हरे राम गुरुजी। हरे कृष्ण प्रभु, हरे कृष्ण। हरे कृष्ण प्रभु जी। हरे कृष्ण जी, हरे कृष्ण। ಸೊ ಸ್ಟಾರ್ಟ್ ಮಾಡೋಣ ಇವತ್ತು. ಓಕೆ, ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಇವತ್ತು ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ. ಸೊ ಎಲ್ಲರಿಗೂ ಕಾಣುತ್ತೆ ಅನ್ಕೊಳ್ತೇನೆ ನಾನು. ಹರೇ ಕೃಷ್ಣ ಮಾತಾಜಿ, ಕಾಣ್ತಾ ಇದೆ. ವಾಲ್ಯೂಮ್ ಎಲ್ಲ ಸರಿ ಇದೆಯಲ್ಲ ಮಾತಾಜಿ? ಎಸ್ ಪ್ರಭುಜಿ. ರಾಜವಿದ್ಯಾ ರಾಜಗುಹ್ಯ ಯೋಗ, ಪರಮ ಗುಹ್ಯ ಜ್ಞಾನ. ಶ್ರೀ ಭಗವಾನ್ ವಾಚ ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಸೊ ಇದು ಒಂದು ದೊಡ್ಡ ಅರ್ಹತೆ ಇಲ್ಲಿ ಅರ್ಜುನನಿಗೆ. ಏನಂದ್ರೆ ಅವನು ಭಗವಂತನ ವಿಷಯದಲ್ಲಿ ಏನು ಅಸೂಯೆ ಭಾವನೆ ಇಲ್ಲ. ಭೌತಿಕ ಜಗತ್ತು ಅಂದ್ರೆ ನಮಗೆ ಅಸೂಯೆ ಭಾವನೆ. ಇನ್ನೊಬ್ಬರು ನಮಗಿಂತ ಸ್ವಲ್ಪ ಮುಂದೆ ಇದ್ದರೆ ಯಾವ್ದಾದ್ರು ವಿಷಯದಲ್ಲಿ ನಮಗೆ ಅವ್ರನ್ನ ಕೆಳಗೆ ಎಳೆಯೋಣ ಅನ್ಸುತ್ತೆ ನಮಗೆ. ಸೊ ಇದು ಸಹಜ ಸ್ವಭಾವ ಭೌತಿಕ ಸ್ಥಿತಿಯಲ್ಲಿ. ಆದ್ರೆ ಭಕ್ತರು ಅವರ ಹೃದಯವನ್ನು ನಿರ್ಮಲ ಮಾಡಿಕೊಂಡು ಈ ಅಸೂಯೆ ಭಾವದಿಂದ ಹೊರಗೆ ಬರ್ತಾರೆ. ಸೊ ಹಾಗೆ ಅರ್ಜುನನಿಗೆ ಕೃಷ್ಣ ಹೇಳ್ತಾರೆ, ನೀನು ಯಾವತ್ತೂ ನನ್ನ ವಿಷಯದಲ್ಲಿ ಅಸೂಯೆ ಭಾವ ಇಲ್ಲ ನೀನು. ಸೊ ಹಾಗೆ ನಿನಗೆ ಈ ಜ್ಞಾನವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಜ್ಞಾನಂ ವಿಜ್ಞಾನ ಸಹಿತ. ಸೊ
ಇದು ಥಿಯರಿಟಿಕಲ್ ಪ್ರಾಕ್ಟಿಕಲ್ ಎಲ್ಲ ಸಂಪೂರ್ಣ ಜ್ಞಾನ ಇದು. ನಾನು ನಿಂಗೆ ತಿಳಿಸ್ಕೊಡ್ತೇನೆ. ಇದರಿಂದ ನೀನು ಈ ಭೌತಿಕ ಜಗತ್ತಿನ ಎಲ್ಲ ಸಂಕಟಗಳಿಂದ ನೀನು ಮುಕ್ತನಾಗುತ್ತೀಯೇ ಅಂತ ಕೃಷ್ಣ ಇಲ್ಲಿ ಅರ್ಜುನಿಗೆ ಹೇಳ್ತಾ ಇರೋದು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು. ಸೊ ಇದು ಭಗವದ್ಗೀತೆ ಈ ಅಧ್ಯಾಯವನ್ನೇ ರಾಜವಿದ್ಯೆ ಅಂತ ಕರೆಯಲಾಗಿದೆ. ಮತ್ತೆ ಈ ಭಕ್ತಿಯ ಕಾರ್ಯಗಳು ಏನಿದೆ, ಈ ನವವಿಧ ಭಕ್ತಿ ನಾವು ಮಾಡೋದು, ಶ್ರವಣ, ಕೀರ್ತನ, ಸ್ಮರಣ, ಈ ರೀತಿ ಭಗವಂತನಿಗೆ ಸೇವೆ ಮಾಡೋದು, ಇದು ಒಂದು ಎಲ್ಲ ಜ್ಞಾನದಲ್ಲಿ ಉತ್ತಮವಾದದ್ದು. ಸೊ ಇದೇ ವಿಷಯವಾಗಿ ಭಾಗವತದಲ್ಲಿ ಕೂಡ ಭಕ್ತ ಪ್ರಹ್ಲಾದರು ಹೇಳ್ತಾರೆ. ಅವರ ತಂದೆ ಕೇಳಿದಾಗ, ಏನು ನೀನು ಅಷ್ಟು ಉತ್ತಮವಾದ ಜ್ಞಾನವನ್ನು ಕಲ್ತದ್ದು ನಿನ್ನ ಶಾಲೆಯಲ್ಲಿ ಅಂದಾಗ ಇದೇ ಮಾತು ಅಲ್ಲಿ ಹೇಳೋದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇತ್ ನವಲಕ್ಷಣ ಕ್ರಿಯೇತ ಅದ್ದ ತಮ್ಮನ್ನೇ ಅದೀತಂ ಉತ್ತಮಂ. ಸೊ ಅವ್ರು ಹೇಳ್ತಾರವರು ಈ ರೀತಿ 9 ರೀತಿಯಲ್ಲಿ ವಿಷ್ಣು ಕೃಷ್ಣನ ಸೇವೆ ಮಾಡೋದು. ಹೇಗೆ? ಮೊದಲೇ ಕೃಷ್ಣನ ವಿಷಯದಲ್ಲಿ ಕೇಳೋದು ನಾವು, ಮತ್ತೆ ಕೃಷ್ಣನ ವಿಷಯದಲ್ಲಿ ಕೃಷ್ಣನ ನಾಮವನ್ನು ಹೇಳೋದು, ಮತ್ತೆ ಚರ್ಚೆ ಮಾಡೋದು ಕೃಷ್ಣನ ವಿಷಯ. ಸೊ ನಂತರ ಕೃಷ್ಣನ ಸ್ಮರಣೆ ಮಾಡೋದು, ಮತ್ತೆ ಭಗವಂತನಿಗೆ ಪೂಜೆ ಮಾಡೋದು, ಭಗವಂತನಿಗೆ ಸೇವಕನಾಗಿ ದಾಸನಾಗಿ ಸೇವೆ ಮಾಡೋದು, ಸಾಖ್ಯನಾಗಿ ಸಖನಾಗಿ ಸೇವೆ ಮಾಡೋದು, ಭಗವಂತನಿಗೆ ಪ್ರಾರ್ಥನೆಗಳನ್ನ ಅರ್ಪಿಸೋದು. ಸೊ ಭಗವಂತನಿಗೆ ಸಂಪೂರ್ಣ ಸರ್ವಸ್ವ ಆತ್ಮ ನಿವೇದನೆ ಮಾಡ್ಕೊಳ್ಳೋದು. ಸೊ ಈ ರೀತಿ 9 ವಿಧದಲ್ಲಿ ಭಗವಂತನ ಭಕ್ತಿ ಮಾಡೋದು, ಇದು ನಾನು ಎಲ್ಲ ಇದಕ್ಕಿಂತ ಉತ್ತಮವಾದದ್ದು, ಇದನ್ನ ಕಲ್ತದ್ದು ಅಂತ ಭಕ್ತ ಪ್ರಹ್ಲಾದರು ಹೇಳ್ತಾರೆ. ಸೊ ಅದೇ ವಿಷಯವನ್ನು ಭಗವಂತನಿಗೆ ಗೀತೆಯಲ್ಲೂ ಕೂಡ ಈ ರಾಜವಿದ್ಯೆ ಅಂತ ಹೇಳೋದು, ಇದು ನಮಗೂ ಪರಮಾತ್ಮ ಆತ್ಮ ಪರಮಾತ್ಮನಿರೋ ಸಂಬಂಧವನ್ನು ತಿಳಿದ ಜ್ಞಾನ, ಮತ್ತೆ ಅದರಲ್ಲಿ ನಾವು ಅಭ್ಯಾಸ ಮಾಡುವ ಭಕ್ತಿ ಕಾರ್ಯಗಳೇ ರಾಜವಿದ್ಯೆ ಅಂತ ಭಗವಂತ ಹೇಳ್ತಾರೆ. ಸೊ ಈಗ ಎಷ್ಟೆಷ್ಟೋ ಜ್ಞಾನಗಳಿದೆ, ಎಷ್ಟೆಷ್ಟೋ ಶಾಖೆಗಳಿದೆ. ಒಂದು ವಿಶ್ವವಿದ್ಯಾಲಯಕ್ಕೆ ಹೋದ್ರೆ ಅಲ್ಲಿ ಈ ಶಾಖೆ ಇದೆ, ಆ ಶಾಖೆ ಇದೆ, ಎಷ್ಟೆಷ್ಟೋ ಒಂದು ಡಿಪಾರ್ಟ್ಮೆಂಟ್ ನೋಡ್ತೇವೆ ನಾವು. ಸೊ ಒಮ್ಮೆ ಆಚಾರ್ಯರು ಪ್ರಭುಪಾದರು ಅಮೆರಿಕೆಯಲ್ಲಿದ್ದಾಗ ಅವರು ಒಂದು ವಿಶ್ವವಿದ್ಯಾಲಯ, ಮ್ಯಾಸಚೂಸೆಟ್ಸ್ ಯೂನಿವರ್ಸಿಟಿ ಅಂತ ತುಂಬಾ ದೊಡ್ಡ ವಿಶ್ವವಿದ್ಯಾಲಯ, ಅಲ್ಲಿ ಆಚಾರ್ಯರು ಪ್ರಭುಪಾದರು ಪ್ರವಚನ ಕೊಟ್ಟರು. ಸೊ ಅಲ್ಲಿ ಸೇರಿದ ಪ್ರೊಫೆಸರ್ ಎಲ್ಲರೂ ನಮ್ಮ ಒಂದು ಕ್ಯಾಂಪಸ್ ತೋರಿಸ್ತೇವೆ ನಿಮ್ಗೆ ಬನ್ನಿ ಅಂತ ಕರ್ಕೊಂಡು ಹೋದ್ರು ಪ್ರಭುಪಾದ. ಸೊ ಪ್ರಭುಪಾದರು ಅವ್ರು ಕರೀತಾ ಇದ್ದಾರೆ, ಆಯ್ತು ಅಂತ ಅವರು ಈ ನೋಡಿ ಈ ಶಾಖೆ ನಮ್ದು ಈ ಮೆಟಲರ್ಜಿ ಈ ಡಿಪಾರ್ಟ್ಮೆಂಟ್, ಇನ್ನೊಂದು ನೋಡಿ ಇದು ನಮ್ದು ಕಂಪ್ಯೂಟರ್ಸ್ ಯಾವುದು, ಇನ್ನೊಂದು ಯಾವ್ದು ನೋಡಿ ಇದು ಆಸ್ಟ್ರಾ ಫಿಸಿಕ್ಸ್, ಏನೋ ಬೇರೆ ಬೇರೆ ಶಾಖೆಗಳು, 1001 ಶಾಖೆಗಳ ಭಾಗಗಳಿದೆ ಈಗ ವಿಜ್ಞಾನದಲ್ಲಿ, ಈ ಜ್ಞಾನದ ಮಟ್ಟಿಗೆ ಭೌತಿಕ ಜ್ಞಾನದಲ್ಲಿ. ಸೊ ಇದೆಲ್ಲ ತೋರಿಸ್ತಾರೆ. ಸೊ ಆಚಾರ್ಯರು ಇದೆಲ್ಲ ಆದ್ಮೇಲೆ ಕೊನೆಗೆ ಅವ್ರು ಪ್ರಶ್ನೆ ಮಾಡಿದ್ದು, ನಿಮ್ಮಲ್ಲಿ ಯಾವ್ದಾದ್ರು ಒಂದು ಶಾಖೆ ಇದೆಯಾ, ಅದರಲ್ಲಿ ಒಬ್ಬ ಜೀವಂತ ವ್ಯಕ್ತಿ ಮತ್ತು ಒಬ್ಬ ಸತ್ತ ವ್ಯಕ್ತಿ ಇವರ ನಡುವಣ ಇರುವ ವ್ಯತ್ಯಾಸವನ್ನು ಶೋಧನೆ ಮಾಡುವ ಒಂದು ಯಾವ್ದಾದ್ರು ಒಂದು ಶಾಖೆ ಇದೆಯಾ? ಸೊ ಎನಿ ಡಿಪಾರ್ಟ್ಮೆಂಟ್ ವಿಚ್ ವಿಲ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎ ಡೆಡ್ ಬಾಡಿ ಅಂಡ್ ಲಿವಿಂಗ್ ಬಾಡಿ. ಇವಾಗ ನಾವು ಮೃತದೇಹ ಇದೇ ದೇಹ, ಆದ್ರೆ ಜೀವಂತವಾಗಿದ್ದಾಗ ಅದು ಎಷ್ಟೆಷ್ಟು ಚಟುವಟಿಕೆಗಳು ತೋರಿಸುತ್ತೆ. ಸೊ ಇದಕ್ಕೆ ವ್ಯತ್ಯಾಸವನ್ನು ನೋಡುವ ಯಾವ್ದಾದ್ರು ಒಂದು ಶಾಖೆ ಇದೆಯಾ ನಿಮ್ಮಲ್ಲಿ, ಇದನ್ನ ಶೋಧನೆ ಮಾಡ್ಲಿಕ್ಕೆ, ಇದನ್ನ ಸ್ಟಡಿ ಮಾಡ್ಲಿಕ್ಕೆ ಅಂತ. ಸೊ ಅದ್ರಲ್ಲಿ ಎಲ್ಲರೂ ಸುಮ್ಮನೆ ಇದ್ರು, ಎಲ್ಲ ಶಾಖೆಯವರೆಲ್ಲ. ಸೊ ಒಬ್ಬರು ಅದರಲ್ಲಿ ಬುದ್ಧಿವಂತ ಒಬ್ಬರು ಯಾರೋ ಪ್ರೊಫೆಸರ್, ಡ್ಯೂ ಮೀನ್ ದ ಡಿಪಾರ್ಟ್ಮೆಂಟ್ ಆಫ್ ದ ಸೋಲ್, ನೀವ್ ಹೇಳ್ತಾ ಇರೋದು ಏನಾದ್ರು ಆತ್ಮದ ವಿಷಯವಾಗಿ ಹೇಳ್ತಾ ಇದ್ದೀರಾ? ಪ್ರಭುಪಾದರ ಹೌದು. ಸೊ ಇದು ತುಂಬಾ ಮುಖ್ಯವಾದದ್ದು. ಇಲ್ಲ ಅಂದ್ರೆ ಎಲ್ಲ ಇದರಲ್ಲಿ ಎಲ್ಲ ಶಾಖೆಗಳು ಇದೆ, ಅದು ಜಡ ವಸ್ತುಗೆ, ಜಡ ಪ್ರಪಂಚಕ್ಕೆ ನಮಗೆ ಸಂಬಂಧವಾದ ಜ್ಞಾನವಿದೆ. ಆದ್ರೆ ಅತಿ ಉನ್ನತವಾದ ಜ್ಞಾನ ಅಂದ್ರೆ ನಮಗೆ ನಮ್ಮ ಜ್ಞಾನ, ನಾವ್ಯಾರು, ನಾವು ಏನಿದು, ನಾವು ಈ ದೇಹನ, ಈ ದೇಹದಲ್ಲಿರುವ ಒಂದು ಚೇತನ ಆತ್ಮನ ನಾವು, ಅದರ ಬಗ್ಗೆ ಇರೋ ಜ್ಞಾನನೇ ಉತ್ತಮವಾದ ಜ್ಞಾನ. ಅದಕ್ಕೆ ಸಂಬಂಧ ಭಗವಂತನಿಗೆ ನಿತ್ಯವಾದ ಸಂಬಂಧ ಇದೆ, ಅದನ್ನು ತಿಳಿಸ್ಕೊಳ್ಳೋ ಜ್ಞಾನವೇ ಉನ್ನತ ಜ್ಞಾನ. ಸೊ ಈ ರೀತಿ ಇದು ಎಲ್ಲ ಜ್ಞಾನಗಳಲ್ಲಿ ಉತ್ತಮವಾದ, ಯಾಕಂದ್ರೆ ಆತ್ಮ ಇಲ್ಲ ಅಂದ್ರೆ ದೇಹಕ್ಕೆ ಬೆಲೆ ಇಲ್ಲ. ಸೊ ಇದು ಝೀರೋ, ಇದು ಶೂನ್ಯ ಇದು. ಸೊ ಹಾಗಾಗಿ ಈ ಆತ್ಮಜ್ಞಾನ, ಆತ್ಮ ಪರಮಾತ್ಮನಾಗಿರೋ ಸಂಬಂಧ ಜ್ಞಾನ, ಈ ಭಗವಂತನ ಜ್ಞಾನನೇ ಎಲ್ಲ ಜ್ಞಾನಗಳಲ್ಲಿ ಉತ್ತಮೋತ್ತಮ ಜ್ಞಾನ. ಸೊ ಹೇಳೋದು ಯಸ್ಮಿನ್ ವಿಜ್ಞಾತೆ ಸರ್ವಂ ಏವಂ ವಿಜ್ಞಾತಂ ಭವತಿ ಹೇಳ್ತಾರೆ. ಅವನ ಜ್ಞಾನವನ್ನು, ಭಗವಂತನ ಜ್ಞಾನ ತಿಳ್ಕೊಂಡ್ರೆ ಎಲ್ಲವೂ ತಿಳಿದ ಹಾಗೆ,
ಎಲ್ಲವೂ ಅದ್ರಲ್ಲಿ ಸೇರುತ್ತೆ. ಅದೇ ಉತ್ತಮವಾದ ಜ್ಞಾನ. ಕೃಷ್ಣ ಇದು ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಸೊ ಇದು ತುಂಬಾ ಗುಹ್ಯವಾದದ್ದು. ಯಾಕೆ ಗುಹ್ಯವಾದದ್ದು ಅಂದ್ರೆ ಈ ಪ್ರಪಂಚದಲ್ಲಿ ಈ ಆತ್ಮದ ಜ್ಞಾನವೇ ಕೂಡ ಎಷ್ಟೆಷ್ಟು ದೊಡ್ಡ ದೊಡ್ಡ ವಿಜ್ಞಾನಿಗಳು ಇದ್ರು ಕೂಡ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಏನೋ ಇರ್ಬೋದೇನೋ, ಯಾವುದೋ ದೇಹದಲ್ಲಿ ಒಂದು ದೈವತ್ವ ಇದೆ ಅಂತ ಸ್ವಲ್ಪ ಜನ ಆಧ್ಯಾತ್ಮಿಕವಾದಿಗಳು ಕೂಡ ಅಷ್ಟಲ್ಲೇ ನಿಲ್ಕೊಳ್ತಾರೆ ಅಷ್ಟೇ. ಸ್ವಲ್ಪ ಭೌತಿಕವಾದಿಗಳಿಂದ ಆಧ್ಯಾತ್ಮಿಕ ಸ್ಥಳಕ್ಕೆ ಬರ್ತಾರೆ ಅವರು. ಆದ್ರೆ ಅವರು ಕೂಡ ಕೇವಲ ಒಂದು ಮೊದಲ ಹಂತ ಏನಂದ್ರೆ ಏನೋ ದೈವತ್ವ ಇದೆ. ಎಷ್ಟೋ ಧರ್ಮ ಗ್ರಂಥಗಳು ಹಾಗೆ ಹೇಳೋದು ನಮಗೆ. ಅವ್ರು ನಿಮ್ಮಲ್ಲಿ ಏನೋ ಒಂದು ದೈವತ್ವ ಇದೆ, ಡಿವಿನಿಟಿ ವಿತ್ ಇನ್ ಯು ಅಂತ ಹೇಳ್ತಾರೆ. ಸೊ ಅವ್ರಿಗಾದ್ರೆ ಅದ್ರ ಹೆಚ್ಚಾಗಿ ಏನದು ದೈವತ್ವ, ಏನದು ಆತ್ಮ, ಹೇಗಿದೆ ಅದು ಭಗವಂತನ ಹೇಗೆ ಒಂದು ನಿತ್ಯ ಸೇವಕ, ಅದಕ್ಕೆ ಇರೋ ನಿತ್ಯ ಸಂಬಂಧ, ಅದರ ಅರಿವಿಲ್ಲ. ಸೊ ಹಾಗಾಗಿ ಕೃಷ್ಣ ಹೇಳ್ತಾರೆ ಇದು ಗುಹ್ಯ ಜ್ಞಾನ. ಆತ್ಮ ಜ್ಞಾನವೇ ಗುಹ್ಯ ಜ್ಞಾನ. ಅದಕ್ಕೂ ಹೆಚ್ಚಾಗಿ ಪರಮಾತ್ಮ ಜ್ಞಾನ ಇನ್ನ ಗುಹ್ಯವಾದ ಜ್ಞಾನ. ಯಾಕಂದ್ರೆ ಎಷ್ಟೋ ಜನ ಆಧ್ಯಾತ್ಮಿಕವಾದಿಗಳು ಕೂಡ ಆತ್ಮ ಪರಮಾತ್ಮನ ಅವ್ರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಎರಡೂ ಒಂದೇ ಅನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಸ್ಪಷ್ಟವಾಗಿ ಅದು ಬೇರೆ ಬೇರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಹಾಗಾಗಿ ಮೊದಲ ಗುಹ್ಯ ಜ್ಞಾನ ಆತ್ಮಜ್ಞಾನ, ಇನ್ನ ಹೆಚ್ಚು ಗುಹ್ಯ ಜ್ಞಾನ ಪರಮಾತ್ಮ ಜ್ಞಾನ, ಇನ್ನ ಹೆಚ್ಚು ತುಂಬಾ ರಾಜಗುಹ್ಯ ಜ್ಞಾನ ಅಂದ್ರೆ ಪರಮಾತ್ಮ ಭಗವಂತನು ಸಾಕಾರ ರೂಪವಾಗಿ ಒಬ್ಬ ವ್ಯಕ್ತಿ, ಶ್ರೀಕೃಷ್ಣನು ನಾರಾಯಣನು ಒಬ್ಬ ವ್ಯಕ್ತಿಯಾಗಿ ಅವನ ಈ ಪರಮಾತ್ಮವೂ ಒಂದು ಅವನ ವಿಸ್ತರಣೆನೆ, ಸ್ವ ಅಂಶ. ನಾವು ಜೀವಾತ್ಮರು ಕೂಡ ಅವನ ಅಂಶನೇ, ನಾವು ವಿಸ್ತರಣೆ, ವಿಭಿನ್ನ ಅಂಶ. ಈ ಒಂದು ಸ್ಪಷ್ಟವಾಗಿ ಇದರ ಒಂದು ಕಲಿಕೆ, ಇದರ ಒಂದು ಸಾಕ್ಷಾತ್ಕಾರ ಪಡೆಯೋದು ಇದು ಜೀವನದ ಪರಿಪೂರ್ಣತೆ. ಇದು ರಾಜಗುಹ್ಯ ಅಂತ ಕೃಷ್ಣ ನಮ್ಗೆ ಹೇಳ್ತಾರೆ. ಸೊ ಇದು ರಾಜವಿದ್ಯಾ ರಾಜಗುಹ್ಯ. ಪವಿತ್ರಂ ಇದಮುತ್ತಮಂ. ಈ ಒಂದು ಆಚರಣೆ ಕೂಡ ಭಕ್ತಿ ಕಾರ್ಯಗಳು ತುಂಬಾ ಪವಿತ್ರವಾದ ಆಚರಣೆ. ಇದರಿಂದ ನಾವು ಪವಿತ್ರೀಕರಣಗೊಳ್ತೇವೆ. ನಮ್ಮ ಏನು ಸ್ಥಿತಿ ಇರ್ಬೋದು, ನಮ್ಮದು ಇಷ್ಟು ಕಲ್ಮಶಗಳಿರ್ಬೋದು ನಮ್ಮ ಹೃದಯದಲ್ಲಿ, ಎಲ್ಲವೂ ಕೂಡ ನಾಶ ಆಗುತ್ತೆ. ಪ್ರತ್ಯಕ್ಷ ಅವಗಮಂ ಧರ್ಮಂ. ಇದರ ಒಂದು ಅಭ್ಯಾಸದಿಂದ ಪ್ರತ್ಯಕ್ಷವಾಗಿ ಈ ಸತ್ಯಗಳು ನಮಗೆ ತಿಳಿತಾರೆ. ಏನೋ ನಾವೀಗ ಅಭ್ಯಾಸ ಮಾಡ್ತೇವೆ ಭಕ್ತಿ ಕಾರ್ಯಗಳು, ಇದು ಏನೋ ಯಾರೋ ಹೇಳಿದ್ರಪ್ಪ ಆತರ ಆತ್ಮ ಇದೆ ಅಂತ, ನಾವು ಪುನರ್ಜನ್ಮ ಇದೆ ಅಂತ ನಂಬ್ತಾ ಇದ್ದೇವೆ, ಇಲ್ಲ ದೇವರಿದ್ದಾನೆ ಅದು ಕೃಷ್ಣ ಅಂತ. ಹಾಗಂತಲ್ಲ, ಇದು ಪ್ರತ್ಯಕ್ಷವಾಗಿ ನಾವು ಅಭ್ಯಾಸ ಮಾಡಿದಾಗ ನಮ್ಗೆ ಇದರ ಒಂದು ಅನುಭವ ಆಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ. ಇದು ಬೇರೆ ಮಾರ್ಗಗಳಿದೆ, ಇನ್ನ ತೀವ್ರವಾದ ಅಭ್ಯಾಸಗಳು, ಯೋಗಾಭ್ಯಾಸಗಳು, ಇಲ್ಲ ವೇದ ಅಧ್ಯಯನ ಮಾಡೋದು, ನೇತಿ ನಾನು ದೇಹ ಅಲ್ಲ ಅಂತ ಒಂದು ಅಭ್ಯಾಸಗಳು ಇದೆ, ವೇದದ ಅನುಯಾಯಿಗಳೇ ಮಾಡೋದು. ಆದ್ರೆ ಅದೆಲ್ಲವೂ ಅಷ್ಟು ಸುಲಭವಾಗಿ, ಅಷ್ಟು ಸರಳವಾಗಿ ಅದರಲ್ಲಿ ಅರ್ಥ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಈ ಒಂದು ಭಕ್ತಿ ಮಾರ್ಗ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ. ಇದು ಸುಲಭವಾಗಿ ತುಂಬಾ ಅತಿ ಶೀಘ್ರವಾಗಿ ಇದು ಅರ್ಥ ಆಗುತ್ತೆ. ಸುಸುಖಂ ಕರ್ತುಂ ಅವ್ಯಯಂ. ಅದೇ ಅಭ್ಯಾಸ ಮಾಡೋಕ್ಕೂ ಕೂಡ ತುಂಬಾ ಆನಂದಮಯವಾದ ಸುಸುಖ ಅಂದ್ರೆ ನಾವು ಮಾಡ್ತಾ ಇರೋ ಈ ಕ್ರಿಯೆಗಳು, ಭಕ್ತಿಯ ಕಾರ್ಯಗಳು, ಭಗವಂತ ನಾಮ ಜಪ ಮಾಡ್ತಾ ಇದೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ಜಪ ಮಾಡೋದಾಗ್ಬೋದು, ಈ ಸಂಕೀರ್ತನೆ ಮಾಡೋದಾಗ್ಬೋದು, ಸಂಕೀರ್ತನೆ ನರ್ತನ ಮಾಡೋದಾಗ್ಬೋದು, ಮತ್ತೆ ಭಗವಂತನಿಗೆ ಬಗ್ಗೆ ಕೇಳೋದು, ಭಗವಂತನ ದಿವ್ಯ ಲೀಲೆಗಳು, ಅವನ ಎಷ್ಟೋ ಭಾಗವತ, ಭಗವದ್ಗೀತಾ, ಭಗವಂತನ ಸಂಬಂಧಿತ ಎಷ್ಟೋ ವೇದ ಗ್ರಂಥಗಳಿದೆ. ಇದೆಲ್ಲ ಕೇಳೋದು ವಿಷಯ ಎಷ್ಟು ಆನಂದಮಯ ಕಾರ್ಯಗಳಿದೆಲ್ಲ. ಮತ್ತೆ ಭಗವಂತನಿಗೆ ಪೂಜೆ ಮಾಡೋದು, ಆ ದಿವ್ಯ ಮೂರ್ತಿ ಭಗವಂತನಿಗೆ ಅವನ ಕೃಪೆಯಿಂದ ಅವನು ಸಾಕ್ಷಾತ್ ನಮ್ಗೆ ಒಂದು ಸೇವಾ ಭಾಗ್ಯ ಕೊಡ್ತಾನೆ. ಸೊ ನಂತರ ಅವನಿಗಲ್ಲಿ ನೈವೇದ್ಯವನ್ನು ಅರ್ಪಣೆ ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡೋದು, ರುಚಿಯಾದ ಪದಾರ್ಥ. ಸೊ ಇದೆಲ್ಲವೂ ತುಂಬಾ ಸುಖಮಯ ಕಾರ್ಯಗಳು. ಇದೇನು ಇದರಲ್ಲಿ ಕ್ಲೇಶವಾದ ಕಷ್ಟಗಳಿಲ್ಲ. ಸೊ ಹಾಗೆ ಕೃಷ್ಣ ಹೇಳ್ತಾರೆ ಸುಸುಖಂ ಕರ್ತುಂ ಅವ್ಯಯಂ. ಅವ್ಯಯಂ ಅಂದ್ರೆ ಶಾಶ್ವತವಾದ ಕಾರ್ಯ. ಇದೇನೋ ಇದು ನಾವು ಅಭ್ಯಾಸ ಮಾಡ್ತಾ ಇರೋ ಭಕ್ತಿ ಕಾರ್ಯಗಳು, ಇವತ್ತು ಅಭ್ಯಾಸ ಮಾಡ್ತಾ ಇದೀವಿ, ನಾವು ಮೋಕ್ಷ ಸಿಕ್ಕ ಮೇಲೆ ಬಿಟ್ಬಿಡ್ತೀವಿ ಇದು ಅಂತಾರ. ಇದು ನಮ್ಮ ನಾಶರಹಿತವಾದ ಶಾಶ್ವತ ಕಾರ್ಯಗಳು. ಈಗ ಅಭ್ಯಾಸ ಕಲಿತಾ ಇದ್ದೀವಿ ಅಷ್ಟೇ, ಆದ್ರೆ ಭಗವದ್ಧಾಮದಲ್ಲಿ ಇದು ನಿತ್ಯವಾಗಿ ಮಾಡೋ ಕಾರ್ಯ. ಸೊ ಇನ್ಫ್ಯಾಕ್ಟ್ ಇಲ್ಲಿ ಇದರಲ್ಲಿ ತುಂಬಾ ಒಂದು ಭಾಷ್ಯ ನೀವು ಓದಿದ್ರೆ ಆಚಾರ್ಯರು ನಾರದ್ ಮುನಿಗಳ ಒಂದು ಚರಿತ್ರೆ ಹೇಳ್ತಾರೆ. ಸೊ ಶ್ರೀ ನಾರದ್ ಮುನಿ ತುಂಬಾ ದೊಡ್ಡ ಭಕ್ತರು. ನಾವು ಟಿವಿಯಲ್ಲಿ ಇನ್ನೊಂದ್ರಲ್ಲಿ ನೋಡಿದ್ರೆ ಅವ್ರನ್ನ ಇನ್ನೊಂದು ರೀತಿಯಲ್ಲೇ ಅವ್ರನ್ನ ತೋರಿಸ್ತಾರೆ. ಇಲ್ಲ, ನಾರದ ಮುನಿ ಅಂದ್ರೆ ದೊಡ್ಡ ಭಕ್ತರು, ದೊಡ್ಡ ಆಚಾರ್ಯರು. ಸೊ ಅವರು ಹೇಳ್ತಾರೆ, ಹಿಂದೆ ಒಂದು ಗಂಧರ್ವ ಲೋಕದಲ್ಲಿ ಅವರೊಂದು ದೊಡ್ಡ ಸ್ಥಾನದಲ್ಲಿದ್ದರು. ಆದ್ರೆ ಏನೋ ಒಂದು ಶಾಪ ಆಗಿ ಅವರು ಶಾಪಗ್ರಸ್ತರಾಗಿ ಒಂದು ಭೂಲೋಕದಲ್ಲಿ ಒಂದು ದಾಸಿಯ ಮಗನಾಗಿ ಅವರು ಹುಟ್ಟೋದು. ದಾಸಿ ಒಂದು ಚಿಕ್ಕ ಒಂದು ಯಾರೋ ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ, ಒಂದು ಹೆಂಗಸು ಅವರ ಮಗನಾಗಿ ಹುಟ್ಟೋದು. ಏನೋ ಒಂದು ಸಮಯದಲ್ಲಿ ಅವರ ತಾಯಿಗೆ ಒಂದು ತುಂಬಾ ದೊಡ್ಡ ಭಕ್ತರು, ಸಾಧಾರಣ ಭಕ್ತರಲ್ಲ, ನಮ್ಮ ರೀತಿ ಸಾಧಾರಣ ಭಕ್ತರಲ್ಲ, ತುಂಬಾ ಮಹಾತ್ಮರು. ಆ ಮಹಾತ್ಮ ಭಕ್ತರು ಅವರ ಒಂದು ಸೇವೆ ಮಾಡೋ ಒಂದು ಭಾಗ್ಯ ಸಿಗುತ್ತೆ. ಸೊ ಹಾಗೆ ನಾರದ ಮುನಿ ಅವ್ರ ತಾಯಿ ಸೇವೆ ಮಾಡ್ತಾ ಇದ್ದಾರೆ. ನಾರದ ಮುನಿ 5 ವರ್ಷ ಪ್ರಾಯ ಹುಡುಗ. ಸೊ ಇವ್ರ ತಾಯಿ ಜೊತೆಗೆ ಇವರು ಕೂಡ ಏನೋ ಒಂದು ಸೇವೆ. ಮಕ್ಕಳು ಏನ್ ಮಾಡಕ್ಕಾಗತ್ತೆ, ಅವ್ರು ಹೇಳ್ಬೋದು, ಅವ್ರ ಭಕ್ತರು ಇಲ್ಲಿ ನಮ್ಮ ಬಟ್ಟೆನಲ್ಲಿ ಹೋಗಿ ತೆಗೆದು ಇಡಿ,
ಇಲ್ಲಾಂದ್ರೆ ಅವನ್ನ ಸ್ವಲ್ಪ ನೀರು ತೆಗೆದುಕೊಂಡು ಬಾ, ಇರೋ ಚಿಕ್ಕ ಚಿಕ್ಕ ಪುಟ್ಟ ಹೇಳ್ಬೋದು ಅಷ್ಟೇ ಮಕ್ಕಳಿಗೆ, 4-5 ವರ್ಷ ಮಕ್ಕಳಿಗೆ. ಸೊ ಹೀಗೆ ನಾರದ ಮುನಿಗಳು ಅವರಿಗೆ ಸ್ವಲ್ಪನೇ ಸೇವೆ ಮಾಡಿದ್ದು, ಆ ದೊಡ್ಡ ಮಹಾತ್ಮರಿಗೆ, ಶುದ್ಧ ಭಕ್ತರಿಗೆ ಒಂದು ಆ ನಂತರ ಹೇಳ್ತಾರೆ ಅವರ ಸೇವೆ ಮಾಡಿ ಎಷ್ಟು ಒಂದು ಅವರ ಪ್ರಭಾವ ಬೀಳುತ್ತೆ ಅಂದ್ರೆ, ನಾರದ ಮುನಿ ಆ ಚಿಕ್ಕ ಮಕ್ಕಳಿಗೆ ಏನಿರುತ್ತೆ ಒಂದು ಆಟದ ಕ್ರೀಡೆ ಅದೆಲ್ಲ ಇದೆಲ್ಲ ಕಡಿಮೆ ಆಗುತ್ತೆ ಅವ್ರಿಗೆ. ಮತ್ತೆ ಅವರು ಕೂಡ ಭಕ್ತಿಯ ಕಾರ್ಯಗಳು ಆರಂಭಿಸ್ತಾರೆ. ಅವರಿದ್ದದ್ದು ಕೆಲವು ತಿಂಗಳು ಚಾತುರ್ಮಾಸ ಸಮಯ ಅಂತ ಹೇಳ್ತಾರೆ, ಮಳೆಗಾಲದ ಸಮಯ. ಸೊ ಆ ಸಮಯದಲ್ಲಿ, ಚಿಕ್ಕ ಸಮಯದಲ್ಲೇ ಇವರು ಅವರ ಹತ್ತಿರದಲ್ಲಿ ಅವರ ಒಂದು ಸೇವೆ ಮಾಡಿದ್ದು, ಅವರ ಒಂದು ಸಂಘವನ್ನು ಪಡೆದದ್ದು. ಅಷ್ಟರಲ್ಲೇ ಹೇಳ್ತಾರೆ ನಾರದ ಮುನಿಗಳಿಗೆ ಎಷ್ಟು ಒಂದು ಬದಲಾವಣೆ ಆಯ್ತು ಅಂದ್ರೆ, ಅವರು ಹೋಗ್ಬಿಡ್ತಾರೆ, ಆ ಮಹನೀಯರು ಆ ಸ್ಥಳದಿಂದ ಹೋಗ್ಬಿಡ್ತಾರೆ. ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸನ್ಯಾಸಿಗಳ ಆ ರೀತಿಯಲ್ಲಿ ಪ್ರವಾಸದಲ್ಲಿ ಇರುವವರು. ಆದ್ರೆ ಮಳೆಗಾಲದಲ್ಲಿ ಅಂತ ಅವ್ರು ಒಬ್ಬರೇ ನಿಲ್ತಿರ್ತಾರೆ. ಆ ಸಮಯದಲ್ಲಿ ಇವ್ರ ತಾಯಿಯವರು ಸೇವೆ ಮಾಡಿದ್ರು. ಸೊ ನಂತರ ಅವ್ರು ಹೋದ್ಮೇಲೆ ಇವ್ರ ತಾಯಿಗೆ ಯಾರು ಇಲ್ಲ, ಇವ್ರು ನಾರದ ಮುನಿ ಒಬ್ಬರೇ. ಆದ್ರೆ ಅವ್ರನ್ನ ಬೆಳೆಸೋ ಒಂದು ಆರ್ಥಿಕ ವ್ಯವಸ್ಥೆ ಇಲ್ಲ ಅವ್ರ ಹತ್ರ, ಅಷ್ಟು ಹಣ ಏನೂ ಇಲ್ಲ. ಸೊ ಹೇಗೋ ಅವರ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ನಾರದ ಮುನಿಯನ್ನ ಅವ್ರ ಶಾಲೆನೂ ಇಲ್ಲ, ಏನೂ ಇಲ್ಲ ನಾರದ ಮುನಿಗೆ. ಆ ರೀತಿಯಲ್ಲಿ ಬೆಳೆಸ್ತಾ ಇರ್ತಾರೆ. ಒಮ್ಮೆ ಹೇಳ್ತಾರೆ, ದೈವ ಸಂಕಲ್ಪದಿಂದ ಅವ್ರ ತಾಯಿಗೆ ಒಂದು ರಾತ್ರಿ ಒಂದು ಹಾವು ಕಚ್ಚಿ ಅವರ ಒಂದು ಹತ್ಯೆ ಆಗುತ್ತೆ. ಸೊ ಈಗ ನಾರದ ಮುನಿಗಳು ಚಿಕ್ಕ ಮಗು, ಯಾರೂ ಇಲ್ಲ, ಅವ್ರ ತಾಯಿ ಒಬ್ಬರೇ ಇರೋದು, ಅವರು ಕೂಡ ಈಗ ಸಾವಾಯ್ತು. ಸೊ ಅನಾಥರಾದ್ರು. ಆದ್ರೂ ಕೂಡ ಹೇಳ್ತಾರೆ, ಅವ್ರು ಏನ್ ಆಲೋಚನೆ ಮಾಡ್ತಾರೆ ಅಂದ್ರೆ, ಇದು ಭಗವಂತನ ಒಂದು ಕೃಪೆ ಅಂತ ಭಾವಿಸ್ತಾರೆ. ಸೊ ಇದು ಹೇಳ್ತಾರೆ, ಈ ತರ ಮನೋಸ್ಥಿತಿ ಬರ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಚಿಕ್ಕ ಪುಟ್ಟ ನಮಗೆ ಒಂದು ಕಷ್ಟಗಳು ಬಂದ್ರು ನಮ್ಗೆ, ಕೃಷ್ಣ ನೀನ್ ಹೀಗ್ ಮಾಡ್ಬಿಟ್ಯಾ, ನಾನು ಇಷ್ಟು ಪೂಜೆಗಳು ಮಾಡಿದೆ, ಇಷ್ಟು ಮಾಡಿದೆ, ವ್ರತಗಳು ಮಾಡಿದೆ, ನೀನ್ ಇದ್ದೀಯಾ ಇಲ್ವಾ, ಈ ರೀತಿ ನಾವು ದೂಷಣೆ ಮಾಡ್ತೀವಿ. ಇದು ನಮ್ಮ ಸ್ಥಿತಿ. ಆದ್ರೆ ದೊಡ್ಡ ಸ್ಥಿತಿಯಲ್ಲಿರೋ ಆಚಾರ್ಯರು, ಶುದ್ಧ ಭಕ್ತರು, ಅವ್ರ ಮನಸ್ಸು ಎಷ್ಟು ಇದ್ರೆ ಅವ್ರಿಗೆ ಯಾವಾಗ್ಲೂ ಗೊತ್ತು, ಕೃಷ್ಣ ಸಂಪೂರ್ಣ ಅವನ ನಿಯಂತ್ರಣದಲ್ಲಿದೆ ಪ್ರತಿ ಸನ್ನಿವೇಶ. ಸೊ ಹಾಗಾಗಿ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಆಗೋದು ಒಳ್ಳೇದಕ್ಕಾಗತ್ತೆ. ಆಮೇಲೆ ನಾವು ಆ ಭಕ್ತಿ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಅದು ಮುಖ್ಯವಾದದ್ದು. ಅದು ಇನ್ನ ಹೆಚ್ಚು ಮಾಡ್ಬೇಕು. ಸೊ ಆ ರೀತಿ ನಾರದ ಮುನಿಗಳು ನಂತರ ಅವರು ಆ ಜೀವನದಲ್ಲಿ, ಆ ಸಮಯದಲ್ಲಿ ಅಲ್ಲಿಂದ ಅವರು ಪ್ರವಾಸ ಮಾಡಿ, ಮತ್ತೆ ಇದ್ರಲ್ಲೇ ಸ್ವಲ್ಪ ಸಮಯದಲ್ಲೇ ಅವ್ರು ಭಗವಂತನ ದರ್ಶನ ಕೂಡ ಪಡಿತಾರೆ. ಮೊದಲಿಗೆ ಭಗವಂತನ ಇದನ್ನು ನಿರ್ದೇಶನವನ್ನು ಕೇಳ್ತಾರೆ. ಸೊ ನಂತರ ಅವ್ರು ಹೇಳ್ತಾರೆ, ಈ ಬರೋ ಜನ್ಮದಲ್ಲಿ ಬ್ರಹ್ಮನ ಮಗನಾಗಿ ನಾರದ ಮುನಿಗಳಾಗಿ ಅವರ ಜೀವನ ಈಗ. ಸೊ ನಾರದ ಮುನಿಗಳು ಹೇಳೋದು, ಅವರ ಚರಿತ್ರೆ ಹೇಗೆ, ಚಿಕ್ಕ ಏನು ಅಷ್ಟು ದೊಡ್ಡ ಕುಟುಂಬ ಇಲ್ಲ, ಇನ್ನೇನಿಲ್ಲ, ಅಷ್ಟು ಅವರ ವಿದ್ವಾಂಸರಾಗಿ ಓದದ್ದು ಕಲ್ತದ್ದು ಏನೂ ಇಲ್ಲ. ಆದರೆ ಭಕ್ತರ ಸಂಘದಲ್ಲಿ ಅವರು ಮಾಡಿದ ಪಡೆದ ಭಾಗ್ಯ, ಅದರಿಂದ ಎಷ್ಟು ಉನ್ನತ ಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ, ಅವರ ರೀತಿಯ ಭಕ್ತರು ಯಾರು ಇಲ್ಲ ಅಂತಾರೆ. ಅವರದೇ ಇದು ಪರ್ಟಿಕ್ಯುಲರ್ ಕ್ಯಾಟಗರಿ ಅಂತ ಹೇಳೋದು ಅವ್ರ ಬಗ್ಗೆ. ಸೊ ಈ ಭಕ್ತಿ ಕಾರ್ಯಗಳು ಅನ್ನೋದು ಅಷ್ಟು ಪ್ರಬಲವಾದ ಕಾರ್ಯಗಳು. ಸೊ ಯಾರು ಕೂಡ ಆ ಪರಿಪೂರ್ಣತೆಯನ್ನು ಪಡಿಬಹುದು. ಸೊ ಅದು ನಮ್ಗೆ ಈ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ನೆಕ್ಸ್ಟ್, ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಸೊ ಈ ಭಕ್ತಿ ಮಾರ್ಗದಲ್ಲಿ ನಮಗೆ ಭಗವಂತನ ಮೇಲೆ ಸ್ಥಿರವಾದ ಶ್ರದ್ಧೆ, ನಂಬಿಕೆ ಬೇಕು. ಸೊ ಈ ಶ್ರದ್ಧೆ ಅನ್ನೋದು ಏನೋ ಒಂದು ನಂಬಿಕೆ ಅನ್ನೋದು ಒಂದು ಕುರುಡ ನಂಬಿಕೆ ಅಲ್ಲ. ಇದು ಏನೋ ನಾವು ನಂಬೋದಂತ ಅಲ್ಲ. ಈ ನಂಬಿಕೆ ಅನ್ನೋದು ಶಾಸ್ತ್ರೋಕ್ತವಾಗಿ ನಂಬಬೇಕು. ಸೊ ಶಾಸ್ತ್ರನ ಹೇಳುತ್ತೆ, ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರಿ ವಿಧಿಂಬಿನ ಐಕಾಂತಿಕಿ ಹರೇರ್ ಭಕ್ತಿರ್ ಉತ್ಪಾತ ಏವ ಕಲ್ಪತೆ. ಸೊ ಹೇಳ್ತಾರೆ, ಹರಿಭಕ್ತಿ, ಕೃಷ್ಣ ಭಕ್ತಿ ಮಾಡ್ಬೇಕು ಅಂದ್ರೆ ಅದು ಶಾಸ್ತ್ರಾನುಸಾರವಾಗಿರ್ಬೇಕು. ಅದು ಇನ್ನ ಎಲ್ಲ ಅವ್ರೇನೋ ಹೇಳಿದ್ರು, ಇವರೇನೋ ಹೇಳಿದ್ರು, ಅಲ್ಲಿ ಏನೋ ಟಿವಿಯಲ್ಲಿ ತೋರಿಸಿದ್ರು, ಇಲ್ಲ ಇನ್ಯಾರೋ ಒಂದು ವ್ಯಕ್ತಿ ಅವರು ಅವತಾರ ಅಂತ ಹೇಳಿದ್ರು, ಆ ರೀತಿ ಅಲ್ಲ. ಭಕ್ತಿ ಅಂದ್ರೆ ಅದು ವೇದಶಾಸ್ತ್ರದ ಅನುಸಾರವಾಗಿ ದೊಡ್ಡ ದೊಡ್ಡ ಆಚಾರ್ಯರು, ಭಕ್ತರು ಅದನ್ನ ಪ್ರತಿಷ್ಠಾಪಿತ ಮಾಡೋ ರೀತಿಯಲ್ಲಿ ನಾವು ಪಾಲನೆ ಮಾಡ್ಬೇಕು. ಅವರ ಕಾಲ್ನಡಿಗೆಯಲ್ಲಿ ನಾವು ಹೋಗ್ಬೇಕು ನಾವು. ಸೊ ಹಾಗೆ ಭಕ್ತಿ ಅನ್ನೋದು ಅದು ಏನೋ ನಾವು ಕಲ್ಪನೆ ಮಾಡ್ಕೊಂಡು ಮಾಡುವಂತ ಕುರುಡು ಶ್ರದ್ಧೆ, ನಂಬಿಕೆ ಅಲ್ಲ. ಅದು ವೈಜ್ಞಾನಿಕವಾದ ನಂಬಿಕೆ. ಆಮೇಲೆ ಆ ನಂಬಿಕೆ ಅನ್ನೋದು ಕೂಡ ಹೇಗೆ, ನಾವು ನಂಬಿಕೆ ಅನ್ನೋದು ಬರೋದು ನಮ್ಗೆ ಸುಮ್ಮನೆ ಯಾವುದೋ ನಂಬಿಕೆ ಅನ್ನೋದು ಯಾವಾಗ ಜ್ಞಾನದ ಇದ್ರ ಮೇಲೆ ನಂಬಿಕೆ ಬರಬೇಕು. ಸೊ ಹೀಗೆ ಇದು ವೈದ್ಯರ ಹತ್ರ ಹೋಗ್ಬೇಕು ಅಂದ್ರೆ ನಾವು ಅವರು ಎಷ್ಟೋ ಜನ ಹಿಂದೆ ಗುಣ ಮಾಡಿದ್ದಾರೆ, ಅವರು ಸರಿಯಾದ ಒಳ್ಳೆ ವಿಶ್ವವಿದ್ಯಾಲಯನ ಕಲ್ತಿದ್ದಾರೆ ನಾವು. ಸೊ ಅದರ ಮೇಲೆ ಅವ್ರ ನಮ್ಮ ಮೇಲೆ ನಂಬಿಕೆ ಹಾಕೊಟ್ಟು ನಾವು ಅವ್ರು ಕೊಟ್ಟ ಮಾತ್ರೆ, ಅವ್ರು ಕೊಟ್ಟ ಚಿಕಿತ್ಸೆ ನಾವು ಸ್ವೀಕರಿಸ್ತೇವೆ. ಸೊ ಅದೇ ರೀತಿಯಲ್ಲಿ ಈ ಭಕ್ತಿ ಕಾರ್ಯಗಳು, ಈ ಭಗವದ್ಗೀತಾ, ಈ ಗ್ರಂಥಗಳ ಮೇಲೆ ನಮ್ಗೆ
ನಂಬಿಕೆಯನ್ನು ನಾವು ಬೆಳೆಸ್ಕೋಬೇಕು, ಸಹಜವಾಗಿ ಬೆಳೆಸ್ಕೋಬೇಕು. ಇದು ತುಂಬಾ ಪ್ರಮಾಣಭೂತವಾದ ಗ್ರಂಥಗಳು. ಇದನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳಾದ ಶಂಕರಾಚಾರ್ಯ, ರಾಮಾನುಚಾರ್ಯ, ಮಧ್ವಾಚಾರ್ಯ ಎಲ್ಲರೂ ಇದನ್ನ ಸ್ವೀಕರಿಸಿದ್ದಾರೆ. ಸೊ ಹಾಗಾಗಿ ಅವರ ಇದರ ಮೇಲೆ ನಾವು ಕೃಷ್ಣ ಭಕ್ತಿಯಲ್ಲಿ ನಾವು ಒಂದು ಶ್ರದ್ಧೆಯಿಂದ, ನಂಬಿಕೆಯಿಂದ ನಾವು ಮುಂದೆ ಬರೆಸ್ಬೇಕು. ನಾವು ಸೊ ಕೃಷ್ಣ ಹೇಳ್ತಾರೆ, ಆ ರೀತಿಯ ನಮ್ಮ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಒಂದು ದೌರ್ಭಾಗ್ಯ ಅಂತ ಹೇಳ್ಬೋದು. ಅದು ಸೊ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಆದ್ರೆ ಒಂದು ಜ್ಞಾನದಿಂದ, ಒಂದು ಇದರಿಂದ ನಂಬಿಕೆ ಸರಿಯಾದ ಮಾರ್ಗದಲ್ಲಿ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಎಲ್ಲ ಹೇಳ್ತಂದ್ರೆ ಸಂಪೂರ್ಣ ನಂಬಿಕೆ ಇರ್ಬೇಕು ನಮ್ಗೆ. ಸೊ ಈ ಭಕ್ತಿಯ ಕಾರ್ಯಗಳ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು. ಖಂಡಿತವಾಗಿ ನನಗೆ ಇದರಲ್ಲಿ ಪರಿಪೂರ್ಣತೆ ಸಿಗುತ್ತೆ ಅಂತ ನಮಗೆ ಒಂದು ದೃಢ ವಿಶ್ವಾಸ ಇರ್ಬೇಕು. ಅದೇನು ಕುರುಡು ಇದಲ್ಲ, ಅದು ಭಗವಂತನೇ ಹೇಳ್ತಾ ಇದ್ದಾನೆ, ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಭಗವಂತನು. ಸೊ ನನ್ನನ್ನು ಆಶ್ರಯಿಸಿ ನಾನು ನಿಮಗೆ ರಕ್ಷಣೆ ಕೊಡ್ತೇನೆ. ಸೊ ನನ್ನ ನಾಮವನ್ನು ಆಶ್ರಯಿಸಿ ನಾನು ನಿಮಗೆ ರಕ್ಷಣೆ ಕೊಡ್ತೇನೆ. ಸೊ ಈ ರೀತಿಯಲ್ಲಿ ಸರಿಯಾಗಿ ನಾವು ಈ ಪಥದಲ್ಲಿ ಸ್ವೀಕಾರ ಮಾಡಿದ್ರೆ ಒಂದೊಂದು ತತ್ವಗಳು ಅದರಲ್ಲಿ ನಾವು ಮುಂದುವರಿತೇವೆ. ನಾವು ಇಲ್ಲ ಅಂದ್ರೆ ನಮ್ಗೆ ಒಂದು ಸಂಶಯ ಇದ್ರೆ, ಸಂದೇಹ ಇದ್ರೆ, ಇದೇನಪ್ಪ ಇದೆಲ್ಲ ಹೇಗೆ ನಂಬೋದು, ಇದೆಲ್ಲ ಏನ್ ನಿಜಾನ, ಇದೇನ ಸುಳ್ಳು, ಈ ರೀತಿ ನಮ್ಗೆ ಇದ್ರೆ ಸೊ ನಮಗೆ ಇದರಿಂದ ಏನೊಂದು ಲಾಭ ಸಿಗೋದಿಲ್ಲ ನಮ್ಗೆ. ಸೊ ಇನ್ಫ್ಯಾಕ್ಟ್ ಶಿಲ ಪ್ರಭುಪಾದರು ಅದಕ್ಕೆ ಅದೇ ರೀತಿಯಲ್ಲಿ ಯಾರೋ ಒಬ್ಬರು ಚಾಲೆಂಜ್ ಮಾಡ್ತಾರೆ ಪ್ರಶ್ನೆ ಒಮ್ಮೆ, ನೀವು ಏನೋ ಹೇಳ್ತಾ ಇದ್ದೀರಾ, ಈ ರೀತಿಯ ಒಂದು ಸನ್ಮಾರ್ಗದಲ್ಲಿ ಹೋಗ್ಬೇಕು, ಇದು ಮಾಡಬಾರ್ದು, ಇದು ಪಾಪ, ಇದು ಪುಣ್ಯ ಅಂತೆಲ್ಲ ಹೇಳ್ತಾ ಇದ್ದೀರಾ. ಸೊ ನಿಮಗೆ ಹೀಗೆ ನೀವಿದ್ದೀರಾ, ಆಮೇಲೆ ಈ ತರ ದೇವರಿದ್ದಾರೆ, ಅವರು ಇದೆಲ್ಲ ಪರಮ ನಿಯಾಮಕನು, ಅವರು ಇದು ಸಾಕ್ಷಿಯಾಗಿದ್ದಾರೆ, ಆ ರೀತಿ ಎಲ್ಲ ನೀವು ಹೇಳ್ತಾ ಇದ್ದೀರಾ. ಇದೆಲ್ಲ ನಿಜ ಅಂತ ಏನ್ ಗೊತ್ತು, ಇದು ತಪ್ಪಾಗಿರ್ಬೋದು. ಇದು ಆಕ್ಚುಲಿ ಶುದ್ಧ ಭಕ್ತರ ಆಚಾರ್ಯರಿಗೆ ಅವ್ರಿಗೆ ಪ್ರತಿಕ್ಷಣ ಭಗವಂತನು ಕಾಣ್ತಾನೆ, ಅವ್ರಿಗೇನೋ ಒಂದು ಇದಿಲ್ಲ. ಆದರೂ ಆ ವ್ಯಕ್ತಿ ಪ್ರಶ್ನೆ ಮಾಡ್ತಾ ಇರೋದು ಭಗವಂತ ಆಚಾರ್ಯ ಸ್ಥಾನ ಗೊತ್ತಿಲ್ಲ. ಸೊ ಹಾಗೆ ಅವ್ರು ಪ್ರಶ್ನೆ ಮಾಡಿದ್ದು, ನಿಮಗೆ ಗೊತ್ತಾದ್ರೆ ನಿಮ್ಗೆ ಜೀವನಾಂತ್ಯದಲ್ಲಿ ಇದೆಲ್ಲ ಸುಳ್ಳು ಅಂತ ನಿಮಗೆ ಏನನ್ಸುತ್ತೆ? ಜೀವನಾಂತ್ಯದಲ್ಲಿ ಅಯ್ಯೋ ನಾನು ಸುಮ್ಮನೆ ವ್ಯರ್ಥವಾಗಿ ಈ ಭಕ್ತಿ ಕಾರ್ಯಗಳೆಲ್ಲ ಮಾಡಿದ್ನಲ್ಲ, ಇಷ್ಟು ನಾನು ಈ ಆನಂದ ಪಡಿಬಹುದಾಗಿತ್ತು. ಭೌತಿಕ ಜಗತ್ತಂದ್ರೆ ಎಂಜಾಯ್ಮೆಂಟ್, ಲೈಫ್ ಇಸ್ ಫಾರ್ ಎಂಜಾಯ್ಮೆಂಟ್, ಜೀವನದಲ್ಲಿ ಈ ರೀತಿ ಎಂಜಾಯ್ ಮಾಡ್ಬೇಕು, ಆ ರೀತಿ ಎಂಜಾಯ್ ಮಾಡ್ಬೇಕು, ಅದೆಲ್ಲ ಕಳ್ಕೊಂಡ್ಬಿಟ್ನಲ್ಲ ಅಂತ ನಿಮ್ಗೆ ಅನ್ಸೋದಿಲ್ವಾ ನಿಮ್ಗೆ ಅಂತ ಯಾರೋ ಆಚಾರ್ಯರಿಗೆ ಪ್ರಶ್ನೆ ಮಾಡೋದು. ಸೊ ಆಚಾರ್ಯರು ಅವ್ರ ಪ್ರಶ್ನೆಗೆ ತಿರುಗಿ ಉತ್ತರ ತಕ್ಷಣ ಕೊಡೋದೇನಂದ್ರೆ, ಅದಿರ್ಲಿ ಆ ಮಾತು, ನಾನು ಇವಾಗ ನಮಗೆ ಏನಾಗುತ್ತೆ, ನಾವು ಆ ರೀತಿಯಲ್ಲಿ ಇದೆಲ್ಲ ನಾವನ್ನು ಅಭ್ಯಾಸ ಮಾಡಿದ್ದು, ಇದೆಲ್ಲ ನಂಬಿಕೆ ಇಟ್ಟದೆಲ್ಲ ಸುಳ್ಳು ಅಂತ ಹೇಳಿದ್ರೆ, ಅದು ಮತ್ತೆ ನಾನು ಹೇಳ್ತೀನಿ ಅದಕ್ಕೆ ವಿಷಯವಾಗಿ. ನೀವು ಯೋಚನೆ ಮಾಡಿ, ನಿಮ್ಮ ವಿಷಯ ಏನಾಗುತ್ತೆ. ಇವಾಗ ನೀವ್ ಅನ್ಕೊಂಡಿರೋದು ಭಗವಂತನೇ ಇಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ಸುಮ್ಮನೆ ನಂಬಿಕೆ, ಇದೆಲ್ಲ ಏನು ಇದಕ್ಕೆ ವೈಜ್ಞಾನಿಕವಾದದ್ದಲ್ಲ, ಈ ಆತ್ಮ, ಪರಮಾತ್ಮ, ಭಗವಂತನಿದ್ದಾನೆ, ಈ ಪುಣ್ಯ ಪಾಪ, ಈ ಸಾಕ್ಷಿಗಳು ಇದೆಲ್ಲ ಇಲ್ಲ, ಇವೆಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ. ಸೊ ಹೀಗೆ ಅನ್ಕೊಂಡು ನೀವು ಜೀವನವನ್ನು ನಡೆಸ್ತಾ ಇದ್ದೀರಾ. ಓಕೆ, ಒಳ್ಳೇದು, ತುಂಬಾ ಒಳ್ಳೇದು, ನಿಮ್ಗೆ ಬೆಸ್ಟ್ ಆಫ್ ಲಕ್. ಆದ್ರೆ ಜೀವನ ಅಂತ್ಯದಲ್ಲಿ ನಿಮ್ಗೆ ತಿಳಿದ್ರೆ ಏನಾಗುತ್ತೆ, ನಿಜವಾಗ್ಲೂ ಭಗವಂತನಿದ್ದಾನೆ, ಅವನ ನಿಯಮಗಳಿದೆ, ಪುಣ್ಯ ಪಾಪ ಅನ್ನೋದಿದೆ, ನರಕ ಲೋಕಗಳು ಅನ್ನೋದಿದೆ, ಅಲ್ಲಿ ತೀವ್ರವಾದ ಕಷ್ಟಗಳಿದೆ, ಅಲ್ಲಿ ಕಡಾಯಿಲ ಫ್ರೈ ಮಾಡ್ತಾರೆ, ಇದೆಲ್ಲ ನಿಜವಾಗ್ ನಿಮ್ಗೆ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ನಿಮ್ಗೆ. ಸೊ ನಿಮಗೆ ಯಾವತ್ತ ನಿಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಒಂದು ಚಿಂತನೆ ಇಲ್ಲದೆ ಇರುವಾಗ ಮನುಷ್ಯ ಅವನು ಸ್ವತಂತ್ರನಂದು ಎಲ್ಲಾ ಪಾಪ ಕಾರ್ಯಗಳಲ್ಲಿ ತೊಡಗಕ್ಕೂ ಸಿದ್ಧನಾಗುತ್ತೆ. ಒಳ್ಳೇದು ಕೆಟ್ಟದ್ದು ಅಂತ ಭಾವನೆ ಇರೋದೇ ಇರೋದಿಲ್ಲ. ಹೇಗಾದ್ರೂ ಆಗ್ಲಿ, ಯಾರಾದ್ರೂ ಎಷ್ಟಾದ್ರೂ ನೋವಿರ್ಲಿ, ಏನಾದ್ರೂ ಇರಲಿ, ನನಗೆ ಒಂದು ಸ್ವಾರ್ಥ, ನನಗೆ ಒಂದು ಸುಖ ಇದ್ರೆ ಆಯ್ತು ನನಗೆ ಅಂತ ಜನರು ತುಂಬಾ ಒಂದು ಬೇಜವಾಬ್ದಾರಿಯಿಂದ ಅವ್ರ ಜೀವನ ಸಾಧಿಸ್ತಾರೆ. ಸೊ ಆಚಾರ್ಯರು ಹೇಳೋದು, ನನಗೆ ಏನಾಗ್ಲಿಲ್ಲ, ಯಾಕಂದ್ರೆ ನಾನು ಯಾರಿಗೂ ಏನು ಹಿಂಸೆ ಮಾಡ್ಲಿಲ್ಲ, ಯಾರಿಗೂ ನೋವು ಕೊಡ್ಲಿಲ್ಲ, ನನಗೆ ಏನು ಭಕ್ತಿ ಕಾರ್ಯಗಳು ಸ್ವಲ್ಪ ಆಯ್ತು, ನಾನು ಮಾಡಿದೆ ನಾನು. ಸೊ ಇದರ ಪರಿಣಾಮವಾಗಿ ನಾನು ಯಾರಿಗೂ ಕಷ್ಟಕ್ಕಂತೂ ಕೊಡ್ಲಿಲ್ಲ ನನಗೆ. ಸೊ ಏನು ಇಲ್ಲ ಅಂದ್ರೂ ಅಕಸ್ಮಾತ್ ನನಗೇನು ನಷ್ಟ ಆಗಿಲ್ಲ, ನನಗೇನು. ಅದು ನಿಮಗೆ ಏನಾಗುತ್ತೆ ಯೋಚನೆ ಮಾಡಿ. ನಿಮ್ಗೆ ನಾವ್ ಹೇಳೋದೆಲ್ಲ ಸರಿ ಅಂತ ಹೇಳ್ಬಿಟ್ರೆ ನಿಮ್ಮ ಜೀವನ ಅಷ್ಟೇ, ಎಲ್ಲ ನಿಮ್ಗೆ ಅಲ್ಲಿ ಯಮರಾಜ ಅಲ್ಲಿ ಕಾಯ್ತಾ ಇದ್ದಾರೆ, ಚಿತ್ರಗುಪ್ತ ಕಾಯ್ತಾ ಇದ್ದಾರೆ, ನಿಮ್ಗೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಅಂತ ಆ ರೀತಿ ಆಚಾರ್ಯರು ಒಂದೇ ಹೇಳೋದು. ಸೊ ಎನಿವೆ, ಸೊ ಈ ನಂಬಿಕೆ ಅನ್ನೋದು ಇದು ಕುರುಡ ನಂಬಿಕೆ ಅಲ್ಲ, ಇದು ಶಾಸ್ತ್ರದ ಅನುಸಾರವಾಗಿದೆ ಈ ನಂಬಿಕೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ಆಚಾರ್ಯರು ಇದನ್ನೆಲ್ಲ ದೃಢಪಡಿಸಿದ್ದಾರೆ. ಸೊ ನಾವು ಕೂಡ ಭಕ್ತಿಯಲ್ಲಿ ನಾವು ಮುಂದುವರೆದಾಗ ನಮಗೂ ಕೂಡ ಗೊತ್ತಾಗುತ್ತೆ. ಕೃಷ್ಣ ಹಿಂದೆ ಶ್ಲೋಕದಲ್ಲಾಗೆ ನಮ್ಗೆ ಪ್ರತ್ಯಕ್ಷವಾಗಿ, ಹೌದು ಇದು ನಾನು ದೇಹ ಅಲ್ಲ, ಆತ್ಮ, ಈ ಭಗವಂತನ ಪರಮಾತ್ಮನ ನನ್ನ ಹೃದಯದಲ್ಲೇ ನನ್ನ ಹತ್ತಿರ ಇದ್ದಾನೆ, ನನಗೂ ಅವನಿಗೆ ಹತ್ತಿರವಾದ ಸಂಬಂಧ ಇದೆ, ನನ್ನ ಜೀವನದ ಗುರಿ ಅಲ್ಲಿಗೆ ಹೋಗೋದು, ನಾನು ಭಗವದ್ಧಾಮಕ್ಕೆ ಹೋಗೋದು ಅಂತ ನಮಗೂ ಕೂಡ ಇದು ದೃಢವಾದ ಒಂದು ನಂಬಿಕೆ, ಹಾಗೆ ಜ್ಞಾನ ಬೆಳೆಯುತ್ತೆ ನಮ್ಗೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತಃ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ, ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಸೊ ಕೃಷ್ಣ ಹೇಳ್ತಾ ಇರೋದು ಹೇಗೆ ಭಗವಂತನು ಇಲ್ಲಿ ಸರ್ವವ್ಯಾಪಕನಾಗಿದ್ದಾನೆ, ಎಲ್ಲವೂ ಅವನಲ್ಲೇ ಇದೆ, ಆದ್ರೂ ಕೂಡ ಅವನು ಪ್ರತ್ಯೇಕವಾಗಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಪ್ರತ್ಯೇಕವಾಗಿದ್ದೇನೆ ಅಂದ್ರೆ ಇದು ಭಗವಂತನ ಭಗವಾನ್ ಸಾಕ್ಷಾತ್ಕಾರ. ಪರಮಾತ್ಮ ರೂಪದಲ್ಲಿ ಭಗವಂತನು ಪ್ರತಿ ಅಣುವಲ್ಲೂ ಇದ್ದ.
ಪರಮಾತ್ಮನಲ್ಲಿ ಅಣೋರಣೀಯನ್ ಮಹತ್ವಮಯ್ಯನ್, ಭಗವಂತನ ಎಲ್ಲಿ ಇಲ್ಲ ಅಂತಿಲ್ಲ, ಅದು ಅವನು ಪರಮಾತ್ಮದ ವಿಸ್ತರಣೆ ರೂಪದಲ್ಲಿ. ಅಕ್ಷರೋದಕಶಾಹಿ ವಿಷ್ಣುವಿನಲ್ಲಿ ನಾವು ಕೇಳಿದ್ವಿ 3 ವಿಷ್ಣು ರೂಪಗಳು, ಪುರುಷ ಅವತಾರಗಳು. ಆ 3ನೇ ವಿಷ್ಣು ಅವತಾರ ಕ್ಷೀರೋದಕಶಾಹಿ ವಿಷ್ಣು, ಅವರೇ ಪರಮಾತ್ಮ. ನಮ್ಮ ಹೃದಯದಲ್ಲಿ ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಂದು ಅಣುವಲ್ಲೂ ಇರೋ ಒಂದು ಭಗವಂತನ ಸ್ವರೂಪ. ಸೊ ಅವರು ಸರ್ವವ್ಯಾಪಕವಾಗಿದ್ದಾರೆ. ಮತ್ತೆ ಎಲ್ಲ ಜೀವಿಗಳು ಭಗವಂತನಲ್ಲೇ ಇದ್ದಾರೆ. ಮಹಾವಿಷ್ಣು ಅವರ ಒಂದು ಶ್ವಾಸದಿಂದನೇ ಎಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳು ಬರ್ತಾ ಇವೆ. ಮತ್ತೆ ಭಗವಂತನು ಗರ್ಭೋದಕಶಾಹಿ ವಿಷ್ಣು ಆಗಿ ಪ್ರವೇಶಿಸೋದು ಈಗೆಲ್ಲ ನೋಡ್ತೇವೆ ನಾವು. ಸೊ ಭಗವಂತನ ಅಂತಿಮವಾಗಿ ಎಲ್ಲ ಲೋಕಗಳು ಎಲ್ಲ ಬ್ರಹ್ಮಾಂಡಗಳು ಭಗವಂತನಲ್ಲೇ ಮತ್ತೆ ಲೀನವಾಗತ್ತೆ. ಅವನು ಅದನ್ನ ಒಳಗೆ ತೆಗೆದುಕೊಂಡ್ಬಿಡ್ತಾನೆ ಅವನ ಶ್ವಾಸದಿಂದ. ಸೊ ಹಾಗೆ ಭಗವಂತನಲ್ಲೇ ಇದೆ ಅಂತಾನೆ ಹೇಳ್ಬೋದು. ಎಲ್ಲವೂ ವಿಶ್ವರೂಪದಲ್ಲೂ ಕೂಡ ಕೃಷ್ಣ ತೋರಿಸೋದು ಎಲ್ಲವೂ ನನ್ನಲ್ಲೇ ಇದೆ ಅಂತ ತೋರಿಸ್ತಾನೆ. ಆದ್ರೂ ಕೂಡ ಕೃಷ್ಣ ಒಂದು ಹೇಳ್ತಾ ಇರೋದು ನಚಾಹಂ ತೇಷು ಅವಸ್ಥಿತ, ನಾನು ಇದರ ಬಿಟ್ಟು ಭಿನ್ನವಾಗಿ ನಾನಿದ್ದೇನೆ. ನಾನು ಭಿನ್ನವಾಗಿ ಇದ್ದೇನೆ ಅಂದ್ರೆ ಭಗವಂತನು ಒಬ್ಬ ಸಾಕಾರ ವ್ಯಕ್ತಿಯಾಗಿ ತನ್ನ ದಿವ್ಯ ಧಾಮದಲ್ಲಿ ತನ್ನ ಭಕ್ತರೊಟ್ಟಿಗೆ ನಿತ್ಯ ಲೀಲೆಗಳಲ್ಲಿ ಇದ್ದಾನೆ ಭಗವಂತ. ಸೊ ಗೋಲೋಕ ಏವ ನಿವಸತಿ ಅಖಿಲಾತ್ಮ ಭೂತ. ಸೊ ಬ್ರಹ್ಮದೇವರು ಹೇಳೋದು ಗೋಲೋಕದಲ್ಲಿ ಸತತ ಕೃಷ್ಣನು ತನ್ನ ದಿವ್ಯಧಾಮದಲ್ಲಿ ತನ್ನ ಆನಂದಮಯ ಲೀಲೆಯಲ್ಲಿ ತನ್ನ ಭಕ್ತರೊಟ್ಟಿಗೆ ಇದ್ದಾನೆ. ಸೊ ಭಗವಂತನ ಅಲ್ಲೂ ಕೂಡ ಇದ್ದಾನೆ, ಇಲ್ಲೂ ಕೂಡ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ಭಗವಂತ. ಸೊ ಭಗವಂತನು ಇಲ್ಲಿದ್ದಾನೆ ಅನ್ನೋದಕ್ಕೆ ಅಲ್ಲಿಲ್ಲ ಅಂತಲ್ಲ. ಕೆಲವೊಮ್ಮೆ ಜನರು ಹೇಳ್ತಾರೆ ಹೌದು ಭಗವಂತನ ಹಿಂದೆ ಇದ್ದ, ಆದ್ರೆ ಏನಾಯ್ತು ಅದು ಸೃಷ್ಟಿ ಎಲ್ಲ ಅದು ಶುರು ಆದ್ಮೇಲೆ ಭಗವಂತನು ಎಲ್ಲ ಕಡೆ ಸರ್ವವ್ಯಾಪಕವಾಗಿ ಅವನ ಮೂಲ ಸ್ವರೂಪವನ್ನು ಕಳ್ಕೊಂಡ್ಬಿಟ್ಟ. ಅವ್ರು ಹೇಳೋದು ಹೇಗೆ ಅಂದ್ರೆ, ಒಂದು ಪೇಪರ್ ತಗೊಳ್ತೀರಾ ನೀವು, ಒಂದು ಹಾಳೆ ಶೀಟ್ ಆಫ್ ಪೇಪರ್, ಆ ಪೇಪರ್ ನಾನು ಪೀಸ್ ಈಗ ತೆಗೆದ್ಬಿಟ್ಟು ಮಾಡ್ತೀನಿ. ಅವಾಗ ಏನಾಗುತ್ತೆ, ದೊಡ್ಡ ಪೇಪರ್ ಇಲ್ಲ, ಚಿಕ್ಕ ಪೀಸ್ ಇದೆ ಅಷ್ಟೇ. ಸೊ ಆ ರೀತಿಯಲ್ಲಿ ಭಗವಂತನು ಎಲ್ಲ ಸರ್ವವ್ಯಾಪಕವಾಗಿ ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ನಾವು ಕೂಡ ಆದ ಭಗವಂತನು ಅಂತ ಅವರು ಒಂದು ತಪ್ಪು ಭಾವನೆಯಲ್ಲಿ ಒಂದು ಅಜ್ಞಾನದಲ್ಲಿ ಇದ್ದಾರೆ. ಸೊ ಆ ರೀತಿಯಲ್ಲಿ ಅವರು ಅನ್ಕೊಳ್ಳಿ ಇಲ್ಲ. ಸೊ ಈ ಉದಾಹರಣೆನೇ ತಪ್ಪು. ಆ ಹಾಳೆ ಅಂತ ಪೇಪರ್ ಅಂತ ತಗೊಳ್ಳೋದು ಭಗವಂತನ ಅದೇ ತಪ್ಪು. ಭಗವಂತನ ಪೇಪರ್ ಅಲ್ಲ. ಆ ರೀತಿಯಲ್ಲಿ ಆ ಪೇಪರ್ನ ಪೀಸ್ ಮಾಡ್ಬಿಟ್ರೆ ಅದರ ದೊಡ್ಡ ಪೇಪರ್ ಇಲ್ಲ ಈಗ ಮತ್ತೆ ಅಂತ. ಭಗವಂತನು ಯಾವಾಗಲೂ ಇದ್ದಾನೆ. ಅವನಿಂದ ಎಷ್ಟು ಹೊರಗೆ ಬಂದ್ರು ಅವನು ಸಂಪೂರ್ಣವಾಗಿ ಇದ್ದಾನೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾಹ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಸೊ ವೇದ ಮಂತ್ರಗಳು ಹೇಳೋದು ಕೃಷ್ಣನು ಸಂಪೂರ್ಣ. ಅವನಿಂದ ಎಷ್ಟೋ ಪೂರ್ಣ ಅವತಾರಗಳೇ ಬರ್ತವೆ. ಕೃಷ್ಣನಿಂದ ಎಷ್ಟೋ ನಾರಾಯಣ, ನರಸಿಂಹ, ವರಾಹ, ರಾಮ, ಎಷ್ಟೆಷ್ಟೋ ವಿಸ್ತರಣೆಗಳು ಬರ್ತಾ ಇದೆ ಭಗವಂತನದು. ಆದ್ರೂ ಕೂಡ ಅವನು ಹಾಗೆಯೇ ಇದ್ದಾನೆ, ಅವನು ಕಡಿಮೆ ಆಗಿಲ್ಲ. ನಾವು ಕೂಡ ಜೀವಿಗಳು ಭಗವಂತನಿಂದಲೇ ಬಂದಿವೆ. ಎಷ್ಟೆಷ್ಟು ಬ್ರಹ್ಮಾಂಡಗಳು ಭಗವಂತನೇ ಬರ್ತಾ ಇದೆ. ಎಲ್ಲ ವ್ಯವಸ್ಥೆ ಇದೆ ಒಂದೊಂದು ಬ್ರಹ್ಮಾಂಡದಲ್ಲಿ. ಈ ಬ್ರಹ್ಮಾಂಡದಲ್ಲಿ ಅಯ್ಯೋ ಇಲ್ಲಿ ಏನೋ ಕಡಿಮೆ ಇದೆಯಪ್ಪ, ಇನ್ನೊಂದು ಬ್ರಹ್ಮಾಂಡದಿಂದ ತಗೊಂಡ್ ಬರೋಣ. ಇಲ್ಲ ಈ ಭೂಲೋಕದಲ್ಲಿ ಏನೇನೋ ಕಡಿಮೆ ಇದೆಯಪ್ಪ, ಇನ್ನೊಂದು ಹೋಗಿ ಚಂದ್ರಗ್ರಹದಿಂದ ತಗೊಂಡ್ ಬರೋಣ. ಇಲ್ಲ, ಭಗವಂತನ ಮಾಡಿರೋದು ಪ್ರತಿಯೊಂದು ಕಡೆನೂ ಸಂಪೂರ್ಣ ವ್ಯವಸ್ಥೆ ಇದೆ. ಒಂದೊಂದು ನಿರ್ದಿಷ್ಟವಾದ ಜೀವಿಗಳಿಗೆ ಆ ರೀತಿಯ ಸುಖ ದುಃಖಗಳನ್ನು ಅನುಭವಿಸುವ ಒಂದು ಇದು ವ್ಯವಸ್ಥೆ. ಸೊ ಭಗವಂತನು ಸಂಪೂರ್ಣವಾಗಿ ಮಾಡಿದ್ದಾನೆ ಎಲ್ಲ ಕಡೆ. ಸೊ ಭಗವಂತನು ಇದೆಲ್ಲವೂ ಇದ್ದು ಭಿನ್ನವಾಗಿ ಒಬ್ಬ ವ್ಯಕ್ತಿ ಅಂತ ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು ನಚಾಹಂ ತೇಷು ಅವಸ್ಥಿತ. ಆಕ್ಚುಲಿ ಈ ಶ್ಲೋಕ ಇನ್ನೊಂದು ರೀತಿ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ತಾರೆ. ಇದು ಸಂಪೂರ್ಣ ವೈದಿಕ ಗ್ರಂಥದ ತತ್ವ. ಕೆಲವೊಮ್ಮೆ ನಾವು ಕೇಳಿರ್ಬೋದು ಅದ್ವೈತ ಅಂತ ಕೇಳಿರ್ಬೋದು, ಶಂಕರಾಚಾರ್ಯ ಪ್ರತಿಪಾದಿಸಿದ್ದು. ಇಲ್ಲ ದ್ವೈತ ಅಂತ ಕೇಳಿರ್ಬೋದು, ಮಧ್ವಾಚಾರ್ಯ ಪ್ರತಿಪಾದಿಸಿದ್ದು. ಇಲ್ಲ ವಿಶಿಷ್ಟ ಅದ್ವೈತ ಅಂತ ಕೇಳಿರ್ಬೋದು. ಸೊ ಈ ರೀತಿ ದೊಡ್ಡ ದೊಡ್ಡ ಆಚಾರ್ಯರು ಒಂದೊಂದು ದೃಷ್ಟಿಕೋನದಿಂದ ಈ ಜೀವನ ತತ್ವವನ್ನು, ಈ ಒಂದು ಆಧ್ಯಾತ್ಮಿಕ ವಿಷಯ ಪರಮ ಸತ್ಯವನ್ನು ಅವ್ರು ವಿವರಿಸಿರೋದಿದೆ. ಅದ್ವೈತ ಅಂದಾಗ ನಮಗೂ ಭಗವಂತನಿಗೂ ಅದೊಂದು ಗುಣ ರೀತಿಯಲ್ಲಿ ಒಂದೇ. ನಾವು ಹೀಗೆ ಒಂದು ಸಮುದ್ರದಲ್ಲಿ ಒಂದು ಹನಿ ನೀರು ಮತ್ತೆ ಒಂದು ಕಡಲು ನೀರು, ಅದು ಒಂದು ಉಪ್ಪಿನ ಅಂಶ ಎರಡರಲ್ಲೂ ಇದೆ. ಇದ್ರಲ್ಲೂ ಉಪ್ಪಿದೆ, ಅದರಲ್ಲೂ ಉಪ್ಪಿದೆ, ಹಾಗೆ ಒಂದೇ. ಆದರೆ ದ್ವೈತ ಅಂದ್ರೆ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ಒಂದು ಹನಿಯೇ ಒಂದು ದೊಡ್ಡ ಸಮುದ್ರವೇ. ಒಂದು ಹನಿ ನೀರು ಬಿದ್ರೆ ಏನಾಗೋದಿಲ್ಲ ನಮ್ಗೆ. ಸಮುದ್ರವೇ ಅಲೆ ಬಂದ್ರೆ ಏನಾಗುತ್ತೆ, ಅದು ಸುನಾಮಿ ಆದ್ರೆ ಏನಾಯ್ತು. ಇಲ್ಲಿ ನಾವು ಮಂಗಳೂರಲ್ಲಿ ಇದ್ದೇವೆ, ನಮ್ದೇ ಎಲ್ಲ ನಾವು ನಾಶ ಕೊಚ್ಕೊಂಡು ಹೋಗ್ಬಿಡ್ತೀವಿ ನಾವು ಅಷ್ಟೇ. ಸೊ ಹೀಗೆ ಆ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ ದ್ವೈತ. ಸೊ ಇವೆರಡೂ ಕೂಡಿದ ತತ್ವ ಆಕ್ಚುಲಿ ಅಚಿಂತ್ಯ ಭೇದ ಅಭೇದ ತತ್ವ ಅಂತ. ನಾವು ಭಗವಂತನಿಗೂ ನಾವು ಒಂದೇ ಗುಣರೀತಿಯಾಗಿ ನಾವು ಅಭೇದ, ಆದ್ರೆ ನಾವು ಪ್ರಮಾಣದಲ್ಲಿ ಬೇರೆ ಇದ್ದೇವೆ. ನಮ್ ಭೇದ ಇದೆ ನಮ್ಮಲ್ಲಿ. ಸೊ ಅಚಿಂತ್ಯ. ಆಮೇಲೆ ಭಗವಂತಂದ್ರೆ ಅಚಿಂತ್ಯ ಶಕ್ತಿ ಇದೆ. ಕೃಷ್ಣನು ಮಾಡಿರೋದು ಅಚಿಂತ್ಯ ಶಕ್ತಿ ಅಂದ್ರೆ ನೋಡ್ಬೇಕು ಅಂದ್ರೆ ನಮ್ಮಲ್ಲೇ ಎಷ್ಟು ಅಚಿಂತ್ಯ ಶಕ್ತಿ ಭಗವಂತನ ಕೊಟ್ಟಿದ್ದಾನೆ. ನಮಗೆ ಹೇಗೆ ಬೆವರು ನಮ್ಮಿಂದ ಬರುತ್ತೆ, ಮತ್ತೆ ಹೇಗೆ ನಮ್ಮ ಒಂದು ಕೆಲಸ ಮಾಡುತ್ತೆ ರಕ್ತ ಕಾಲುವೆಗಳು, ಒಂದೊಂದು ಅಣುವಲ್ಲೂ ಸೆಲ್ಲಲ್ಲಿ, ಅದೆಲ್ಲ ಒಂದು ಅಚಿಂತ್ಯವಾಗಿ ನಡೀತಾ ಇರೋ ಒಂದು ಶಕ್ತಿ. ಸೊ ಭಗವಂತನು ಪ್ರತಿಯೊಂದು ಜೀವಿ ಕೊಟ್ಟಿದ್ದಾನೆ. ಮತ್ತೆ ಅವನು ಇನ್ನ ಅಚಿಂತ್ಯ, ಅವನನ್ನು ಕಲ್ಪಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಯಾವತ್ತೂ ಕೂಡ ಕೃಷ್ಣನು ಸಂಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಈ ತತ್ವವನ್ನೇ ಅಚಿಂತ್ಯ ಭೇದ ಅಭೇದ ತತ್ವ. ಭಗವಂತನ ಶಕ್ತಿ ಅಚಿಂತ್ಯ, ಅದೇ ರೀತಿಯಲ್ಲಿ ಎಲ್ಲ ಜೀವಿಗಳು ಭಗವಂತನಿಗೆ ಭೇದವೂ ಇದ್ದಾರೆ,
ಅಭೇದವಾಗೂ ಇದ್ದಾರೆ ಅಂತ. ಇದು ನಿಜವಾದ ಸಂಪೂರ್ಣವಾದ ಒಂದು ಎಲ್ಲ ದೃಷ್ಟಿಕೋನದಿಂದ ತೆಗೆದುಕೊಂಡ ಇದು ವೇದಜ್ಞಾನದ ಅಂತಿಮ ತತ್ವದ ಇದು ವಿಷಯ. ಈ ಶ್ಲೋಕದಿಂದ ಅದು ಕೂಡ ತಿಳಿಯುತ್ತೆ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತ ಭೃಣ್ಣ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಿಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಸೊ ಕೃಷ್ಣನು ತನ್ನ ದಿವ್ಯ ಅಸ್ತಿತ್ವವನ್ನು ಮತ್ತೆ ನಮಗೆ ತಿಳಿಸ್ಕೊಡ್ತಾ ಇರೋದು. ಅವನೊಬ್ಬ ಸಾಧಾರಣ ಜೀವಿ ಅಲ್ಲ, ನಮ್ಮ ರೀತಿ ಹುಟ್ಟೋದು, ಅವನ ಒಂದು ಅಂತ್ಯ ಆಗೋದು, ಕರ್ಮ ಬಂಧನದಲ್ಲಿರೋದು ಆ ರೀತಿ ಅಲ್ಲ. ಸೊ ಕೃಷ್ಣನು ಈ ಸಂಪೂರ್ಣ ಸೃಷ್ಟಿಗೆ ಮೂಲ ಅಂತ ಕೃಷ್ಣನು ಮತ್ತೆ ತಿಳಿಸ್ಕೊಡ್ತಾ ಇರೋದು. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಉಪಧಾರಯ. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಸೊ ನಮಗೆ ಗೊತ್ತು, ನೋಡಿದ್ರೆ ಗಾಳಿ ಅನ್ನೋದು ಎಲ್ಲ ಕಡೆಯೂ ಇದೆ. ಅಲ್ಲಿ ಗಾಳಿ ಅನ್ನೋದು ಕೂಡ ಮತ್ತೆ ಈ ಆಕಾಶ ಅಂತ ನಾವು ಹೇಳ್ತೇವೆ, ಸ್ಪೇಸ್ ಅಂತ ಹೇಳ್ತೇವೆ, ಲೋಕಗಳ ಗ್ರಹಗಳ ಮಧ್ಯೆ ಅದರೊಳಗಿದೆ. ಸೊ ಹಾಗೆ ಕೃಷ್ಣ ಹೇಳೋದು, ಇದು ಎಲ್ಲ ಜೀವಿಗಳು ಎಲ್ಲ ಕಡೆ ಇರೋ ತರ ಅನ್ಸುತ್ತೆ, ಆದ್ರೂ ಕೂಡ ಇದು ಹೇಗೆ ಗಾಳಿ ಎಲ್ಲ ಕಡೆ ಇದ್ರೂ ಆಕಾಶ ಒಂದು ಸ್ಪೇಸ್ ಅಲ್ಲಿದೆ. ಸೊ ಆ ರೀತಿಯಲ್ಲಿ ನಾವು ಎಲ್ಲ ಜೀವಿಗಳು ಎಲ್ಲ ಎಷ್ಟೆಷ್ಟು ಅಸ್ತಿತ್ವದಲ್ಲಿದ್ರು ಕೊನೆಗೆ ಭಗವಂತನ ಒಳಗೆ ಇದ್ದೇವೆ ಅಂತ ಭಗವಂತನು ಆ ಉದಾಹರಣೆ ಮೂಲಕ ಹೇಳ್ತಾ ಇರ್ತಾರೆ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶತ್. ಸೊ ಕೃಷ್ಣ ಹೇಳೋದು, ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಸೊ ಇದು ಕೃಷ್ಣನ ಸಂಕಲ್ಪ. ಕೃಷ್ಣನ ಒಂದು ಹೆಸರೇ ಸತ್ಯ ಸಂಕಲ್ಪ ಅಂತ ಹೇಳೋದು. ಅವನ ಇಚ್ಛೆಯಿಂದ ಪ್ರತಿಯೊಂದು ಸೃಷ್ಟಿಯಾಗೋದು. ಭಗವಂತನ ಮಹಾವಿಷ್ಣುವಿನ ಒಂದು ಸಮಯ ಭಗವಂತನು ಸೃಷ್ಟಿ ಆಗ್ಲಿ, ಮತ್ತೆ ಈ ಜೀವಿಗಳಿಗೆ ಮತ್ತೊಮ್ಮೆ ಅವಕಾಶ ಕೊಡ್ತೇನೆ, ಅವರು ತಮ್ಮ ಸ್ವಭಾವವನ್ನು ಬದಲು ಮಾಡಿ ನನ್ನ ನಿತ್ಯಧಾಮಕ್ಕೆ ಬರಲಿ ಅಂತ ಭಗವಂತನ ಕೊಡೋದು. ಮತ್ತೆ ಒಮ್ಮೊಮ್ಮೆ ನಾಶ ಮಾಡೋದು ಭಗವಂತನ. ಬೇಡ ಸಾಕು, ಇನ್ನು ಎಷ್ಟು ಸಮಯ ಕೊಟ್ಟರು ಇವರು ಕಲ್ತ್ಕೊಳ್ಳಿಲ್ಲ ಅಂತ ಸ್ವಲ್ಪ ಸಮಯಕ್ಕೆ ಭಗವಂತನು ಎಲ್ಲವನ್ನು ನಾಶ ಮಾಡೋದು. ನಚ ಮಾಂ ಸ್ಥಾನಿ ಭೂತಾನಿ ನಚ ಮಾಂ ಸ್ಥಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಧನಂಜಯನೇ, ಈ ಎಲ್ಲ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಸೊ ಈಗ ನಾವೇನಾದ್ರೂ ಮಾಡಿದ್ರೆ ಅದಕ್ಕೆ ಆಕ್ಷನ್ ರಿಯಾಕ್ಷನ್. ಸೊ ಕೃಷ್ಣನಿಗೆ ಏನೂ ಇಲ್ಲ, ಆಕ್ಷನ್ ರಿಯಾಕ್ಷನ್ ಇಲ್ಲ. ಮಯಾ ಅಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಅಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಸೊ ಇಲ್ಲಿ ಕೃಷ್ಣನು ಮತ್ತೆ ನನ್ನ ಅಧ್ಯಕ್ಷತನದಿಂದ, ಸೊ ಅಧ್ಯಕ್ಷತನ ಅಂದ್ರೆ ನಮಗೆ ಒಂದ್ಸಲ ಹೇಳ್ತೇವೆ, ಜನರು ಹೇಳ್ತಾರೆ ನಾನು ನಂಬ್ತೇನೆ, ಏನೋ ಒಂದು ಪವರ್ ಇದೆ, ಏನೋ ಒಂದು ನೇಚರ್ ಅಂತ ಒಂದಿದೆ, ಒಂದು ದೊಡ್ಡದಿದೆ ಅಂತ. ಆದ್ರೆ ನೇಚರ್ ಅನ್ನೋದು ಹೂಸ್ ನೇಚರ್, ಯಾರ ಸ್ವಭಾವ, ಯಾರ ಪ್ರಕೃತಿ, ಇದು ಒಬ್ಬ ವ್ಯಕ್ತಿಗೆ ಸೇರೋದು. ಪ್ರಕೃತಿ ಅನ್ನೋದು ಅದೊಂದು ಶಕ್ತಿ ಅನ್ನೋದು ಒಬ್ಬ ಶಕ್ತಿಮಾನ್, ಒಬ್ಬ ವ್ಯಕ್ತಿಗೆ ಸೇರೋದು. ಸೊ ಕೃಷ್ಣ ಹೇಳ್ತಾ ಇರೋದು, ಈ ಇದಿಷ್ಟು ದೊಡ್ಡ ಭೌತಿಕ ಜಗತ್ತೇನಿದೆ, ಇದು ಇಷ್ಟು ಕಾರ್ಯನಿರ್ವಹಣೆ ಕೆಲಸಗಳಾಗ್ತಾ ಇದೆ, ಇಲ್ಲಿ ದುರ್ಗಾದೇವಿ ಅವರು ಇದು ಹೊಣೆಗಾರಿಕೆ ವಹಿಸಿದ್ದಾರೆ, ಅದರ ಹಿಂದೆ ಕೃಷ್ಣನಿದ್ದಾನೆ. ಮಯ ಅಧ್ಯಕ್ಷೇನ ಪ್ರತಿ, ನನ್ನ ನೇತೃತ್ವದಲ್ಲಿ, ನನ್ನ ಒಂದು ಆದೇಶದ ಮೇಲೆ ಈ ಪ್ರಕೃತಿ ಕೆಲಸ ಮಾಡ್ತಾ ಇರೋದು. ಇಷ್ಟು ಲೋಕಗಳು ಇದರ ಚಲನೆ ಆಗ್ತಾ ಇದೆ, ದಿನಗಳು, ತಿಂಗಳು ಎಷ್ಟೆಷ್ಟೋ ಸೈಕಲ್ಸ್ ಆಗ್ತಾ ಇದೆ, ಎಲ್ಲ ದೇವತೆಗಳು ಅವರನ್ನ ಮಾಡ್ತಾರೆ, ಅದರ ಹಿಂದೆ ಕೃಷ್ಣನಿದ್ದಾನೆ. ಸೊ ಅವನ ಆದೇಶ ಇಲ್ಲದೆ ಏನೂ ನಡೆಯೋದಿಲ್ಲ. ಆದರೂ ಕೃಷ್ಣನ ಬಗ್ಗೆ ನಾವು, ಕೃಷ್ಣನ ಸಾಧಾರಣ ವ್ಯಕ್ತಿ, ಅವನು ಅವತರಿಸಿದಾಗ ಅವನು ಯದು ವಂಶದಲ್ಲಿ ಹುಟ್ಟಿದವನು, ಅವನು ಇನ್ನೊಂದು, ಈ ರೀತಿಯ ನಾವು ಅವನನ್ನು ಅವಹೇಳನ ಮಾಡೋದಿದೆ. ಸೊ ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಈ ರೀತಿ ನನ್ನ ದಿವ್ಯ ಸ್ವರೂಪವನ್ನು ತಿಳಿದಿಲ್ಲೋ ಆ ವ್ಯಕ್ತಿ ನನ್ನನ್ನು ಅವಹೇಳನ ಮಾಡ್ತಾರೆ. ಅವರು ಕೃಷ್ಣ ಹೇಳೋದಲ್ಲಿ ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ, ಕೃಷ್ಣನ ಮನುಷ್ಯ ರೂಪದಲ್ಲಿ ಇಲ್ಲ, ಆಕ್ಚುಲಿ ಮನುಷ್ಯನು ಕೃಷ್ಣನ ರೂಪದಲ್ಲಿ ಕೊಟ್ಟಿರೋದು. ಬೈಬಲ್ ಅಲ್ಲೂ ಹೇಳಿದ್ದಾರೆ, ಮ್ಯಾನ್ ಇಸ್ ಮೇಡ್ ಆಫ್ಟರ್ ದ ಇಮೇಜ್ ಆಫ್ ಗಾಡ್ ಅಂತ ಅಲ್ಲೊಂದು ಪದಗಳು, ಅಟ್ಲೀಸ್ಟ್ ಅಷ್ಟಾದ ವಿಷಯ ಅಲ್ಲಿ ಕೊಟ್ಟಿದ್ದಾರೆ. ಮನುಷ್ಯನ ರೂಪ ಭಗವಂತನ ರೂಪವಾಗಿ ಇರೋದು. ಸೊ ಹಾಗೆ ಕೃಷ್ಣನ ಮೂಲ ರೂಪ ಭಗವಂತನದು ಎರಡು ಕೈ, ದ್ವಿಭುಜ ಮುರಳೀಧರ.
4 ಕೈ ನಾರಾಯಣ ರೂಪ ಇದೆ, ಅದು ಕೃಷ್ಣ ರೂಪನೇ. ಅದು ಕೂಡ ಮೂಲ ರೂಪ ಕೃಷ್ಣ ರೂಪದಲ್ಲಿ ನಮಗೆ ಮಾನವ ಸದೃಶ ರೂಪ ಕೃಷ್ಣನ. ನಾನು ಮನುಷ್ಯ ರೂಪದಲ್ಲಿ ಮಾನುಷೀಂ ತನುಮಾಶ್ರಿತಂ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಯಾರು? ಮೂಢರು. ಮೂಢ ಅಂತ ಕೃಷ್ಣ ಹೇಳ್ತಾರೆ. ಇರುವುದೆಲ್ಲವರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಅಂದ್ರೆ ಒಂದು ಅಜ್ಞಾನದಲ್ಲಿ ನಾವು ಆ ರೀತಿ ನಾವು ಭಗವಂತನ ಚಿಂತನೆಯಲ್ಲಿರೋದು. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತ ಸಹ ರಾಕ್ಷಸೀಮಸುರಂಚೈವ ಪ್ರಕೃತಿ ಮೋಹಿನೀಂ ಶ್ರಿತ. ಸೊ ಅದೇ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ಜೀವನವನ್ನು ನಡ್ಸ್ಕೊಂಡು ಹೋದ್ರೆ, ಒಂದು ಅಜ್ಞಾನದಲ್ಲಿ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳದೆ ಭಗವಂತನೊಬ್ಬ ಇದ್ದಾನೆ, ಭಗವಂತನೊಬ್ಬ ಸಾಕಾರ ವ್ಯಕ್ತಿ, ನಮಗೂ ಅವನಿಗೆ ನಿತ್ಯ ಸಂಬಂಧ ಇದೆ ತಿಳಿದೇ ಇದ್ರೆ, ಕೃಷ್ಣ ಹೇಳೋದು ಅಂತಿಮವಾಗಿ ಆ ವ್ಯಕ್ತಿಯ ಎಲ್ಲ ಒಂದು ಚಟುವಟಿಕೆಗಳು, ಅವನ ಒಂದು ಏನು ಜ್ಞಾನ ಎಲ್ಲವೂ ಇದೆ ಸೊನ್ನೆಗೆ, ಶೂನ್ಯಕ್ಕೆ ಬರುತ್ತೆ ಅಂತ ಕೃಷ್ಣ ಹೇಳ್ತಾರೆ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ. ಸೊ ಎಷ್ಟೆಷ್ಟೋ ಜನ ಈ ಜಗತ್ತಿಗೆ ಬಂದರು, ಅವರು ಈ ಒಂದು ಅಜ್ಞಾನದಲ್ಲಿ ಭಗವಂತನ ಭಕ್ತಿ ಮಾಡದೆ ಹೋದ್ರು. ತಾತ್ಕಾಲಿಕವಾಗಿ ಅವ್ರಿಗೆ ಅನ್ಸುತ್ತೆ, ಅವ್ರು ಇಷ್ಟು ಧನವನ್ನು ಸಂಪಾದನೆ ಮಾಡಿದ್ರು, ಇಷ್ಟು ಹೆಸರನ್ನು ಸಂಪಾದನೆ ಮಾಡಿದ್ರು, ಇಷ್ಟು ಕೀರ್ತಿ, ಇಷ್ಟು ಒಂದು ಇದು. ಆದರೆ ಕಾಲ ಸಮಯದಲ್ಲಿ ಎಲ್ಲ ವ್ಯರ್ಥ ಆಗುತ್ತೆ. ಸೊ ಕೃಷ್ಣನು ಪರಮ ನಿಯಾಮಕ ಭಗವಂತನ ಹೇಳ್ತಾ ಇರೋದು, ಎಲ್ಲವೂ ಅವರದು ನಾಶ ಆಗುತ್ತೆ. ಮಾನವ ಜನ್ಮದ ಪರಿಪೂರ್ಣತೆ ಆಗೋದಿಲ್ಲ. ಮತ್ತೆ ಪುನರಪಿ ಜನನ ಪುನರಪಿ ಮರಣ, ಮತ್ತೆ ಎಲ್ಲಿ ಹೋಗ್ತಾರೋ ಹೇಗೋ. ಸೊ ಕೃಷ್ಣ ಹೇಳ್ತಾರೆ ಎಲ್ಲವೂ ಕೂಡ ನಾಶ ಆಗಿರುತ್ತೆ ಅಂತ ಹೇಳಿ. ಆದರೆ ಯಾರು ಭಗವಂತನ ಭಕ್ತಿ ಕಾರ್ಯಗಳನ್ನು ಮಾಡ್ತಾರೆ, ಭಗವಂತನ ಯಥಾರ್ಥ ಜ್ಞಾನವನ್ನು ತಿಳ್ಕೊಳ್ತಾರೆ, ಇಲ್ಲಿ ಕೃಷ್ಣ ಹೇಗೆ ಹೇಳ್ತಾನೆ ಆ ರೀತಿಯಲ್ಲಿ, ಸೊ ಅವರನ್ನು ಕೃಷ್ಣ ಇಲ್ಲಿ ಮಹಾತ್ಮ ಅಂತ ಕರೀತಾ ಇದ್ದಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನೆಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಆಕ್ಚುಲಿ ಮಹಾತ್ಮ ಅನ್ನೋದು ಇಲ್ಲಿ ಗೀತೆಯಲ್ಲಿ ಕೃಷ್ಣ ಏನು ಅಂತ ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ನಾವು ಕೆಲವು ಮಹಾತ್ಮ ಅಂತ ಕೇಳಿರ್ತೀವಿ, ಒಬ್ಬ ವ್ಯಕ್ತಿಗಳಿಗೆ ಕೂಡ ನಾವು ಮಹಾತ್ಮ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಮಹಾತ್ಮ ಅಂದ್ರೆ ಯಾರು ಅಂದ್ರೆ, ಗೀತೆಯ ಪ್ರಕಾರ ಸ್ಪಷ್ಟವಾಗಿರೋದು ಈ 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದು, ನಿನ್ನೆ ಕೂಡ ಹೇಳಿದ 8ನೇ ಅಧ್ಯಾಯದಲ್ಲಿ ಒಂದು ಮಹಾತ್ಮ ಅಂತ ಶಬ್ದ ಬಂತು, 7ನೇ ಅಧ್ಯಾಯದಲ್ಲೂ ಮಹಾತ್ಮ ಅಂತ ಶಬ್ದ ಬಂತು. ಸೊ ಇಲ್ಲಿ ನೀವು ನೋಡಿದ್ರೆ ಯಾರು ಶುದ್ಧ ಭಕ್ತರೋ ಅವರಿಗೆ ಇದು ಸೀಮಿತವಾದ ಪದ, ಮಹಾ ಆತ್ಮ. ನಾವೆಲ್ಲರೂ ಆತ್ಮರೇ, ಆದ್ರೆ ಮಹಾ ಆತ್ಮ ಅಂದ್ರೆ ಯಾರು? ಇಲ್ಲಿ ಹೇಳಿದಾಗ, ಈ ಶ್ಲೋಕದಲ್ಲಿ ಹೇಳಿದಾಗೆ ದೈವಿ ಪ್ರಕೃತಿ ಆಶ್ರಿತ. ದೈವಿ ಪ್ರಕೃತಿ ಅಂದ್ರೆ ನಾವು ಕೂಡ ಭಗವಂತನ ಈ ಬಹಿರಂಗ ಮಾಯೆ ಅಂತ ಏನಿದೆ ಅವರ ಒಂದು ಪ್ರಭಾವದಲ್ಲಿ ಇದ್ದೇವೆ, ತ್ರಿಗುಣದಲ್ಲಿ ದೇಹ ಅನ್ಕೊಂಡಿದ್ದೇವೆ. ಆದ್ರೆ ಕೃಷ್ಣ ಶುದ್ಧ ಭಕ್ತರು ಕೃಷ್ಣ ಆಂತರಂಗಿಕ ಶಕ್ತಿಯಾದ ಯೋಗ ಮಾಯದಲ್ಲಿ ಬರುತ್ತಾರೆ. ಅವರಿಗೆ ಈ ಒಂದು ಭ್ರಮೆ ಅಜ್ಞಾನ ಇಲ್ಲ. ಸೊ ಕೃಷ್ಣ ಇಲ್ಲಿ ಹೇಳ್ತಾರೆ ದೈವಿ ಪ್ರಕೃತಿ ಆಶ್ರಿತ, ಅವರು ನನ್ನ ಆಂತರಂಗಿಕ ಶಕ್ತಿಯಲ್ಲಿ ಅವರು ಆಶ್ರಯಗೊಂಡು, ರಾಧಾರಾಣಿ ಸೊ ಅವರ ಆಶ್ರಯಗೊಂಡು ಭಜಂತಿ ಅನನ್ಯ ಮನಸ್ಸು, ಸದಾ ನನ್ನ ಸ್ಮರಣೆ ಮಾಡ್ತಾರೆ, ನನ್ನ ಭಜನೆ, ನನ್ನ ಭಕ್ತಿ ಮಾಡ್ತಾರೆ. ಜ್ಞಾತ್ವಾ ಭೂತಾದಿಮವ್ಯಯಂ, ಗೊತ್ತು ಅವರಿಗೆ ನಾನೇ ಸರ್ವಸ್ವ, ನಾನೇ ಎಲ್ಲದಕ್ಕೂ ಮೂಲ ಅಂತ ಗೊತ್ತು ಅವ್ರಿಗೆ. ಈ ಗೊತ್ತಿದ್ದು ಅವರು ಮಾಡ್ತಾರೆ. ಸೊ ಅವರು ಮಹಾತ್ಮರು. ಸೊ ಮಹಾತ್ಮರು ಅಂದ್ರೆ ನಾವ್ ಯಾರೋ ಒಬ್ಬ ವ್ಯಕ್ತಿಗೆ ಒಬ್ಬ ಮಹಾತ್ಮ ಅಂತ ನಾವು ನೇಮಕ ಮಾಡೋದಲ್ಲ. ಗೀತೆಯ ಪ್ರಕಾರ ನಾವು ನೋಡ್ಬೇಕು ಏನು ಮಹಾತ್ಮ, ಏನು ದುರಾತ್ಮ ಇದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಎಸ್, ಇದು ಯಾರಾದ್ರೂ ಗೊತ್ತಾ ಇದು ಯಾರು ವ್ಯಕ್ತಿ ಅಂತ? ಇವರೊಬ್ಬರು ಮಹಾತ್ಮರು ಇವರು. ಸೊ ಚೈತನ್ಯ ಚರಿತಾಮೃತದಲ್ಲಿ ಇವರ ತುಂಬಾ ಒಂದು ವಿವರವಾದ ಒಂದು ಅಧ್ಯಾಯವೇ ಇದೆ ಇವರ ಬಗ್ಗೆ. ಇವರದು ತುಂಬಾ ದೊಡ್ಡ ಆಚಾರ್ಯರು. ಸೊ ಯಾರಾದ್ರೂ ಗೊತ್ತಿದ್ರೆ ಅಂದ್ರೆ ಹೇಳ್ಬೋದು, ಯಾರಾದ್ರೂ ಭಕ್ತರು. ಇಲ್ಲಾಂದ್ರೆ ಇನ್ನೊಂದು ದಿವಸ ನಾನು ಹೇಳ್ತೇನೆ. ಇಲ್ಲ ಇವತ್ತು ಸಮಯದ ಲಾಸ್ಟ್ ಸಮಯ ಆದ್ರೆ ಇವ್ರ ಬಗ್ಗೆ ಹೇಳ್ತೇನೆ. ಯಾರು ಗೊತ್ತಿಲ್ಲ ಅನ್ಕೊಳ್ತೇನೆ, ನಾವು ಮುಂದುವರ್ಸೋಣ. ಇವರು ಆಚಾರ್ಯರು, ಇವರ ಹೆಸರು ಶ್ರೀಲ ಮಾಧವೇಂದ್ರ ಪುರಿ. ಸೊ ಮಾಧವೇಂದ್ರ ಪುರಿ ಅಂತ ಇವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಗುರುಗಳ ಗುರು. ಸೊ ಗ್ರ್ಯಾಂಡ್ ಸ್ಪಿರಿಚುವಲ್ ಮಾಸ್ಟರ್, ಅವರ ಗುರುಗಳ ಗುರು. ಸೊ ಇವರ ಒಂದು ಇದರಿಂದಾನೇ ಈ ಒಂದು ನಮ್ಮ ಇದರಲ್ಲಿ ನಾವು ಈ ಮಧ್ವಾಚಾರ್ಯ ಸಂಪ್ರದಾಯದಲ್ಲೇ ಬರೋದು. ಆದರೆ ಇಲ್ಲಿಂದ ಈ ಸಂಪ್ರದಾಯದಲ್ಲಿ ನಮ್ಮ ಶಾಖೆಯಲ್ಲಿ ಭಗವಂತನ ರಾಧಾಕೃಷ್ಣ ಪೂಜೆ ಅಲ್ಲಿ ಇದು ವ್ಯವಸ್ಥಿತವಾಗಿ ಆಗಿದೆ. ಇಲ್ಲಾಂದ್ರೆ ಸಾಧಾರಣವಾಗಿ ಈ ಪರಂಪರೆಯಲ್ಲಿ ಕೃಷ್ಣ ಪೂಜೆ, ಬಾಲಕೃಷ್ಣ ಆ ರೀತಿಯಲ್ಲಿ ನಡೆಯೋದಿದೆ. ಆದರೆ ಇವರು ಇನ್ನ ಇದು ಭಗವಂತನ ಅತ್ಯುನ್ನತವಾದ ಆರಾಧನೆಯನ್ನು ಮತ್ತೆ ಇವರು ತೋರಿಸ್ಕೊಟ್ಟಿದ್ದೀರು. ತುಂಬಾ ದೊಡ್ಡ ಭಕ್ತರು ಮಾಧವೇಂದ್ರ ಪುರಿ. ಓಕೆ, ಸೊ ಇಲ್ಲಿ ತೋರಿಸ್ತಾ ಇರೋದು ಅವರು ಬ್ರೀಫ್ ಆಗಿ ಹೇಳ್ತೀನಿ ಇಲ್ಲಿ. ಸೊ ಇವರು ವೃಂದಾವನಕ್ಕೆ ಹೋದಾಗ, ಯಾಕಂದ್ರೆ ಇವರು ಶುದ್ಧ ಭಕ್ತರು,
ಶುದ್ಧ ಭಕ್ತರು ಸನ್ಯಾಸಿಗಳಾದವರು ಅವ್ರು ಹೋಗಿ ಜನರ ಹತ್ರ ಭಿಕ್ಷೆ ಕೇಳ್ಬೋದು. ಭಿಕ್ಷೆ ಕೇಳಿ ಅದರಿಂದ ಅವರ ಒಂದು ಜೀವನೋಪಾಯ, ಅವ್ರೇನು ಆಹಾರ, ಅವ್ರೇನ್ ತಯಾರಿನ ಮಾಡೋದಿಲ್ಲ ಆಹಾರ. ಸೊ ಈ ರೀತಿಯಲ್ಲಿ ಹಿಂದೆ ಸನ್ಯಾಸಿಗಳು ತುಂಬಾ ಶಿಸ್ತಿನಿಂದ ಕ್ರಮದಲ್ಲಿ ಇರ್ತಾ ಇದ್ರು. ಅವರೆಲ್ಲ ಒಂದು ನಮ್ಮ ರೀತಿಯ ಒಂದು ಮಠ ಮಂದಿರನು ಕೂಡ ಇರ್ತಾ ಇರಲಿಲ್ಲ, ಏನೂ ಇಲ್ಲ. ಕೇವಲ ಅವರು ಒಂದೊಂದು ದಿವಸ ಒಂದೊಂದು ಮರದ ಕೆಳಗೆ ಇರ್ತಾ ಇದ್ರು. ಅವರು ಹೀಗೆ ಭಗವಂತನ ಮೇಲೆ ಸಂಪೂರ್ಣ ಅವಲಂಬಿಸಿ ಅವರ ಜೀವನ ನಡೆಸ್ತಾ ಇದ್ರು. ಕೇವಲ ಭಗವಂತನ ಚಿಂತನೆ, ಭಗವಂತನ ಸ್ಮರಣೆ ಮಾಡೋದಲ್ಲೇ ಅವರ ಕಾರ್ಯ, ಮತ್ತೆ ಭಗವಂತನ ಪ್ರಚಾರ ಮಾಡೋ ಕಾರ್ಯಗಳು ಇರ್ತಾ ಇದ್ರು. ಸೊ ಈ ರೀತಿಯಲ್ಲಿ ಇವರು ಮಹನೀಯರು ಹೇಳ್ತಾರೆ. ಆದ್ರೂ ಮಾಧವೇಂದ್ರ ಪುರಿ ಎಷ್ಟು ಇದಂದ್ರೆ ವೈರಾಗ್ಯ ಅಂದ್ರೆ ಅವ್ರು ಯಾರ ಹತ್ರ ಹೋಗಿ ಕೇಳ್ತಾನೂ ಇರ್ಲಿಲ್ಲ, ನನಗೆ ಹಸಿವಾಗ್ತಾ ಇದೆ, ಸ್ವಲ್ಪ ಆಹಾರ ಕೊಡಿ ಅಂತ. ಸೊ ಮಾಧವೇಂದ್ರ ಪುರಿ ಅವರು ಯಾರಾದ್ರೂ ಏನಾದ್ರು ತಂದ್ಕೊಟ್ರೆ ಅವರ ತಗೊಳ್ಳೋದು ಅಷ್ಟೇ. ಇಲ್ಲ ಅಂದ್ರೆ ಅವರೇ ಹೋಗಿ ಅವ್ರಿಗೆ ಕೊಡಿ, ನನಗೆ ಹಸಿವಾಗ್ತಾ ಇದೆ, ನಾನೊಬ್ಬ ಸನ್ಯಾಸಿ, ಸ್ವಲ್ಪ ಕೇಳೋದೂ ಇಲ್ಲ ಅವರು. ಆ ರೀತಿಯ ಒಂದು ಸ್ಥಿತಿಯಲ್ಲಿದ್ರು ಇವರು ಮಾಧವೇಂದ್ರ ಪುರಿ. ಸೊ ಹಾಗೆ ಹೇಳ್ತಾರೆ, ಇವರು ವೃಂದಾವನದಲ್ಲಿ ಹೋದಾಗ ಒಂದು ದಿವಸ ಕೃಷ್ಣ ಅಲ್ಲಿ ಬರೋದು, ಚಿಕ್ಕ ಮಗುವಿನ ರೂಪದಲ್ಲಿ ಬಂದು ಅವರಿಗೆ ಇಲ್ಲಿ ಒಂದು ಮಡಿಕೆಯಲ್ಲಿ ಹಾಲು ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸೊ ಅವ್ರು ಕೇಳ್ತಾರೆ, ನಿನಗೆ ಹೇಗ್ ಗೊತ್ತು ನನಗೆ ಹಾಲು ಬೇಕು ಅಂತ. ಸೊ ಅವ್ರಿಗೆ ಗೊತ್ತಿಲ್ಲ ಕೃಷ್ಣನೇ ಬಂದಿದ್ದಾನೆ ಅಂತ. ಸೊ ಕೃಷ್ಣ ಹೇಳ್ತಾರೆ, ನೋಡಿ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಹೆಂಗಸರು, ಅವ್ರ ನೀರಿನಲ್ಲಿ ಯಮುನಾ ನದಿಯಲ್ಲಿ ನೀರು ತಗೊಳ್ಳಿಕ್ಕೆ ಹೋಗ್ತಾ ಇದಾರೆ. ಅವ್ರು ನೋಡಿದ್ರು, ನಿಮ್ಮನ್ನ ಬೆಳಿಗ್ಗೆ ನೋಡ್ತಾ ಇದಾರೆ ಅವರು, ನೀವು ಭಕ್ತಿ ಭಗವಂತನ ನಾಮ ಜಪದಲ್ಲಿ ಇದರಲ್ಲೇ ಇದ್ದೀರಾ, ನೀವೇನು ಆಹಾರ ಸ್ವೀಕರಿಸಿದ್ರ ಕಾಣೋದಿಲ್ಲ, ಅವ್ರಿಗೆ ಗೊತ್ತು. ಸೊ ಅವ್ರು ನನಗೆ ಹೇಳಿದ್ರು, ಕೊಟ್ಟಿ ಕಳ್ಸಿದ್ರು ಅವರು. ಸೊ ಅವ್ರ ಸನ್ಯಾಸಿಗಳು, ನಾವು ಅವ್ರ ಹತ್ರ ಅಷ್ಟು ಹತ್ತಿರ ಹೋಗ್ಲಿಕ್ಕೆ ಆಗಲ್ಲ, ಸೊ ನೀವೇ ಹೋಗಿ ಅಂತ ನಮಗೆ ಕೊಟ್ಟು ಕಳ್ಸಿದ್ರು ನನಗೆ. ಸೊ ನೀವೀಗ ತಗೊಳ್ಳಿ, ಸ್ವಲ್ಪ ಸಮಯದ ನಂತರ ನಾನು ಬಂದು ಆ ಮಡಿಕೆಯನ್ನು ವಾಪಸ್ ತಗೊಂಡು ಹೋಗ್ತೇನೆ ಅಂತ ಹೇಳಿ. ಸೊ ಆಯ್ತು ಅಂತ ಮಾಧವೇಂದ್ರ ಪುರಿ ಅವರ ಕೃಷ್ಣ ಕೊಟ್ಟ. ಆಮೇಲೆ ಕೃಷ್ಣ ಹೇಳ್ತಾರೆ, ಈ ಒಂದು ನನ್ನ ಧಾಮದಲ್ಲಿ ಯಾರು ಕೂಡ ಉಪವಾಸವಾಗಿ ಇರುವಾಗ ನಾನು ನೋಡೋದಿಲ್ಲ, ನಾನು ಆಗೋದಿಲ್ಲ, ನನಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಚಿಕ್ಕ ಹುಡುಗ ಕೃಷ್ಣ ಆದ್ರೆ ಹೇಳೋದು, ಅಲ್ಲಿ ಈ ಧಾಮ ವೃಂದಾವನ ಧಾಮದಲ್ಲಿ ಯಾರು ಕೂಡ ಹಸಿವಿಂದ ಇರಬಾರ್ದು ಅಂತ ಹೇಳಿ ಹೋಗಿ ಕೊಟ್ಟು ಹೋಗ್ಬಿಡ್ತಾರೆ. ಸೊ ಸ್ವಲ್ಪ ಸಮಯದ ನಂತರ ಮಾಧವೇಂದ್ರ ಪುರಿ ವೆಯ್ಟ್ ಮಾಡ್ತಾರೆ, ಆ ಹುಡುಗ ಬರ್ತಾನೆ, ಬರೋದೇ ಇಲ್ಲ. ನಂತರ ರಾತ್ರಿ ಆಗುತ್ತೆ, ಮಾಧವೇಂದ್ರ ಪುರಿ ಸ್ವಲ್ಪ ನಿದ್ದೆ ಮಾಡ್ತಾರೆ. ಸೊ ನಿದ್ದೆ ಮಾಡಿ ಅವ್ರ ನಿದ್ದೆಯಲ್ಲಿ ಕನಸಲ್ಲಿ ಮತ್ತೆ ಅದೇ ಹುಡುಗ ಬರೋದು. ಅದೇ ಹುಡುಗ ಬಂದು, ಓ ಮಾಧವೇಂದ್ರ ಪುರಿ, ನೀವು ಯಾವಾಗ ಇಲ್ಲಿ ನನ್ನ ಈ ವೃಂದಾವನಕ್ಕೆ ಬರ್ತೀರಾ ಅಂತ ನಾನು ಯಾವಾಗಿಂದ ಕಾಯ್ತಾ ಇದ್ದೀನಿ, ಎಷ್ಟು ಸಮಯದಿಂದ ಕಾಯ್ತಾ ಇದ್ದೀನಿ ನಾನು. ಸೊ ನನಗೆ ಇಲ್ಲಿ ತುಂಬಾ ಒಂದು ಬಿಸಿ ಆಗ್ತಾ ಇದೆ, ಯಾಕಂದ್ರೆ ಅಲ್ಲಿ ಕೃಷ್ಣನ ಒಂದು ಮೂರ್ತಿ ಇದೆ ವೃಂದಾವನದಲ್ಲಿ ಈಗಲೂ ಕೂಡ ಇದೆ. ಆ ಮೂರ್ತಿ, ಅದನ್ನು ಕೃಷ್ಣನ ಮರಿಮೊಮ್ಮಗ ವಜ್ರನಾಭ 5,000 ವರ್ಷಗಳಿಂದ ಸ್ಥಾಪಿಸಿದ್ದು. ಸೊ ಅವರ ಹೆಸರು ಗೋಪಾಲ. ಸೊ ಅವ್ರು ಹೇಳ್ತಾರೆ, ನನ್ನ ಹೆಸರು ಗೋಪಾಲ. ಸೊ ನನಗೆ ಒಂದು ಸಮಯದಲ್ಲಿ ಯಾರೋ ಒಂದು ಪಾಶ್ಚಾತ್ಯದವರಲ್ಲ, ಭಾರತದಲ್ಲಿ ಕೂಡ ಒಬ್ಬೊಬ್ಬರು ಅಟ್ಯಾಕ್ ಮಾಡ್ತಾರೆ. ಕುಶಾನ್ಸು, ಶಾಕಾಸು, ಎಷ್ಟೋ ಜನ ನಾವು ಕೇಳ್ತೇವೆ ನಾವು. ಇದು ಮತ್ತೆ ಇವಾಗ ರೀಸೆಂಟ್ ಆಗಿ ಬ್ರಿಟಿಷ್ ಅವರು ಬಂದ್ರು, ಇದರಿಂದ ಇವ್ರು ಬಂದ್ರು, ಅರೇಬಿಯನ್ ಇವರೆಲ್ಲ ಬಂದ್ರು, ಪರ್ಷಿಯನ್ ಇವರೆಲ್ಲ. ಆದ್ರೆ ಇದರಿಂದ ಕೂಡ ತುಂಬಾ ಜನ ಬಂದಿದ್ರು ಈ 5,000 ವರ್ಷಗಳಲ್ಲಿ. ಆ ಸಮಯದಲ್ಲೇ ಅವರು ಈ ಮೂರ್ತಿ ಇದೆ ದೇವಸ್ಥಾನವನ್ನು ಅವರು ಮಾಡಕ್ ಬಂದಾಗ, ಆ ಪೂಜಾರಿ ಆ ದಿವ್ಯ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಒಂದ್ ಕಡೆ ವೃಂದಾವನದ ಕಾಡಿನಲ್ಲಿ ಅವರು ಅಡಗಿಟ್ಟಿರ್ತಾರೆ. ಸೊ ಹೀಗೆ ಭಗವಂತನು ಅವ್ರಿಗೆ ಕಾಣಿಸ್ಕೊಂಡು ಹೇಳಿದ್ದು, ನನಗೆ ಇಲ್ಲಿ ಇದ್ದೇನೆ ವೃಂದಾವನ ಅರಣ್ಯದಲ್ಲಿ, ತುಂಬಾ ವರ್ಷಗಳಿಂದ ನನಗೆ ಇಲ್ಲಿ ನಾನು ಕಾಯ್ತಾ ಇದ್ದೇನೆ, ನೀವ್ ಯಾವಾಗ ಬರ್ತೀರಾ ಅಂತ. ಸೊ ನೀವು ನಾಳೆ ಬೆಳಿಗ್ಗೆ ಎಚ್ಚರಗೊಂಡಾಗ, ನಾಳೆ ಬೆಳಿಗ್ಗೆ ಈ ನಗರವಾಸಿಗಳನ್ನೆಲ್ಲ, ವೃಂದಾವನ ನಗರವಾಸಿ ಕರ್ಕೊಂಡು ಬಂದು ನನ್ನ ಇಲ್ಲಿಂದ ಬಿಡುಗಡೆ ಮಾಡಿ ನನ್ನ ಮತ್ತೆ ಸೇವೆಯನ್ನು ಪ್ರಾರಂಭಿಸಬೇಕು ಅಂತ ಆದೇಶ ಕೊಡ್ತಾರೆ. ಸೊ ಅದೇ ತಕ್ಷಣನೇ ಅವರು ಎಚ್ಚರಗೊಂಡು, ಅಯ್ಯೋ ಕೃಷ್ಣನೇ ಬಂದ್ರು ಆದ್ರೆ ನಾನು ಗುರುತಿಸ್ಲಿಲ್ವಾ ಅಂತ ಆಲೋಚನೆ ಮಾಡ್ಕೊಂಡು ಅವರು ಬೆಳಿಗ್ಗೆ ಆಗೋದು ಕಾಯ್ತಾರೆ. ಯಾಕಂದ್ರೆ ಮಧ್ಯರಾತ್ರಿ ಏನು ಮಾಡಕ್ಕಾಗಲ್ಲ. ಅವ್ನು ಕೃಷ್ಣ ಕೂಡ ಹೇಳಿದ್ದು, ನಿಮ್ಗೆ ಒಬ್ಬನಿಗೆ ಇದು ಕಾರ್ಯ ಸಾಧ್ಯ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಇಲ್ಲಿಂದ ಬಿಡುಗಡೆ ಮಾಡ್ಲಿಕ್ಕೆ ಅಂತ. ಸೊ ಹೀಗೆ ಬೆಳಿಗ್ಗೆ ಸಮಯದಲ್ಲಿ ಅವರು ವೃಂದಾವನ ವಾಸಿಗಳಿಗೆಲ್ಲ ಹೇಳಿ ಆ ಜನರನ್ನೆಲ್ಲ, ಹಳ್ಳಿಗೆ ಜನರನ್ನ ಕರ್ಕೊಂಡು ಆ ದಟ್ಟ ಅರಣ್ಯದೊಳಗೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಅಲ್ಲೊಂದು ದೊಡ್ಡ ಮೂರ್ತಿ, ಸೊ ಅದು ಗೋಪಾಲ ಮೂರ್ತಿ ಅಂತ. ಸೊ ನಂತರ ಅವರ ಸೇವೆಯನ್ನು ಪ್ರಾರಂಭಿಸ್ತಾರೆ. ಇದೇ ಮೂರ್ತಿ ಇವತ್ತು ಕೂಡ ಇದೆ. ಈ ಮೂರ್ತಿ ನಾವು ಕೇಳಿರ್ಬೇಕು, ನಾಥದ್ವಾರಲ್ಲಿ ಶ್ರೀನಾಥ್ ಜಿ ಅಂತ. ಪರ್ಟಿಕ್ಯುಲರ್ ಗುಜರಾತ್ ಅವರೆಲ್ಲ ಯಾರು ಭಕ್ತರಿದ್ದಾರೆ ಅವರು ತುಂಬಾ ಒಂದು ಈ ಮೂರ್ತಿ ಎಲ್ಲ ಭಕ್ತರು. ಹೇಗೆ ನಾವು ದಕ್ಷಿಣದಲ್ಲಿ ಈ ಒಂದೊಂದು ಕಡೆ ಒಂದೊಂದು, ತಿರುಪತಿ ಗೋವಿಂದ ತುಂಬಾ ಭಕ್ತರಾಗಿರ್ಬೋದು ಸ್ವಲ್ಪ ಜನ ಅಲ್ಲಿ ಉಡುಪಿ ಕೃಷ್ಣನಿಗೆ ಭಕ್ತರಾಗಿರ್ಬೋದು, ಒಬ್ಬರಲ್ಲಿ ಗುರುವಾಯೂರಪ್ಪನ ಅಲ್ಲಿ ಭಕ್ತರಾಗಿರ್ಬೋದು, ಇಲ್ಲಿ ಶ್ರೀರಂಗನಾಥ್, ಇಲ್ಲಿ ಒಂದೊಂದು ನಾವು ಇಲ್ಲಿ ನೋಡ್ತೇವೆ. ಆ ರೀತಿಯಲ್ಲಿ ಅಲ್ಲಿ ಉತ್ತರದಲ್ಲಿ ಒಂದು ಕಡೆ ಈ ಗುಜರಾತ್ ಅವರೆಲ್ಲ ಈ ಶ್ರೀನಾಥ್ ಜಿ, ಈ ನಾಥದ್ವಾರ ಅಂತ ಯಾರು, ಈ ಮೂರ್ತಿ ಇವರಿಗೆ ಸಿಕ್ಕಿದ್ದು 600-700 ವರ್ಷಗಳ ಹಿಂದೆ ಮಾಧವೇಂದ್ರ ಪುರಿಗೆ. ಇದು ಇದೇ ಮೂರ್ತಿ ಭಗವಂತನು ತನ್ನ ಅವತಾರದ ನಂತರ ತನ್ನ ಮರಿಮೊಮ್ಮಗ ವಜ್ರನಾಭನು ಸ್ಥಾಪನೆ ಮಾಡಿದ ಮೂರ್ತಿ, ದಿವ್ಯ ಮೂರ್ತಿ. ಸೊ ಇವರಿಗೆ ಲಭ್ಯವಾಗಿದೆ. ಸೊ ಇನ್ನ ಡೀಟೇಲ್ ಇದೆ ಸ್ಟೋರಿ, ಅದು ನೀವು ಚೈತನ್ಯ ಚರಿತಾಮೃತದಲ್ಲಿ ಓದ್ಬೋದು. ಮಾಧವೇಂದ್ರ ಪುರಿಯ ಭಕ್ತಿಯ ವೈಭವಗಳು ಅಂತಾನೆ ಒಂದು ಅಧ್ಯಾಯ ಇದೆ. ಸೊ ಇವರು ಮಹಾತ್ಮರು ಅಂದ್ರೆ ಸದಾ ಭಗವಂತನಲ್ಲಿ ಅವರ ಮನಸ್ಸು, ಅವ್ರು ಬೇರೆ ಇನ್ನೊಂದು ವಿಚಾರ ಇಲ್ಲ.
ಸತತಂ ಕೀರ್ತಯಂಥೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸೊ ಹೀಗೆ ಅವ್ರು ಏನ್ ಮಾಡ್ತಾರೆ ಮಹಾತ್ಮರು ಅಂದ್ರೆ, ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಸೊ ಮಹಾತ್ಮರು ಇದು ಯಾರು ಕೂಡ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಈ ಅರ್ಹತೆಯನ್ನು ಪಡಿಬಹುದು. ಈ ನಾವು ಗೃಹಸ್ಥ ಜೀವನದಲ್ಲಿದ್ದೀವೋ ಸನ್ಯಾಸಿ ಜೀವನದಲ್ಲಿದ್ದೀವೋ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸದಾ ಕೃಷ್ಣ ಭಕ್ತಿ ಮಾಡ್ಬೇಕಷ್ಟೇ. ಕೃಷ್ಣ ಹಿಂದೆನೇ ಅಧ್ಯಾಯದಲ್ಲಿ ಕೇಳಿ ನೋಡಿದ್ವಿ ನಾವು ಅರ್ಜುನನಿಗೆ, ಯಾವಾಗಲೂ ನೀನು ನನ್ನನ್ನು ಸ್ಮರಿಸುತ್ತಾ ನಿನ್ನ ಕರ್ತವ್ಯವನ್ನು ಮಾಡು, ನೀನು ಯುದ್ಧ ಮಾಡು. ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ ಯುದ್ಧಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯ ಸಂಶಯ. ಸೊ ಕೃಷ್ಣ ಹೇಳಿದ ಅರ್ಜುನನಿಗೆ, ನೀನು ಕೂಡ ಇವಾಗ ಸದಾ ನೀನು ನಿನ್ನ ಕರ್ತವ್ಯ ವಿದ್ಯುಕ್ತ ಕರ್ತವ್ಯ ಮಾಡ್ತಾ ಮಾಡ್ತಾ ನನ್ನನ್ನು ಸ್ಮರಿಸ. ಸೊ ಈ ಮಹಾತ್ಮರಾಗಿ ಪ್ರತಿಯೊಬ್ಬರು ನಾವು ಆಗ್ಬಹುದು. ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಕೃಷ್ಣನ ಭಕ್ತಿ ಸೇವೆಯನ್ನು ಮಾಡ್ಬೇಕು ನಾವು. This is the story of the Hare Krishna people. ಪಿತಾಹಂ ಅಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಾಮಯಜುರೇವ ಚ. ಕೃಷ್ಣ ಹೇಳ್ತಾ ಇರೋದು, ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು, ಓಂಕಾರ. ನಾನೇ ಋಗ್, ಸಾಮ ಮತ್ತು ಯಜುರ್ವೇದಗಳು. ಸೊ ಕೃಷ್ಣನೇ ಸರ್ವಸ್ವ. ಸೊ ಅದು ಕೃಷ್ಣ ಇಲ್ಲಿ ಹೇಳ್ತಾರೆ. ಸೊ ನಮಗೆ ತಂದೆ ತಾಯಿ ಇದ್ದಾರೆ, ಅವರಿಗೆ ತಂದೆ ತಾಯಿ ಇದ್ದಾರೆ, ಅವರೆಲ್ಲರ ತಂದೆ ತಾಯಿ ಕೃಷ್ಣನೇ. ಆಮೇಲೆ ಪಿತಾಮಹ ಅಂತ ಒಮ್ಮೊಮ್ಮೆ ನಾವು ಬ್ರಹ್ಮದೇವರಿಗೆ ಹೇಳ್ತೇವೆ, ಯಾಕಂದ್ರೆ ಅವರಿಂದನೇ ಎಲ್ಲರೂ ಬರ್ತಾ ಇದ್ದಾರೆ ಅಂತ. ಆದರೆ ಕೃಷ್ಣನು ಪ್ರಪಿತಾಮಹ ಅಂತ ನಾವು ಮುಂದೆ ಹೇಳೋದು ಕೇಳ್ತೇವೆ ಗೀತೆಯ 11ನೇ ಅಧ್ಯಾಯದಲ್ಲಿ. ಅವರ ತಂದೆ ಬ್ರಹ್ಮದೇವರ ತಂದೆ, ಎಲ್ಲ ಜ್ಞಾನದ ಗುರಿ. ಸೊ ಓಂಕಾರನು ನಾನೇ. ಓಂ 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 ಅಂತ ಕೆಲವು ಜನ ಆಧ್ಯಾತ್ಮಿಕವಾಗಿ ಅಭ್ಯಾಸ ಮಾಡ್ತಾರೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆ ಓಂಕಾರ ಕೃಷ್ಣನ ಶಬ್ದ ಸ್ವರೂಪನೇ ಅಂತ. ಎಲ್ಲ ರಿಗ್, ಸಾಮ, ಯಜುರ್ವೇದಗಳು ನಾನೇ ಅಂತ ಕೃಷ್ಣ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುರೇತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಐಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಕೃಷ್ಣನ ಎಲ್ಲ ಸರ್ವಸ್ವವು ಅನ್ನೋದಕ್ಕೆ ಕೃಷ್ಣ ಹೇಳ್ತಾ ಇರೋದಲ್ಲಿ ಎಲ್ಲವೂ ನಾನೇ, ಎಲ್ಲವೂ ನಾನೇ. ತಪಾಮ್ಯಹಂ ಅಹಂ ವರ್ಷಂ ನಿಗೃಣಾಮಿ ಉತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸಹಸ್ರಾಚ್ಛ ಹಂ ಅರ್ಜುನ. ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ. ನಾನೇ ಅಮೃತ, ನಾನೇ ಮೃತ್ಯು, ನಾನೇ ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ಚೇತನ ಮತ್ತು ಜಡವಸ್ತು ನನ್ನಲ್ಲಿವೆ. ಸೊ ಕೃಷ್ಣ, ಈಗ ಮಳೆಗಾಲ, ನಮ್ಮ ಮಂಗಳೂರಿನ ವಿಪರೀತ ಮಳೆ. ಸೊ ಇದು ಕೃಷ್ಣ ಹೇಳ್ತಾ ಇರೋದು, ಕೃಷ್ಣನು ಮಾಡೋ ನಿರ್ದೇಶನದಿಂದ ಮಳೆ ಬರುತ್ತೆ. ಒಮ್ಮೊಮ್ಮೆ ಬೇಸಿಗೆಗಾಲದಲ್ಲಿ ಎಷ್ಟು ಕೇಳಿದ್ರು ಮಳೆ ಬರೋದಿಲ್ಲ. ಬೇಕು, ಮಳೆ ಬೇಕು, ಇಷ್ಟು ಬಿಸಿಲು, ಇಷ್ಟು ತಡಿಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ, ಆದ್ರೆ ಮಳೆ ಬರೋದಿಲ್ಲ. ಸೊ ಅದು ಹೇಳೋದು, ಪ್ರತಿಯೊಂದು ಅದನ್ನು ನಿಲ್ಲಿಸೋದು ಕೃಷ್ಣನೇ, ಅದನ್ನ ಬರ್ಸೋದು ಕೃಷ್ಣ. ಸೊ ಕೃಷ್ಣ ಹೇಳ್ತಾನೆ, ಎಲ್ಲವೂ ನನ್ನ ನಿಯಂತ್ರಣದಲ್ಲಿದೆ, ನನ್ನ ಆದೇಶದ ಮೇಲೆ ಕೆಲಸ ಮಾಡುತ್ತೆ. ಇನ್ಫ್ಯಾಕ್ಟ್ ಹೇಳ್ತಾರೆ, ಒಂದ್ ಕಡೆ ಹೇಳೋದು, ವಿಭೇತಿ ಅಂದ್ರೆ ಭಯದಿಂದ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಯಾರು? ಸೂರ್ಯದೇವ, ಈ ವರುಣದೇವ, ವಾಯು, ಇಂದ್ರ, ಎಲ್ಲ ದೇವತೆಗಳು. ಇದೆಲ್ಲ ಗಾಳಿ ಚಲಾವಣೆ ಆಗ್ತಾ ಇದೆ, ಇದು ಬೆಳಕು ಬರ್ತಾ ಇದೆ, ಇದೆಲ್ಲ ಗ್ರಹಗಳು ಚಲನೆ ಆಗ್ತಾ ಇದೆ. ಇದೆಲ್ಲವೂ ಭಗವಂತನ ಭಯದಿಂದನೇ ನಡೀತಾ ಇದೆ, ಇದು ಸರಿಯಾಗಿ ನಡೀತಾ ಇದ್ದಂತೆ. ಅದು ಇಲ್ಲ ಅಂದ್ರೆ ಆಚೆ ಈಚೆ ಆದ್ರೆ ಅಷ್ಟೇ ನಮ್ಮ ಜೀವನ. ಸೊ ಹೇಳ್ತಾರೆ, ಎಲ್ಲ ಭಗವಂತನ ನಿರ್ದೇಶನದಿಂದ, ಆದೇಶದಿಂದ ನಡೀತಾ ಇದೆ. ತ್ರೈವಿದ್ಯಾ ಮಾಂ ಸೋಮ ಪಾಪೂತ ಪಾಪಾಯ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಂ ಆಸಾದ್ಯ ಸುರೇಂದ್ರ ಲೋಕ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ಸೊ ಈಗ ವೇದಗಳಲ್ಲಿ ಸಾಧಾರಣವಾಗಿ ಈ ಒಂದು ಕೊಟ್ಟಿರೋ ಒಂದು ಕರ್ಮಕಾಂಡ ವಿಚಾರ, ಈ ಭೌತಿಕ ಸುಖವನ್ನು ನಾವು ಅನುಭವಿಸಿ ಕೊಟ್ಟಿರೋ ಈ ವಿಚಾರವನ್ನು ಕೃಷ್ಣ ಇದನ್ ಬಗ್ಗೆ ಹೇಳ್ತಾ ಇರೋದಿಲ್ಲಿ. ಸಾಮಾನ್ಯವಾಗಿ ಜನರು ವೇದಜ್ಞಾನವನ್ನು ಅಭ್ಯಾಸ ಮಾಡೋದೇಕೆಂದ್ರೆ ಯಾವುದೋ ಒಂದು ಭೌತಿಕ ಲಾಭವನ್ನು ಪಡೆಯೋದಕ್ಕೆ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ.
ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗ ಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖವನ್ನು ಸವಿಯುತ್ತಾರೆ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಂ ಅನುಪ್ರಪನ್ನ ಗತಾಗತಂ ಕಾಮ ಕಾಮಾಲಭಂತೆ. ಕೃಷ್ಣ ಹೇಳ್ತಾ ಇರೋದು, ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳನ್ನು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ ಅವರು ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನೇ ಅರಸುವವರು ಮತ್ತೆ ಮತ್ತೆ ಹುಟ್ಟು ಸಾಯುವುದಷ್ಟನ್ನೇ ಸಾಧಿಸುತ್ತಾರೆ. ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ನಾವು ಇಷ್ಟೆಷ್ಟು ಯಜ್ಞಗಳು ಮಾಡ್ತಾ ಇದ್ದೇವೆ, ಇಷ್ಟೆಷ್ಟು ಪೂಜೆಗಳು ಮಾಡಿದ್ವಿ, ಇಷ್ಟೆಷ್ಟು ದೇವಸ್ಥಾನಗಳಿಗೆ ನಾವು ವಿಸಿಟ್ ಮಾಡಿದ್ವಿ, ಅಲ್ಲಿ ಪೂಜೆ, ಅಲ್ಲಿ ಒಂದು ದೋಷ ನಿವಾರಣೆ ಮಾಡಿದ್ವಿ, ಯಜ್ಞ ಮಾಡಿಸಿದ್ವಿ. ಓಕೆ, ಎಲ್ಲ ಒಳ್ಳೆ ಕಾರ್ಯಗಳು. ಆದ್ರೆ ಇದರ ಲಾಭ ಏನು ಅಂದ್ರೆ, ಸಾಧಾರಣವಾಗಿ ನಾವು ಭೌತಿಕ ಲಾಭದಿಂದ ಒಂದು ಪುಣ್ಯ ಕಾರ್ಯಗಳಿಂದ ನಾವು ಸ್ವರ್ಗಲೋಕಕ್ಕೆ ಹೋಗುವುದೇನೋ, ಆದ್ರೆ ನಂತರ ಫಿನಿಶ್ ಆಗಿದ ತಕ್ಷಣ ನಾವು ಮತ್ತೆ ಮರ್ತ್ಯಲೋಕಕ್ಕೆ ಇಲ್ಲಿ ಭೂಲೋಕಕ್ಕೆ ಬರ್ಬೇಕು. ಹೇಗೆ ಅಂದ್ರೆ, ಒಂದು ಹಣ ಗಳಿಸಿದ್ಮೇಲೆ ಅದನ್ನ ಖರ್ಚು ಮಾಡ್ತಾ ಇದಾರೆ. ಒಬ್ಬ ಲಖಪತಿ, ಒಬ್ಬ ಕೋಟ್ಯಾಧಿಪತಿ ಕೂಡ ಒಂದ್ ದಿವಸದಲ್ಲಿ ಪಾಪರಾಗ್ಬಿಡ್ತಾರೆ. ಸೊ ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು, ಈ ರೀತಿಯ ಧರ್ಮ ಕಾರ್ಯ ಮಾಡೋ ಅಗತ್ಯ ಇಲ್ಲ. ಧರ್ಮ ಕಾರ್ಯ ಮಾಡೋದಂದ್ರೆ ಕೃಷ್ಣನನ್ನ ಸಂತೃಪ್ತಿ ಮಾಡೋದಕ್ಕೆ ಮಾಡ್ಬೇಕು. ಆ ಭಕ್ತಿ ಕಾರ್ಯಗಳು ನಾಶವಾಗೋದಿಲ್ಲ, ಅದು ನಮಗೆ ಶಾಶ್ವತವಾದ ಫಲಗಳನ್ನು ಕೊಟ್ಟು ಭಗವದ್ಧಾಮಕ್ಕೆ ನಿತ್ಯವಾದ ವಾಸವನ್ನು ಕೊಡುತ್ತೆ. ಕೇವಲ ಸ್ವಲ್ಪ ಸಮಯದಲ್ಲಿ ನಾವು ಇಲ್ಲಿ ಹೇಳೋದು ಒಂದು ಇದು ತಗೊಂಡು ನಾವು ಅಮೆರಿಕೆಗೆ ಹೋಗಿ ಅಲ್ಲಿ ಒಂದ್ 2 ತಿಂಗಳಿದ್ದು ಬರೋಣ, ಇಲ್ಲ ಯುರೋಪ್ ಹೋಗಿ ಒಂದು 4 ತಿಂಗಳು ಇದ್ಕೊಂಡ್ ಬರೋಣ. ಅದಕ್ಕಿಂತ ಸ್ವಲ್ಪ ಜನ ಅಲ್ಲೇ ಸಿಟಿಸನ್ಶಿಪ್ ತಗೊಂಡು ಅಲ್ಲೇ ಇದ್ಬೇಡ ಅನ್ಸುತ್ತೆ ಸ್ವಲ್ಪ ಜನಕ್ಕೆ. ಆದ್ರೂ ಕೂಡ ಎಷ್ಟು ವರ್ಷ, 20 ವರ್ಷ, 40 ವರ್ಷ, 60 ವರ್ಷ ಜೀವನ. ಕೃಷ್ಣ ಹೇಳೋದು ಅದೇ ರೀತಿಯಲ್ಲಿ ಸ್ವರ್ಗ ಲೋಕಗಳಿವೆ, ಅಲ್ಲೂ ಕೂಡ ಇರ್ಬೋದು 5,000 ವರ್ಷ, 10,000 ವರ್ಷ, 1,00,000 ವರ್ಷ ಇರ್ಬೋದು, ಕೋಟಿ ವರ್ಷ ಇರ್ಬೋದು ಅಲ್ಲಿ ಜೀವನ. ಆದ್ರೆ ಅದು ಕೂಡ ಮುಕ್ತಾಯವಾಗುತ್ತೆ. ಆದ್ರೆ ನಾವು ವೈಕುಂಠ ಲೋಕಕ್ಕೆ ಹೋದ್ರೆ ಅಲ್ಲಿ ಶಾಶ್ವತವಾಗಿರ್ಬೋದು. ಸೊ ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು, ಈ ರೀತಿಯಲ್ಲಿ ತಾತ್ಕಾಲಿಕವಾದ ಲಾಭಕ್ಕೋಸ್ಕರ ಈ ಧರ್ಮ ಕಾರ್ಯಗಳ ಆಚರಣೆ ಮಾಡೋ ಅಗತ್ಯ ಇಲ್ಲ ಅಂತ ಕೃಷ್ಣ ನಮಗೆ ತಿಳಿಸ್ಕೊಡ್ತಾರೆ. ಅನನ್ಯಾಶ್ಚಿಂತಯಂಥೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಸೊ ಇದು ತುಂಬಾ ಮುಖ್ಯವಾದ ಶ್ಲೋಕ. ಈ ಶ್ಲೋಕ ಇದು LIC ಶ್ಲೋಕ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ LIC ಅವರು ಇದರ ಒಂದು ಲಾಸ್ಟ್ 2 ಪದಗಳು ನೀವು ನೋಡಿದ್ರೆ, ನೀವು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಏನಿದೆ ಅದನ್ನ ಅವ್ರ ಸಿಂಬಲ್ ಒಂದು ಕೈಯಲ್ಲಿ ನಾವು ರಕ್ಷಣೆ ಕೊಡೋ ರೀತಿಯಲ್ಲಿ ಅವ್ರ ಇನ್ಶೂರೆನ್ಸ್ ಆ ರೀತಿಯಲ್ಲಿ ಒಂದು ತಗೊಂಡಿದ್ದಾರೆ ಈ ಪದಗಳು. ಆದರೆ ಅಷ್ಟು ಹೇಳಿದ್ರೆ ಅಷ್ಟು ನಮ್ಗೆ ಇದಾಗೋದಿಲ್ಲ. ಕೃಷ್ಣನು ನಿಜವಾದ ರಕ್ಷಣೆ ಕೊಡಕ್ ಸಾಧ್ಯ ಆಗುತ್ತೆ. ಕೃಷ್ಣನು ಮಾರೇ ಕೃಷ್ಣ ರಾಕೇಕೆ, ರಾಕೇ ಕೃಷ್ಣ ಮಾರೇಕೆ ಅಂತ ಹೇಳ್ತಾರೆ. ಕೃಷ್ಣನ್ ಯಾರಾದ್ರೂ ರಕ್ಷಣೆ ಕೊಟ್ರೆ ಯಾರು ಕೂಡ ಕೊಲ್ಲಿಕ್ಕಾಗೋದಿಲ್ಲ. ಆದ್ರೆ ಯಾರಾದ್ರೂ ಕೃಷ್ಣನು ಕೊಲ್ಲಬೇಕು ಅಂತ ನಿರ್ಣಯ ಮಾಡಿದ್ರೆ ಯಾರು ಕೂಡ ರಕ್ಷಣೆ ಮಾಡ್ಲಿಕ್ಕಾಗಿಲ್ಲ. ಇವಾಗ ಜಯದ್ರಥ, ನೀವು ಚರಿತ್ರೆ ಗೊತ್ತಿರ್ಬೋದು, ಮಹಾಭಾರತ ಯುದ್ಧದಲ್ಲಿ ಎಲ್ಲ ಕೌರವರು ಅವನ ರಕ್ಷಣೆ ಕೊಡ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು. ಆದ್ರೆ ಕೃಷ್ಣ ಅವನ್ನ ಸಾಯ್ಬೇಕು ಅಂತ, ಸೊ ಕೃಷ್ಣ ಯಾವುದೋ ಒಂದು ರೀತಿಯಲ್ಲಿ ಅವನ್ನ ಸಾಯ್ಬೇಕು. ಸೊ ಹಾಗೆ ಅವರೊಬ್ಬರೇ ಅಲ್ಲ, ಎಲ್ಲರೂ ಕೂಡ ನಾವು ನೋಡೋದು. ಸೊ ಏನ್ ವ್ಯವಸ್ಥೆ ಮಾಡಿದ್ರು ಕೂಡ ಅವ್ರು ಸಾಯ್ಬೇಕು ಅಂದ್ರೆ ಕೃಷ್ಣನ್ ಡಿಸೈಡ್ ಮಾಡಿದ್ರೆ ಆಯ್ತು. ಸೊ ಹಾಗೆ ಹೇಳೋದು, ಕೃಷ್ಣನ ಆಶ್ರಯ, ಕೃಷ್ಣ ರಕ್ಷಣೆಗೆ ನಾವು ಬರ್ಬೇಕು. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಹೇಗೆ ಅದು ಸಾಧ್ಯ ಆಗುತ್ತೆ ಅಂದ್ರೆ ನಾವು ಅನನ್ಯವಾಗಿ ಕೃಷ್ಣನ ಭಕ್ತಿ ಮಾಡ್ಬೇಕು. ಮಾಡಿದ್ರೆ ಕೃಷ್ಣ ಹೇಳೋದು, ನಾನೇ ವ್ಯಕ್ತಿಗತವಾಗಿ, ನಾನೇ ನೇರವಾಗಿ ನಾನು ನಿಮಗೆ ಏನು ಇದೆಯೋ ಅದನ್ನ ರಕ್ಷಿಸ್ತೇನೆ, ಇಲ್ಲದೆ ಇರೋದನ್ನ ನಿಮಗೆ ಕೊಡ್ತೇನೆ. ಸೊ ಈ ವಿಚಾರವಾಗಿ ಆಕ್ಚುಲಿ ಒಬ್ಬ ಆಚಾರ್ಯರು, ಅರ್ಜುನಾಚಾರ್ಯ ಅಂತ ಒಬ್ರು ಹೇಳ್ತಾರೆ. ಅವ್ರ ಬಗ್ಗೆ ಅವರು ಭಗವದ್ಗೀತೆ ಒಂದು ಟೀಕೆ ಬರೀತಾ ಇದ್ದಾರೆ, ಭಾಷ್ಯ ಬರೀತಾ ಇರಂತೆ. ಸೊ ಅವ್ರು ಬರೆಯುವಾಗ ಈ ಶ್ಲೋಕದಲ್ಲಿ ನೋಡಿದ್ರು, ಕೃಷ್ಣ ಹೇಳ್ತಾ ಇರೋದು ತನ್ನ ಭಕ್ತರಿಗೆ ಏನ್ ಬೇಕು ನಾನು ಕೊಡ್ತೇನೆ ಅಂತ. ಸೊ ಅವ್ರು ಆಲೋಚನೆ ಮಾಡಿದ್ರು, ಕೃಷ್ಣ ಯಾಕೆ ಕೊಡ್ಬೇಕು ಸರ್ ನೇರವಾಗಿ? ಕೃಷ್ಣ ಯಾಕೆ ಕೊಡ್ತಾನೆ? ಕೃಷ್ಣನು ವೈಕುಂಠನಾಥ, ಗೋಲೋಕನಾಥ, ಅವನು ತನ್ನ ದಿವ್ಯ ಲೀಲೆಗಳಲ್ಲಿ ಇದ್ದಾನೆ. ಅವನು ಯಾರಾದ್ರೂ ದೇವತೆಗಳಿಗೆ ಆದೇಶ ಕೊಡ್ತಾನೆ. ಶಿವ, ಬ್ರಹ್ಮ ಇವರೆಲ್ಲ ಇದ್ದಾರೆ, ಇಂದ್ರ, ಚಂದ್ರ, ಸೂರ್ಯ, ತುಂಬಾ ಬಲವಂತರು, ಶಕ್ತಿವಂತರು, ಇವರು ನೋಡ್ಕೊಳ್ತಾರೆ ಭಕ್ತರಿಗೆ. ಸೊ ಯಾಕೆ ಕೃಷ್ಣನು ಬರ್ಬೇಕು ಅಂತ ಅವ್ರೇನ್ ಮಾಡಿದಂತೆ, ವಹಾಮ್ಯಹಂ ಅಂತ ಇಲ್ಲೇನ್ ಲಾಸ್ಟ್ ಪದ ಇದೆ ಅದಕ್ಕೆ ಒಂದು ಲೈನ್ ಹಾಕ್ಬಿಟ್ಟಿರುತ್ತೆ. ಅದ್ ಕೃಷ್ಣನು ಮಾಡೋದಿಲ್ಲ, ಕೃಷ್ಣ ಯಾರು ಮಾಡಿಸ್ತಾನೆ, ಭಕ್ತರ ಅವರ ದೇವತೆಗಳ ಮೂಲಕ ಕೊಡ್ತಾನೆ ಅಂತ. ಸೊ ನಂತರ ಅವರು ಮಧ್ಯಾಹ್ನ ಸಮಯ ಅವರು ಸ್ನಾನಕ್ಕೆ ಹೋದ್ರಂತೆ. ಆ ಸಮಯದಲ್ಲಿ ಇಬ್ಬರು ಪುಟ್ಟ ಬಾಲಕರು, ತುಂಬಾ ಸುಂದರವಾದ ಬಾಲಕರು ಅವರ ಮನೆಗೆ ಬಂದರು. ಸೊ ಅವರ ಹೆಂಡತಿ ಮನೇಲಿ ಇದ್ದಾರೆ. ಸೊ ಅವರು ನೋಡಿದ್ರು, ಇಷ್ಟು ಚಿಕ್ಕ ಬಾಲಕರು ಅಷ್ಟು ಭಾರವಾದ ಒಂದು ಇದನ್ನು ತಕ್ಕಡಿಯಲ್ಲಿ ಎಲ್ಲ ಪಾತ್ರೆಗಳು ಹೇಳ್ತಾರೆ, ಹಿಂದೆ ಹೇಳ್ತಾ ಇರು, ಅದಕ್ಕೆ ತಗೊಂಡ್ ಬರ್ಬೋದು. ಈ ಶ್ರವಣ ಕುಮಾರ ಹೇಗೆ ಅವ್ರ ತಾಯಿ ತಂದೆ ಕರ್ಕೊಂಡು ಹೋಗ್ತಾ ಇರೋ ಆ ರೀತಿಯಲ್ಲಿ ಅಷ್ಟು ತೂಕವಾದ ಇದರಲ್ಲಿ
ತಕ್ಕಡಿ ಇಟ್ಕೊಂಡು ಅದ್ರ ಮೇಲೆಲ್ಲ ಪಾತ್ರೆಗಳೆಲ್ಲ ಎಲ್ಲ ನಮ್ಗೆ ಏನ್ ಬೇಕು, ಆಹಾರ ಬೇಕು, ಹಣ್ಣು ಹಂಪಲುಗಳು, ಇನ್ನ ತರಕಾರಿಗಳು, ತುಪ್ಪ, ಎಣ್ಣೆ, ಎಲ್ಲ ಧಾನ್ಯಗಳು ಎಲ್ಲವೂ ಇಟ್ಕೊಂಡು ಬಂದಿದಾರಂತೆ ಇಬ್ಬರು ಮಕ್ಕಳು. ಸೊ ಅವ್ರ ತಾಯಿಗೆ, ಅವರ ಹೆಂಡತಿಗೆ ಬೇಸರ ಆಗುತ್ತೆ, ಏನಿದು ಚಿಕ್ಕ ಮಕ್ಕಳು ಇಷ್ಟು ಭಾರವನ್ನು ತರ್ತಾ ಇರೋದು. ಸೊ ಅವ್ರು ಹೇಳ್ತಾರೆ, ಯಾಕೆ ನೀವು ಯಾರು ತಂದು ಕೊಟ್ಟದ್ದು, ಈ ಹೇಳಿ ನಿಮ್ಮಿಂದ ತರಿಸಿದ್ದು ನಿಮ್ಮ ಹತ್ರ ಇದು. ನಿಮ್ಮ ಗಂಡ ಇದ್ದಾರಲ್ಲ ಅರ್ಜುನಾಚಾರ್ಯ, ಅವರು ಕಳಿಸ್ಕೊಟ್ಟಿದ್ದನ್ನ ನಾವು ತಗೊಂಡು ಹೋಗ್ತಾ ಇರ್ಲಿಲ್ಲ. ನಮಗೆ ನೋಡಿ ಅವರು ನಮ್ಮ ಹಿಂದೆ ಒಂದು ಇದು ಕೊಟ್ಟಿದ್ದಾರೆ, ಅವ್ರ ಚಾವಟಿಯಲ್ಲಿ ಅವ್ರು ಹೇಟ್ ಕೊಟ್ಟಿದ್ದು ಬರೆ ಕೂಡ ನಮ್ಗೆ ತೋರಿಸಿದ್ರಂತೆ, ನೋಡಿ ಈ ತರ ಹೆಂಗೆ ಕೊಟ್ಟಿದ್ದಾರೆ, ಹೇಗೆ ಹೊಡೆದಿದ್ದಾರೆ ನಮಗೆ ಅವ್ರು ಹೇಳಿದ್ದು. ಹಾಗಾಗಿ ನಾವು ಇದು ತಂದದ್ದಾಯ್ತು. ಆಯ್ತು, ನೀವು ಒಳ್ಳೆ ಹುಡುಗರು ಇರಿ, ನಿಮ್ಗೆ ಸ್ವಲ್ಪ ಒಳ್ಳೆ ತಿಂಡಿಯನ್ನು ಕೊಡ್ತೇನೆ ಅಂತ ಅವ್ರು ತಯಾರಿ ಮಾಡಕ್ ಒಳಗೋದ್ರೆ, ಇಲ್ಲ 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 ಇಲ್ಲ, ನಿಮ್ಮ ಗಂಡ ಮತ್ತೆ ವಾಪಸ್ ಬಂದ್ರೆ ಮತ್ತೆ ಒಂದೆರಡು ನಮ್ಗೆ ಹೊಡಿತಾರೆ ಅಂತ ಓಡೋಗ್ಬಿಟ್ಟು. ಸೊ ಹಾಗೆ ಆ ದಿವಸ ಅವರ ಹೆಂಡತಿ ಆಹಾರವನ್ನು ಮೊದಲೇ ಊಟ ತಗೊಂಡ್ಬಿಟ್ರು ಅವರ ಗಂಡ ಬರೋ ಮುಂಚೆನೆ. ಸೊ ಗಂಡ ಬಂದು, ಏನಿದು ಈ ರೀತಿಯ ಈ ದಿವಸ ನನ್ನ ಹೆಂಡತಿ ನನ್ನ ಮೇಲೆ ಬೇಸರದಲ್ಲಿ ಈ ಕೋಪದಲ್ಲಿರೋ ತರ ಕಾಣುತ್ತೆ. ಸೊ ಕೇಳಿದಾಗ ಅವ್ರು ಹೇಳ್ತಾರೆ, ಇಬ್ಬರು ಈ ತರ ಹುಡುಗರು ಬಂದ್ರು, ನೀವ್ ಯಾಕೆ ಈ ರೀತಿ ಅವ್ರಿಗೆ ಕ್ರೂರವಾಗಿ ವ್ಯವಹಾರ ಮಾಡಿದ್ದು ತಪ್ಪಲ್ವಾ? ಆ ರೀತಿಯಲ್ಲಿ ಅವರ ಹೆಂಡತಿ ಹೇಳಿದಾಗ ಇವರು ಅವಾಗ ಆಲೋಚನೆ ಮಾಡಿದಾಗ ಅವರ ವಿವರಣೆ ಹೇಗಿದ್ದರು. ಒಬ್ಬ ಹುಡುಗನಿಗೆ ನವಿಲುಗರಿ ಇದಿತ್ತು, ಇನ್ನೊಬ್ಬ ಹುಡುಗನು ಬಣ್ಣ ಮಾತ್ರ ಬೇರೆ ಅಷ್ಟೇ, ಎಲ್ಲ ರೀತಿಯಲ್ಲಿ ಒಂದೇ ತರ ಇದ್ದಾರೆ ಅವರಿಬ್ರು. ಸೊ ಗೊತ್ತಾಯ್ತು ಅವ್ರಿಗೆ, ಇದು ಕೃಷ್ಣ ಬಲರಾಮರೇ ಬಂದದ್ದು, ಸಾಕ್ಷಾತ್ ಕೃಷ್ಣ ಬಲರಾಮನೇ ಬಂದದ್ದು. ಸೊ ಇವಾಗ ಅವ್ರಿಗೆ ಭಗವಂತನೇ ಬಂದು ಇದೆಲ್ಲ ಕೊಟ್ಟದ್ದು, ನನಗೇನ್ ಅಗತ್ಯ ಇದೆ ದಿನನಿತ್ಯಕ್ಕೆ ಅದೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಯಾಕೆ ಭಗವಂತನು ತನ್ನ ಹಿಂದೆ ಇದನ್ನ ಬರೆಗಳನ್ನು ತೋರಿಸಿ. ಸೊ ಅದರಲ್ಲಿ ಅವಾಗ ಅರ್ಥ ಆಯ್ತು ಅವ್ರಿಗೆ, ನಾನು ಭಗವಂತನು ಇಲ್ಲಿ ಹೇಳಿದ್ದು, ನಾನೇ ಸ್ವಂತ ಕೊಡ್ತೇನೆ, ನಾನೇ ನೇರವಾಗಿ ಬಂದು ಕೊಡ್ತೇನೆ, ವ್ಯಕ್ತಿಗತವಾಗಿ ಬಂದು ಕೊಟ್ಟಿದ್ದು, ಅದನ್ನ ನಾನು ಹೊಡೆದೆ, ಆ ಪದಗಳನ್ನ ನಾನು ಹೊಡೆದೆ, ಅದು ಭಗವಂತನಿಗೆ ಅವನ ಮಾತುಗಳು, ಅವನ ಇದನ್ನು ನಾನು ಇದು ಮಾಡಿದ ಹಾಗೆ. ಸೊ ಹೇಳ್ತಾರೆ, ಭಕ್ತರು ಭಗವಂತನ ಈ ಮಾತುಗಳ ಮೇಲೆ ಯಾವ ಒಂದು ಸಂಶಯ ಇಟ್ಕೊಳ್ಬಾರ್ದು. ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ತನ್ನ ಭಕ್ತರನ್ನು ತಾನೇ ಸ್ವತಃ ಪಾಲನೆ ಮಾಡ್ತಾನೆ, ಅವರನ್ನ ರಕ್ಷಣೆ ಕೊಡ್ತೇನೆ ಅಂತ. ಸೊ ಕೃಷ್ಣನ ಮಾಡ್ತಾನೆ. ಸೊ ಇದು ತುಂಬಾ ಮುಖ್ಯವಾದ ಭಗವಂತನ ದಿವ್ಯ ಅವನ ಗುಣ. ಅವನ ಭಕ್ತರಿಗೆ ಅವನು ಅಷ್ಟು ಆತ್ಮೀಯದಿಂದ ಭಗವಂತನು ರಕ್ಷಣೆ ಮಾಡೋದು, ಅವರನ್ನ ಇದು ಮಾಡೋದು, ಅದು ತೋರಿಸುತ್ತೆ. ಯೋಗಕ್ಷೇಮಂ ವಹಾಮ್ಯಹಂ. ಸೊ ಹೀಗೆ ಮತ್ತೆ ಭಗವಂತನ ಹೇಳ್ತಾ ಇರೋದು, ಈಗ ಕೆಲವು ಜನ ಇನ್ನ ಧರ್ಮ ಕಾರ್ಯಗಳು ಮಾಡ್ತಾ ಇದ್ದಾರೆ, ಅವರಿಗೆ ಭಗವಂತನ ದಿವ್ಯ ಸ್ಥಿತಿ ಗೊತ್ತಿಲ್ಲ, ಕೃಷ್ಣನು ಆದಿದೇವನು, ಎಲ್ಲದಕ್ಕೂ ಮೂಲ ಅಂತ ಗೊತ್ತಿಲ್ಲ. ಆಗ ನಾವು ಎಷ್ಟೆಷ್ಟು ದೇವತೆಗಳು, ಎಷ್ಟೆಷ್ಟು ಪೂಜೆಗಳು ಎಲ್ಲ ಮಾಡ್ತೇವೆ. ಸೊ ಕೃಷ್ಣ ಹೇಳ್ತಾ ಇರೋದು, ಅದು ನನಗೆ ಸೇರುತ್ತೆ, ಆದ್ರೆ ಅವಿಧಿ ಪೂರ್ವಕಂ. ಏಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತ ತೇಪಿ ಮಾಮೇವ ಕೌಂತೇಯ ಯಜಂತಿ ಅವಿಧಿ ಪೂರ್ವಕಂ. ಕುಂತಿ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ತಪ್ಪು ರೀತಿ ಅಂದ್ರೆ ಅವಿಧಿ ಪೂರ್ವಕ. ಅವಿಧಿ ಅಂದ್ರೆ ನೇರವಾಗಿ ಕೃಷ್ಣನಿಗೆ ಅದು ಸಲ್ಲೋದಲ್ಲ, ಅದು ದೇವತೆಗಳ ಮೂಲಕ ಸಲ್ಲೋದು. ಸೊ ಇವಾಗ ನಮ್ಗೆ ಒಂದು ಆಫೀಸಲ್ಲಿ ಡೈರೆಕ್ಟ್ ಆಗಿ ಒಂದು ಚೀಫ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ರೆ, ಅವರ ಡೋರೆ ಓಪನ್ ಇದ್ರೆ, ನಾವು ಅವ್ರ ಹತ್ರನೇ ಹೋಗಿ ನಮ್ಮ ಎಲ್ಲ ದುಃಖಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಅದನ್ನ ಬಿಟ್ಟು ನಾವು ಅವರ PA ಹತ್ರ ಹೋಗಿ ಅವರಿಗೆ ಒಂದು ಸ್ವಲ್ಪ ಲಂಚ ಕೊಟ್ಟು ಅವರ ಮೂಲಕ ಫೈಲ್ನ ಮೂವ್ ಮಾಡಿ ಅಗತ್ಯ ಇಲ್ಲ ಅದು. ಸೊ ಆ ರೀತಿಯಲ್ಲಿ ಅದಕ್ಕೆ ಕೃಷ್ಣ ಹೇಳಿದ್ದು ಯಜಂತಿ ಅವಿಧಿ ಪೂರ್ವಕಂ. ಇದು ಭಗವಂತನು ಪ್ರತಿಯೊಂದು ಜೀವಿ ಜೊತೆಗೆ ಅವನ ಆತ್ಮೀಯ ಸಂಬಂಧ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಭಗವಂತನ ಮಕ್ಕಳು, ದೇವತೆಗಳು ಸಹ, ನಾವು ಸಹ, ಎಲ್ಲ ಜೀವಿಗಳು ಸಹ. ಸೊ ಕೃಷ್ಣನು ನೇರವಾಗಿ ಪ್ರತಿಯೊಬ್ಬರ ಹತ್ರನು ಆ ಒಂದು ಸಂಬಂಧವನ್ನು ಇಟ್ಕೊಳ್ಳಕ್ಕೆ ಆಶಿಸ್ತಾ ಇದ್ದಾನೆ ಭಗವಂತ. ಅದಕ್ಕೆ ಕೃಷ್ಣ ಹೇಳ್ತಾರೆ ಅವಿಧಿ ಪೂರ್ವಕ ಅಂತಾನೆ ಕೃಷ್ಣ ಹೇಳ್ತಾರೆ. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋ ಅಪಿಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಸೊ ಇದು ಕೂಡ ತುಂಬಾ ಮುಖ್ಯವಾದ ಶ್ಲೋಕ. ಯಾಕಂದ್ರೆ ಕೆಲವೊಮ್ಮೆ ಜನರು ಹೇಳೋದು, ನಿಮ್ಮ ಇದು ಇಷ್ಟ, ನಿಮಗೆ ಯಾರು ಇಷ್ಟ ಆದ್ರೆ ಅವ್ರನ್ನ ಪೂಜೆ ಮಾಡಿ. ಭಗವಂತನು ಅಂತಿಮವಾಗಿ ನಿರಾಕಾರ, ಅವನಿಗೆ ಒಂದು ರೂಪ ಕೊಟ್ಟು ನೀವು ಪೂಜೆ ಮಾಡಿ. ಅವ್ರು ಹೇಳೋದು ಏನ್ ಹೇಳ್ತಾರೆ, ಸಾಧಕಾನಾಂ ಹಿತಾರ್ಥಾಯ ಬ್ರಹ್ಮಣ್ಯ ರೂಪಕಲ್ಪನಂ ಅಂತ ಅವ್ರು ಭಾವನೆ ಮಾಡ್ತಾರೆ. ಭಗವಂತನಿಗೆ ಅಂತಿಮವಾಗಿ ಅವನು ನಿರಾಕಾರ ಸ್ವರೂಪಿ, ನೀವೇನೋ ಒಂದು ರೂಪವನ್ನು ಕಲ್ಪಿಸ್ಕೊಂಡು ಪೂಜೆ ಮಾಡೋದು ಇಲ್ಲ, ಕಲ್ಪನೆ ಮಾಡೋ ಒಂದು ಅಗತ್ಯ ಇಲ್ಲವೇ ಇಲ್ಲ. ಸೊ ಭಗವಂತನಲ್ಲಿ ಹೇಳೋದು, ನಮ್ಮ ಭಗವಂತನ ರೂಪ ಆಗ್ಬೋದು, ಈ ದೇವತೆಗಳ ರೂಪ ಆಗೋದು, ಇದೆಲ್ಲವೂ ಕೂಡ ಇವೆ. ಆದ್ರೆ ದೇವತೆಗಳ ರೂಪ ಅದು ಕಾಲ ಸಮಯದಲ್ಲಿ ನಾಶವಾಗುವಂಥದ್ದು. ಯಾಕಂದ್ರೆ ಅವರು ಕೂಡ ಭೌತಿಕ ಜಗತ್ತಿನಲ್ಲಿರುವವರು, ಇಂದ್ರ, ಸೂರ್ಯ, ಚಂದ್ರ. ಅದೇ ಕೃಷ್ಣ ರೂಪ ಅದು ಶಾಶ್ವತವಾದದ್ದು.
ಸೊ ಹಾಗೆ ವ್ಯತ್ಯಾಸ ಇದೆ. ಆದ್ರೆ ಅವರು ಕೂಡ ಇದ್ದಾರೆ, ಭಗವಂತನು ಕೂಡ ಇದ್ದಾರೆ, ಮತ್ತೆ ಅವರವರು ಭಿನ್ನವಾದ ವ್ಯಕ್ತಿಗಳು. ಸೊ ಹಾಗೆ ಕೃಷ್ಣ ಹೇಳೋದು, ನೀವು ಯಾವರು ಪೂಜಿಸಿದ್ರೆ ಅಲ್ಲಿಗೆ ಸೇರ್ತೀರಾ. ಸೊ ಕೆಲವು ಜನ ಇನ್ನ ಹೇಳೋ ಯಥೋಮತ್ ತಥೋಪತ್, ಇಲ್ಲ ಇದೆಲ್ಲ ತಪ್ಪು, ಇದೆಲ್ಲ ತಪ್ಪು ಪ್ರಚಾರಗಳಿವೆಲ್ಲ. ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾ ಇರೋದು, ಹೇಗೆ ಆಚಾರ್ಯರು ಉದಾಹರಣೆಗೆ ಹೇಳೋದು, ನೀವು ಈಗ ಬೆಂಗಳೂರಿಗೆ ಟಿಕೆಟ್ ತಗೊಂಡ್ರೆ ಬೆಂಗಳೂರಿಗೆ ಹೋಗ್ಬೋದು. ನೀವು ಬೆಂಗಳೂರು ಟಿಕೆಟ್ ತಗೊಂಡ್ಬಿಟ್ಟು ನಾನು ಡೆಲ್ಲಿಗೆ ಹೋಗ್ಬೇಕು, ಇಲ್ಲ ನಾನು ಅಮೆರಿಕಾಗೆ ಹೋಗ್ಬೇಕು ಅಂದ್ರೆ ಹೇಗೆ ಸಾಧ್ಯ? ನೀವು ಆ ಟಿಕೆಟ್ ತಗೊಳ್ಬೇಕು. ಸೊ ಆ ರೀತಿಯಲ್ಲಿ ನೀವು ಯಾರ ದೇವತೆಯನ್ನು ಪೂಜೆ ಮಾಡ್ತೀರೋ ಅಲ್ಲಿ ಆ ಲೋಕಕ್ಕೆ ಹೋಗ್ತೀರಾ ನೀವು. ಸೊ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅದೇ ರೀತಿಯಲ್ಲಿ ನನ್ನನ್ನು ಯಾರು ಪೂಜಿಸ್ತಾರೆ ಅವರು ನನ್ನ ದಿವ್ಯ ಲೋಕಗಳಕ್ಕೆ, ಗೋಲೋಕಕ್ಕೆ, ವೈಕುಂಠ ಲೋಕಕ್ಕೆ ಸೇರ್ತಾರೆ ಅಂತ ಕೃಷ್ಣ ಇಲ್ಲಿ ತಿಳಿಸ್ಕೊಡ್ತಾರೆ. ಓಕೆ, ಸೊ ಭಗವಂತನು ಹೇಗೆ ತನ್ನನ್ನು ಆರಾಧಿಸಬೇಕು, ತನ್ನನ್ನು ಭಕ್ತಿ ಕಾರ್ಯಗಳು ಹೇಗೆ ಮಾಡಬೇಕು ಅಂತ ಮತ್ತೆ ತಿಳಿಸ್ತಾ ಇರೋದು ನಮ್ಗೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಮತ್ತು ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಸೊ ಕೃಷ್ಣನು ಹೇಗೆ ನಾವು ಭಕ್ತಿ ಕಾರ್ಯಗಳು ಮಾಡ್ಬೇಕು ಅಂತ ನಮಗೆ ತಿಳಿಸ್ಕೊಡ್ತಾರೆ. ಸೊ ಭಕ್ತಿ ಕಾರ್ಯಗಳು ನಾವು ಹೇಳ್ತೇವೆ, ಭಕ್ತಿ ಹೃದಯದಲ್ಲಿದೆ, ಒಳ್ಳೇದು, ಭಕ್ತಿ ದಿಲ್ ಮೇ ಹೈ ಅಂತ ಹೇಳ್ತಾ ಇರ್ತಾರೆ, ಅದನ್ನ ಒಳ್ಳೇದು. ಆದ್ರೆ ಅದನ್ನ ತೋರಿಸ್ಬೇಕು. ನಾವು ಹೇಗೆ ಒಬ್ಬರನ್ನ ನಾವು ಪ್ರೀತಿಸ್ತೇವೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಒಳಗಿಟ್ಕೊಳ್ಳೋದಂತಲ್ಲ, ಅವ್ರಿಗೆ ಏನೋ ಒಂದು ಸೇವೆ, ಏನೋ ಒಂದು ಮಾಡ್ಬೇಕು ನಾವು. ಸೊ ಆ ರೀತಿಯಲ್ಲಿ ಈ ಭಕ್ತಿ ಸೇವೆ ಅನ್ನೋದು ಕೂಡ ಭಗವಂತನಿಗೆ ನಾವು ಹೇಗೆ ಮಾಡುವುದು ಒಂದು ಕೃಷ್ಣ ಇಲ್ಲಿ ನಮ್ಗೆ ಒಂದು ವಿಧಾನವನ್ನು ಕೊಟ್ಟಿದ್ದಾನೆ. ಸೊ ಭಗವಂತನ ಚಿತ್ರ ಫೋಟೋ ಇದ್ದೋ, ಇಲ್ಲಾಂದ್ರೆ ಅವನು ದಿವ್ಯ ಮೂರ್ತಿಯನ್ನು ಸ್ಥಾಪನೆ ಮಾಡೋ, ಅವನಿಗೆ ನಾವು ಹಣ್ಣು ಹಂಪಲು ಅನ್ನು ಅರ್ಪಿಸುವ ಒಂದು ವಿಧಾನ ಇದೆ ಈ ಭಕ್ತಿ ಕಾರ್ಯದಲ್ಲಿ. ಇದು ಮುಖ್ಯವಾದ ವಿಧಾನ. ಸೊ ಇಲ್ಲಿ ಪತ್ರ ಅನ್ನೋದು ಪರ್ಟಿಕ್ಯುಲರ್ಲಿ ಸ್ಪಷ್ಟವಾಗಿ ಇದು ತುಳಸಿಗೆ ಅನ್ವಯವಾಗುತ್ತೆ. ತುಳಸಿ ದೇವಿ ಅವರ ಒಂದು ಗಿಡ ರೂಪದಲ್ಲಿ, ಅವರು ಒಂದು ಎಲೆ ರೂಪದಲ್ಲಿ ಅವರು ನಮ್ಮನ್ನು ಭಗವಂತನ ಸೇವೆಗೆ ತೊಡಗಿಸ್ಲಿಕ್ಕೆ ಅವರು ಭೌತಿಕ ಜಗತ್ತಿನಲ್ಲಿ ವ್ಯಕ್ತವರಾಗಿದ್ದಾರೆ. ಸೊ ಅದಕ್ಕೆ ಅದರವನ್ನು ಸೇರಿಸಿ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುತ್ತೇವೆ ನಾವು. ಸೊ ಕೃಷ್ಣ ಹೇಳ್ತಾನೆ, ಯಾರು ನನಗೆ ಪ್ರೀತಿಯಿಂದ ಅರ್ಪಣೆ ಮಾಡ್ತಾರೆ ನಾನು ಸ್ವೀಕರಿಸುತ್ತೇನೆ. ಸೊ ಕೆಲವೊಮ್ಮೆ ಜನರು, ಹೌದಾ ಕೃಷ್ಣ ತಿಂತಾನ, ಕೃಷ್ಣ ಮೂರ್ತಿ ನೀವು ಅರ್ಪಣೆ ಮಾಡ್ತಾ ಇರೋ ಪ್ರಸಾದ, ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಗೀತೆಯಲ್ಲಿ, ನಾನು ಸ್ವೀಕರಿಸ್ತೇನೆ. ಮುಖ್ಯವಾದದ್ದು ಏನಂದ್ರೆ ಭಕ್ತಿ. ನಮಗೆ ಭಕ್ತಿ ಇದ್ರೆ ಕೃಷ್ಣ ಸ್ವೀಕರಿಸ್ತಾನೆ. ಇಲ್ಲ ಅಂದ್ರೆ ನಾವು ನಾನು ತುಂಬಾ, ನನಗೆ ಶಕ್ತಿ ಇದೆ, ನಾನು ಒಳ್ಳೆ ರುಚಿಕರವಾದ ಪದಾರ್ಥವನ್ನು ಮಾಡ್ಬೋದು, ಕೃಷ್ಣ ಅದನ್ನ ತಿನ್ಬೇಕು ಅಂತೇನೆ, ಕೃಷ್ಣ ತಿನ್ನೋದಿಲ್ಲ. ಕೃಷ್ಣನಿಗೆ ಅದೇನೋ ಬೆಲೆ ಇಲ್ಲ. ಆದ್ರೆ ನಾವು ಭಕ್ತಿಯಿಂದ ಕೊಟ್ರೆ ಕೃಷ್ಣ ಸ್ವೀಕಾರ ಮಾಡ್ತಾನೆ. ಆ ಶಬರಿಯ ಕಥೆ ನಮಗೆ ಗೊತ್ತು. ಶ್ರೀರಾಮಚಂದ್ರನಾಗಿ ಅವರು ಅರ್ಪಣೆ ಮಾಡಿದ ಭಗವಂತನ ಸ್ವೀಕರಿಸಿದ. ಅದೇ ರೀತಿಯಲ್ಲಿ ವಿದುರ ಒಮ್ಮೆ ಆ ದುರ್ಯೋಧನನು ಕರೆದದ್ದು ಕೃಷ್ಣನು ಇದು ಈ ಮಹಾಭಾರತ ಯುದ್ಧ ಮುಂದೆ ಒಪ್ಪಂದಕ್ಕೆ. ಅವು ಕೇಳಲಿಲ್ಲ. ಇದು ಕೃಷ್ಣ ದುರ್ಯೋಧನ ಹೇಳ್ತಾನೆ, ಬನ್ನಿ ಇದು ದುಶ್ಯಾಸನ ನಿಮ್ಮ ಅರಮನೆಗೆ, ನಿಮಗೆ ತುಂಬಾ ದೊಡ್ಡ ಒಂದು ಔತಣವನ್ನು ನಾವು ಅರೇಂಜ್ ಮಾಡಿದ್ವಿ, ವ್ಯವಸ್ಥೆ ಮಾಡಿದ್ವಿ. ಕೃಷ್ಣ ಹೇಳ್ತಾನೆ, ನೀನ್ ನನ್ನ ಮಾತು ಕೇಳೋದಿಲ್ಲ, ನಾನು ಯಾಕೆ ಬರ್ಬೇಕು ನಿಮಗೆ? ಸೊ ಕೃಷ್ಣ ರಿಜೆಕ್ಟ್ ಮಾಡಿದ್ರು, ತಿರಸ್ಕರಿಸಿ. ಆದ್ರೆ ವಿದುರರು ಕರೆದ್ರು, ಕೃಷ್ಣ ಹೋದ್ರು. ಸೊ ವಿದುರರು ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರು, ಅವ್ರು ಬಾಳೆಹಣ್ಣಿನ ಸಿಪ್ಪೆಯನ್ನು ಕೃಷ್ಣನ್ ಕೊಡ್ತಾ ಇರಂತೆ. ಕೃಷ್ಣನನ್ನು ನೋಡ್ತಾ ಅವ್ರು ಎಷ್ಟು ಆನಂದ, ದೇವಾದಿದೇವ ಕೃಷ್ಣ ನನ್ನ ಮನೆಗೆ ಬಂದಿದ್ದಾನೆ, ಸೊ ಎಷ್ಟು ನನಗೆ ಭಗವಂತನ ಕರುಣಾಮಯಿ ಅಂತ ಅವರು ಒಂದು ತನ್ಮಯರಾಗಿ ಅವರು ಕೃಷ್ಣನಿಗೆ ಏನ್ ಕೊಡ್ಬೇಕು ಅಂತ ಬಾಳೆಹಣ್ಣು ಇದು ಕೊಡೋ ಬದಲು ಬಾಳೆ ಸಿಪ್ಪೆ ಕೊಡ್ತಾ ಇದ್ರು. ಕೃಷ್ಣನು ಕೂಡ ಅವ್ರ ಭಕ್ತಿ ಭಾವದಲ್ಲಿ ಆ ಸಿಪ್ಪೆಯನ್ನೇ ತಿಂತಾ ಇದ್ರು ಕೃಷ್ಣ, ಆ ಬಾಳೆ ಇದು. ಸೊ ಅಂದ್ರೆ ಕೃಷ್ಣನು ಭಕ್ತಿಯನ್ನು ಸ್ವೀಕರಿಸ್ತಾನೆ. ಕೃಷ್ಣನಿಗೆ ಮುಖ್ಯವಾದ ಭಕ್ತಿ. ನಾವೆಲ್ಲರೂ ಇದು ಅಭ್ಯಾಸ ಮಾಡ್ಬೇಕು. ಪ್ರತಿಯೊಬ್ಬರು ನಾವೇನು ಆಹಾರವನ್ನು ತಗೊಳ್ತೇವೆ ಅದನ್ನ ತಯಾರಿ ಮಾಡೋದು ಕೃಷ್ಣನಿಗೆ ಮಾಡ್ತಾ ಇದ್ದೇವೆ ಅಂತ ನಾವು ಕೃಷ್ಣ ನೆನೆಸ್ಕೊಂಡು ತಯಾರಿ ಮಾಡಿ, ನಂತರ ಕೃಷ್ಣನಿಗೆ ಆ ಸಾತ್ವಿಕ ಆಹಾರವನ್ನು ಅರ್ಪಿಸಿ ನಂತರ ನಾವು ಸ್ವೀಕರಿಸಬೇಕು. ಸೊ ಇದರಲ್ಲಿ ನಾವು ಭಕ್ತಿಯಲ್ಲಿ ತುಂಬಾ ಮುನ್ನಡೆ ಸಾಧಿಸ್ತೇವೆ. ತುಂಬಾ ಚಿಕ್ಕ ಕಾರ್ಯ ಅಂತ ಕಾಣುತ್ತೆ, ಆದ್ರೆ ತುಂಬಾ ತೀವ್ರವಾಗಿ ನಾವು ವೇಗವಾಗಿ ನಾವು ಮುಂದೆ ಭಕ್ತಿಯಲ್ಲಿ ಮುಂದೆ ಬರ್ತೇವೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಸೊ ಕೃಷ್ಣ ಹೇಳೋದು ಯತ್. ಸೊ ಕೆಲವೊಮ್ಮೆ ಜನರು ಹೇಳ್ತಾರೆ, ನಾನು ಅರ್ಪಣೆ ಮಾಡ್ತೀನಿ, ಆದ್ರೆ ಏನೋ ಒಂದು ದೇವರಿಗೆ ಒಂದು ಹಣ್ಣು ಇಡ್ತೀನೋ, ಇಲ್ಲಾಂದ್ರೆ ಒಂದು ನೀರು ಇಡ್ತೀನೋ ಅಂತ. ಓಕೆ, ಒಳ್ಳೇದು ಮಾಡ್ತಾ ಇದ್ದೀರಾ ನೀವು. ಆದ್ರೆ ಕೃಷ್ಣ ಇಲ್ಲಿ ಹೇಳ್ತಾರೆ ಯತ್ ಅಂದ್ರೆ ಏನ್ ನೀವು ಅರ್ಪಣೆ ಮಾಡಿದ್ರು, ಏನ್ ತಿಂದ್ರು ಕೂಡ ನನಗೆ ಅರ್ಪಣೆ ಮಾಡಿ. ಸೊ ನೀವು ಆಹಾರ ತಗೊಳ್ತೀರಾ, ಚಪಾತಿ ಇಲ್ಲ ಒಂದು ಉಪ್ಪಿಟ್ಟು ಇಲ್ಲ ಕೇಸರಿ ಬಾತು, ಏನೋ ಬೇರೆ ಬೇರೆ ಏನೋ ಮಾಡ್ತೀರಾ ನೀವು. ಸೊ ಕೃಷ್ಣ ಹೇಳೋದು ಏನ್ ಮಾಡಿದ್ರು ನನಗೆ ಕೊಡಿ ಅಂತ ಕೃಷ್ಣ ಹೇಳ್ತಾರೆ. ಸೊ ಇದು ಭಕ್ತಿಯ ಕಾರ್ಯದಲ್ಲಿ ಭಕ್ತರಾದವರು ಅವ್ರು ಭಗವಂತನಿಗೆ ಅರ್ಪಣೆ ಮಾಡದೆ ಏನು ಕೂಡ ಮುಟ್ಟೋದಿಲ್ಲ. ಏನಾದ್ರೂ ನೀವು ಯಾವುದೋ ಒಂದು ತುಂಬಾ ದೊಡ್ಡ ಇದರಾಗಿ ತಂದಿರ್ಬೋದು ಪದಾರ್ಥ, ಆದ್ರೆ ಅದು ಪ್ರಸಾದವಾಗಿಲ್ಲ ಅಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಭಗವಂತನು ಇದು ತಗೊಂಡಿಲ್ವಾ, ನಮಗೆ ಅದಕ್ಕೆ ಬೇಡ. ಸೊ ಅದು ಒಂದು
ಆ ಅಭ್ಯಾಸವನ್ನು, ಒಂದು ಆಚರಣೆಯನ್ನು ನಾವು ಮಾಡಬೇಕು. ಕೃಷ್ಣ ಇಲ್ಲಿ ಹೇಳೋದು, ಕುಂತಿ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು. ದಾನ ಕೂಡ ಕೃಷ್ಣ ಹೇಳ್ತಾರೆ, ನನಗೆ ಕೊಡಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ನಾವು ದಾನ ಒಳ್ಳೇದು, ಅವ್ರಿಗೆ ಸಹಾಯ ಮಾಡ್ತೀವಿ, ಆದ್ರೆ ಅದು ಕೂಡ ಉತ್ತಮ ಉನ್ನತೋನ್ನತ ದಾನ ಅಂದ್ರೆ ಕೃಷ್ಣನಿಗೆ ಕೊಡೋದು. ಅದು ಮುಂದೆ ನಾವು ಈಗ ಮುಂದೆ 12ನೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯದಲ್ಲಿ ಮತ್ತೆ ಇದ್ರ ಬಗ್ಗೆ ಕೂಡ ಕೇಳ್ತೀವಿ ನಾವು. ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು, ನನಗೆ ಮತ್ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋ ಅಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಸೊ ಹೀಗೆ ಹೇಳ್ತಾರೆ ಕೃಷ್ಣ. ಏನು ಪಾಂಡವರಿಗೆ ಪಕ್ಷಪಾತ ಅಂತಲ್ಲ, ಪಾಂಡವರು ಅವರು ಅಷ್ಟು ಧರ್ಮ ನಿರ್ವಹಣೆಯಲ್ಲಿ ಇದ್ದದ್ದು, ಅವ್ರಿಗೆ ಅನ್ಯಾಯ ನಡೆದದ್ದು, ಅಷ್ಟು ಒಂದು ನೋವು ಕೊಟ್ಟದ್ದು ಇವರು ದುರ್ಯೋಧನ ಇವರೆಲ್ಲರೂ. ಸೊ ಕೃಷ್ಣನು ಅವರಿಗೆ ಇದು ಅನುಗ್ರಹಿಸಿದ್ದೇನೆ. ಅವರು ಶುದ್ಧ ಭಕ್ತರು ಕೂಡ ಅವರು. ಅಷ್ಟಿದ್ರು ಕೃಷ್ಣನು ದುರ್ಯೋಧನನ ಸಾವಾದ್ಮೇಲೆ ಕೃಷ್ಣನು ಕೂಡ ಕಣ್ಣಿಂದ ಒಂದು ನೀರು ಬಂತು ಅಂತ ಹೇಳಿ. ಯಾಕಂದ್ರೆ ಎಷ್ಟೇ ಆದ್ರೂ ದುರ್ಯೋಧನ ಕೂಡ ಕೃಷ್ಣನ ಮಗನೇ. ಕೃಷ್ಣನ ದೇವಾದಿದೇವ, ಎಲ್ಲರೂ ಅವನ ಮಕ್ಕಳೇ. ಸೊ ಹಾಗೆ ಕೃಷ್ಣ ಎಲ್ಲರಿಗೂ ಸಮ. ಆದ್ರೆ ಅವರವರ ಕರ್ಮ ಅನುಸಾರವಾಗಿ ಅವರವರಿಗೆ ಅದು ಅನುಭವಿಸ್ತಾರೆ. ಆದ್ರೆ ಕೃಷ್ಣನು ನಾವು ಭಕ್ತಿ ಕಾರ್ಯಗಳು ಮಾಡಿದ್ರೆ ಕೃಷ್ಣ ಹೇಳ್ತಾನೆ, ನಾನು ಪ್ರತ್ಯೇಕವಾಗಿ ಅವರನ್ನು ರಕ್ಷಿಸ್ತೇನೆ, ಅವರನ್ನು ಮಾಡ್ತೇನೆ. ಸೊ ಕೃಷ್ಣ ಮತ್ತೆ ಅದೇ ಹೇಳ್ತಾ ಇರೋದು. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿಯೇ ನೆಲೆಸಿದ್ದಾನೆ. ಸೊ ಈ ಚಿತ್ರ ಯಾರಾದರೂ ನೋಡಿ, ನಾನು ಕೊನೆಗೆ ಇದು ಫಿನಿಶ್ ಮಾಡ್ತೀನಿ, ಆಮೇಲೆ ಯಾರಾದ್ರೂ ಗೊತ್ತಿದ್ರೆ ಇದು ಏನ್ ಚಿತ್ರ, ಇದು ಯಾವ ಸನ್ನಿವೇಶ ಅಂತ ಹೇಳಿದ್ರು. ಒಬ್ರು ಹಳದಿ ಬಣ್ಣ ಇರಲಿದ್ದ ಬಟ್ಟೆ, ಇನ್ನೊಬ್ರು ನೀಲಿ ಬಣ್ಣದ ಬಟ್ಟೆ. ಇಲ್ಲಿ ಇಬ್ಬರು ಇದ್ದಾರೆ, ಇಲ್ಲಿ ಕೆಳಗೆ ಇಬ್ಬರು. ಅವ್ರಿಗೆ ಈಗ ನಮಸ್ಕರಿಸ್ತಾ ಇದ್ದಾರೆ ಅವರು. ಇವ್ರ ಕೈ ಮೇಲೆ ಏನ್ ಯಾರು ಇವರು, ಇವರಿಬ್ಬರು ಯಾರು ಅಂತ ಹೇಳಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಆಕ್ಚುಲಿ ಯಾಕಂದ್ರೆ ನಾವು ಭಕ್ತಿಯ ಕಾರ್ಯಗಳು ಪ್ರಾರಂಭ ಮಾಡುವಾಗ ನಮ್ಮ ಹಿನ್ನೆಲೆ ಎಷ್ಟೋ ಏನೋ ಇರ್ಬೋದು, ನಮ್ಮ ಎಷ್ಟೋ ಪಾಪ ಕಾರ್ಯಗಳಿರ್ಬೋದು, ಪಾಪ ಚಟುವಟಿಕೆಗಳಿರ್ಬೋದು. ಅದೇ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಭಕ್ತಿ ಕಾರ್ಯದಲ್ಲಿ ನಾವು ದೃಢವಾಗಿ ನಿಂತು ನಾವು ಮುಂದುವರಿಸಿದ್ರೆ ನಾವು ಇದು ಸಮಯ ಅಷ್ಟೇ, ಒಂದು ಸಮಯದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಹೇಗೆ ಒಂದು ಚಿಕ್ಕ ಮಗು ಕೂಡ ನಡೆಯುವಾಗ ಮೊದಲಿಗೆ ಎದ್ದು ಬಿದ್ದು ಹಾಗೆ ಆ ಮಗು ನಡಿಬಾರ್ದು ಅಂತಲ್ಲ, ಪ್ರಯತ್ನ ಮಾಡ್ತಾ ಇರ್ಬೇಕು. ಸೊ ಆ ರೀತಿಯ ಭಕ್ತಿ ಕಾರ್ಯಗಳಲ್ಲಿ ಮೊದಲಿಗೆ ಈ ನಮ್ಮ ಹಿನ್ನೆಲೆಯಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ನಮ್ಮನ್ನು ಹಿಂಸಿಸ್ತಾ ಇರ್ಬೋದು. ಆದ್ರೆ ಕೃಷ್ಣ ಹೇಳೋದು, ಭಕ್ತಿಯಲ್ಲಿ ನಾವು ಮುಂದುವರೆದ್ರೆ ನಾವು ಬೇಗ ಅತಿ ಚಿಕ್ಕ ಸಮಯದಲ್ಲೇ ಸ್ಥಿರವಾಗಿ ನಾವು ನಿಲ್ತೇವೆ. ಕೃಷ್ಣ ಹೇಳ್ತಾ ಇರೋದು ಇದು ಭಕ್ತಿಯ ಒಂದು ಇದು. ನಮೇ ಭಕ್ತ ಕೌಂತೆಯ ಪ್ರತಿಜಾನಿ. ಕೌಂತೆಯ ಅರ್ಜುನ ನೀನು ಘೋಷಿಸು ಅಂತ ಕೃಷ್ಣ ಹೇಳ್ತಾ ಇರೋದು. ಕೃಷ್ಣನೇ ಆಕ್ಚುಲಿ ಹೇಳ್ತಾ ಇದ್ದಾರೆ, ಆದ್ರೆ ಒಮ್ಮೊಮ್ಮೆ ಹೇಳ್ತಾರೆ ಕೃಷ್ಣನು ತನ್ನ ಮಾತನ್ನು ಬಿಟ್ಬಿಡ್ಬೋದು. ಸೊ ಆದ್ರೆ ತನ್ನ ಭಕ್ತರೇನಾದ್ರೂ ಮಾತು ಕೊಟ್ರೆ ಅದು ಖಂಡಿತವಾಗಿ ಕೃಷ್ಣ ಅದನ್ನ ಎತ್ತಿಡ್ತಾನೆ. ಇದು ಸನ್ನಿವೇಶನ ಅದೇ ತೋರಿಸುತ್ತೆ. ಈ ಸನ್ನಿವೇಶದಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ಕೃಷ್ಣನು ನರಸಿಂಹ ರೂಪದಲ್ಲಿ ಬಂದಿದ್ದಾನೆ. ಆಕ್ಚುಲಿ ಭಗವಂತನು ಹಿರಣ್ಯಕಶಿಪುವನ್ನು ಕೊಲ್ಲೋದಕ್ಕೆ ಯಾವ್ದಾದ್ರು ರೂಪದಲ್ಲಿ ಬಂದು ಕೊಲ್ಬೋದಾಗಿತ್ತು. ಯಾಕೆ ಕೃಷ್ಣನ್ ನರಸಿಂಹ ರೂಪದಲ್ಲೇ ಬರ್ಬೇಕಾಯ್ತು? ಯಾಕೆಂದ್ರೆ ಬ್ರಹ್ಮದೇವರು ಕೃಷ್ಣನ ಶುದ್ಧ ಭಕ್ತರು. ಅವರು ಮಾತು ಕೊಟ್ಟದ್ದು ಹಿರಣ್ಯಕಶಿಪುವಿಗೆ. ಹಿರಣ್ಯಕಶಿಪು ಹೇಳಿದ್ದು ನಾನು ಅಮರನಾಗ್ಬೇಕು ಅಂತ. ಬ್ರಹ್ಮದೇವರು ಕೇಳೋದು, ನಾನೇ ಅಮರನಲ್ಲ, ನಿನಗೆ ಹೇಗೆ ಅಮರನಾಗಿ ಮಾಡೋದು? ಸೊ ಹಾಗೆ ಅವರು ಹೇಳ್ತಾರೆ, ಹೋಗ್ಲಿ, ನಾನು ಅಮರನಾಗ್ಲಿಲ್ಲ ಅಂದ್ರು ನನಗೆ ಒಂದು ವರ ಕೊಡಿ. ಏನದು ವರ? ನನಗೆ ಒಂದು ಮನುಷ್ಯನಿಂದ ಸಾವಾಗಬಾರ್ದು, ನನಗೆ ಒಂದು ದೇವತೆಯಿಂದ ಸಾವಾಗಬಾರ್ದು, ಒಂದು ಹಗಲಲ್ಲಿ ಸಾವಾಗಬಾರ್ದು, ರಾತ್ರಿಯಲ್ಲಿ ಸಾವಾಗಬಾರ್ದು, ನನಗೆ ಮೋಡದಲ್ಲಿ ಆಕಾಶದಲ್ಲಿ ಸಾವಾಗಬಾರ್ದು, ನೆಲದಲ್ಲಿ ಆಗ್ಬಾರ್ದು, ಮನೆಯ ಒಳಗೆ ಆಗ್ಬಾರ್ದು, ಹೊರಗೆ ಆಗ್ಬಾರ್ದು, ಇದು ಬೆಳಕಿನಲ್ಲಿ ಏನೇನೋ ಈ ರೀತಿ ಎಲ್ಲ ಹೇಳ್ತಾರೆ. ಸೊ ಬ್ರಹ್ಮದೇವರು ಶುದ್ಧ ಭಕ್ತರು. ಸೊ ಭಗವಂತನು ಅವರ ಮಾತನ್ನೆಲ್ಲ ಅದನ್ನೆಲ್ಲ ಇಟ್ಕೊಂಡು ನರಸಿಂಹನ ರೂಪದಲ್ಲಿ ಬಂದಾಗ ಅದು ರೂಪ ಅವ್ರಿಗೆ ಪರಿಶೀಲನೆ ಮಾಡಿದ ಮೊದಲಿಗೆ ಹಿರಣ್ಯಕಶಿಪು, ಇದೇನಿದು, ಯಾವ ಜೀವಿ ಇದು ಮನುಷ್ಯನೂ ಅಲ್ಲ, ಇದು ಸಿಂಹನೂ ಅಲ್ಲ, ಇದು ಏನು ಇದು ಆ ರೀತಿ. ಸೊ ಭಗವಂತನು ಆ ಒಂದು ವಿಶೇಷ ರೂಪದಲ್ಲಿ ಬಂದು
ಬ್ರಹ್ಮನ ಮಾತನ್ನು ಉಳಿಸೋದಕ್ಕೆ ಮಾಡಿದ್ದು ರೂಪ. ಸೊ ಹೀಗೆ ಕೃಷ್ಣನು ತನ್ನ ಭಕ್ತರು ಏನ್ ಹೇಳ್ತಾರೋ ಅದನ್ನು ಯಾವಾಗಲೂ ದೃಢವಾಗಿ ನಿಲ್ಲಿಸ್ತಾರೆ. ಸೊ ಹಾಗೆ ಇಲ್ಲಿ ಇದು ತೋರಿಸ್ತಾ ಇರೋದು ಈ ಶ್ಲೋಕ. ಸೊ ಅರ್ಜುನನಿಗೆ ನೀನು ಮಾತು ಹೇಳು, ನೀನು ಹೇಳಿದ್ರೆ ನಾನು ಖಂಡಿತವಾಗಿ ಅದನ್ನ ಪೂರೈಕೆ ಮಾಡ್ತಾನೆ. ಒಮ್ಮೊಮ್ಮೆ ಕೃಷ್ಣನು ತನ್ನ ಮಾತನ್ನು ಬಿಟ್ಬಿಡ್ತಾನೆ. ಸೊ ಅದು ಕೂಡ ಇದೆ ಸನ್ನಿವೇಶಗಳು. ಅದು ತನ್ನ ಭಕ್ತರ ರಕ್ಷಣೆಗೋಸ್ಕರ ಭಗವಂತನ ಮಾಡೋದು. ಸೊ ಆ ರೀತಿಯಲ್ಲಿ ಕೃಷ್ಣ ಇದು ತೋರಿಸ್ತಾರೆ. ಹರೇ ಕೃಷ್ಣ. ಕೊನೆಯದು ಇನ್ನ 2-3 ಇದೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಯ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮವರಾದರು, ಸ್ತ್ರೀಯರು ವೈಶ್ಯರು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಸೊ ಇದು ತುಂಬಾ ಮುಖ್ಯ ಶ್ಲೋಕ. ಕೃಷ್ಣ ಇಲ್ಲಿ ಗೀತೆಯಲ್ಲೇ ಹೇಳ್ತಾ ಇರೋದು. ಯಾರು ಏನಾದ್ರೂ ಹಿನ್ನೆಲೆ ಇರ್ಬೋದು, ಅವರು ಕೃಷ್ಣನ ಭಕ್ತಿ ಮಾಡಿದ್ರೆ ಅವರು ಪರಿಪೂರ್ಣತೆಯನ್ನು ಸಾಧಿಸ್ತಾರೆ. ಇಲ್ಲ ಕೆಲವು ಜನ ಹೇಳೋದು, ಇಲ್ಲ ನೀವೀಗ ಭಕ್ತಿ ಮಾಡ್ತಾ ಇದ್ದೀರಾ, ತುಂಬಾ ಒಳ್ಳೇದು, ನೀವು ಮುಂದೆ ಜನ್ಮದಲ್ಲಿ ಒಳ್ಳೆ ಕುಟುಂಬದಲ್ಲಿ ಹುಟ್ಟುತ್ತೀರಾ, ನೀವು ಮತ್ತೆ ಮರು ಜನ್ಮದಲ್ಲಿ ನಮ್ಮ ರೀತಿಯಲ್ಲಿ ನಾವು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದೀವಿ, ನಮ್ಮ ರೀತಿಯಲ್ಲಿ ಹುಟ್ಟಿ ನೀವು ಮತ್ತೆ ಭಕ್ತಿ ಮಾಡಿ ಭಗವದ್ಧಾಮ ಸೇರಿ. ಇಲ್ಲ, ಹಾಗೇನಿಲ್ಲ. ಕೃಷ್ಣನ ಭಕ್ತಿ ಎಷ್ಟು ಪ್ರಬಲವಾದದ್ದು ಅಂದ್ರೆ ಅದಕ್ಕೆ ಇನ್ನೊಂದು ಜನ್ಮ ಕಾಯ್ಬೇಕೋ ಇಲ್ಲಾಂದ್ರೆ ಇನ್ನೊಂದು ಏನೂ ಇಲ್ಲ. ಈ ಜನ್ಮದಲ್ಲೇ ಈ ಸಮಯದಲ್ಲೇ ಪರಿಪೂರ್ಣತೆ ಪಡೆಯುವ ಕೃಷ್ಣ ನೇರವಾಗಿ ಹೇಳ್ತಾ ಇದೆ. ಎಲ್ಲರೂ ಕೂಡ ಆ ಉನ್ನತ ಗತಿಯನ್ನು ಪಡಿಬಹುದು ಅಂತ ಕೃಷ್ಣ ಹೇಳ್ತಾರೆ. ಸೊ ಒಂದು ಬೆಳಿಗ್ಗೆ ಸಂಜೆ ಒಂದು ಸ್ಟೋರಿ ಹೇಳ್ತಾ ಇದ್ದಿದ್ದು. ಇದು ಒಂದು ಅಜ್ಞಾನದಲ್ಲಿ ಜನರು ಆ ರೀತಿಯಲ್ಲಿ ಹೇಳೋದು. ಒಮ್ಮೊಮ್ಮೆ ಭಕ್ತರಿಗೆ ಅವ್ರು ಹೇಳ್ತಾರೆ, ನೀವು ಈ ಹಿನ್ನೆಲೆಯಿಂದ ಬಂದಿದ್ದೀರಾ, ಈ ದೇಶದವರು, ಇಲ್ಲ ಈ ನಾಡಿನವರು, ಈ ಕುಲದವರು, ನೀವು ಈಗ ಭಕ್ತಿ ಮಾಡ್ತಾರೆ, ತುಂಬಾ ಒಳ್ಳೇದು, ನೀವು ಒಳ್ಳೆ ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ನಮ್ಮ ರೀತಿಯಲ್ಲಿ ನೀವು ಮತ್ತೆ ಮುಂದೆ ಹೋಗ್ತಾರೆ. ಇಲ್ಲ. ಸೊ ಹೇಳ್ತಾರೆ, ಇದಕ್ಕೆ ಪ್ರಭುಪಾದರು ಒಂದು ಸ್ಟೋರಿ ಹೇಳ್ತಾರೆ. ಯಾರೋ ಒಬ್ರು ಈ ಬ್ರಿಟಿಷ್ ಕಾಲದಲ್ಲಂತೆ ಒಬ್ಬ ನ್ಯಾಯಾಧೀಶರು ಯಾರೋ ಬರ್ತಾರೆ. ಸೊ ಅಲ್ಲಿ ಒಂದು ಹೆಂಗಸು, ತುಂಬಾ ಹಿರಿಯ ಹೆಂಗಸು, ಅವ್ರಿಗೆ ಯಾರೋ ಹೇಳ್ತಾರಂತೆ, ನಿಮ್ಮ ಏನೋ ಪ್ರಾಬ್ಲಮ್ ಇದೆ, ಒಂದು ಜಾಗದ್ದೇನೋ ಪ್ರಾಬ್ಲಮ್ ಇದೆ, ಸೊ ಇದು ನೀವು ಅವ್ರಿಗೆ ನೇರವಾಗಿ ಹೋಗಿ ಅಪ್ರೋಚ್ ಮಾಡಿ ಅವ್ರು ನಿಮಗೆ ಸಾಲ್ವ್ ಮಾಡ್ತಾರೆ. ಆ ದೊಡ್ಡ ಬ್ರಿಟಿಷ್ ಅಧಿಕಾರಿ, ಮೆಜಿಸ್ಟ್ರೇಟ್. ಸೊ ಇವ್ರು ಹಾಗೆ ಅವ್ರ ಹತ್ರ ಹೋಗ್ತಾರಂತೆ, ಅವ್ರ ಹತ್ರ ಹೇಳ್ಕೊಳ್ತಾರೆ, ನೋಡಿ ನಾನು ಇಷ್ಟು ಕಷ್ಟದಲ್ಲಿದ್ದೇನೆ, ನನ್ಗೆ ಇಷ್ಟು ಅನ್ಯಾಯ ಮಾಡಿದ್ದಾರೆ ಇರೋ ನನ್ನ ಹತ್ತಿರದವ್ರು ಇದ್ದಾರೆ. ಸೊ ಅವರು ಅಲ್ಲೇ ಇದ್ದಕ್ಕಿದ್ದಾಗೆ ಅವ್ರು ಸಾಲ್ವ್ ಮಾಡಿ ಅವ್ರಿಗೆ ಪರಿಹಾರ ಮಾಡಿದ್ರು. ಸೊ ಅವರು ಹಿರಿಯ ಹೆಂಗಸು ಅವ್ರಿಗೆ ಆಶೀರ್ವಾದ ಹಿರಿಯರಂದ್ರೆ ಯಾವಾಗ ಕಿರಿಯರಿಗೆ ಹಿರಿಯ ಒಂದು ಮಾಡೋದಿರುತ್ತೆ. ನೀವು ತುಂಬಾ ಒಳ್ಳೆಯವರು, ಒಳ್ಳೆ ಪುಣ್ಯ ಪ್ರಾಪ್ತಿ ಮಾಡಿದೀರಾ, ನೀನ್ ದೊಡ್ಡ ಪೊಲೀಸ್ ಆಫೀಸರ್ ಆಗಿ ನೆಕ್ಸ್ಟ್ ನಿಮಗೆ ಬರ್ಲಿ ಆಗ್ಲಿ ನೀವು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಈ ಪೊಲೀಸ್, ಯಾಕಂದ್ರೆ ಅವರು ಇರೋ ಒಂದು ಹಳ್ಳಿಯಲ್ಲಿ ಪೊಲೀಸ್ ಆಫೀಸರೇ ದೊಡ್ಡ ವ್ಯಕ್ತಿ, ಅದರ ಮೇಲೆ ಈ ಮೆಜಿಸ್ಟ್ರೇಟ್ ಇವರೆಲ್ಲ ಇರೋದು, ಎಷ್ಟೋ ಊರುಗಳಿಗೆ ಅವ್ರ ಚೀಫ್ ಇರೋದು. ಸೊ ಇವ್ರಿಗೆ ಗೊತ್ತಿಲ್ಲದೆ ಅಜ್ಞಾನದಲ್ಲಿ ಅವ್ರಿಗೆ ಬ್ಲೆಸ್ ಮಾಡ್ತಾ ಇದ್ದಾರೆ, ನೀವು ಪೊಲೀಸ್ ಆಫೀಸರ್ ಆಗಿ. ಸೊ ಈ ರೀತಿಯಲ್ಲಿ ಭಕ್ತರು ಅನ್ನೋರು ಆಕ್ಚುಲಿ ತುಂಬಾ ಮೇಲಿದ್ದಾರೆ. ಶುದ್ಧ ಭಕ್ತರು ಭಕ್ತಿ ಕಾರ್ಯಗಳು ಮಾಡ್ಕೊಂಡು ಹೋದ್ರೆ ಭಗವದ್ಧಾಮ ಪ್ರವೇಶಗೋಗ್ಬೋದು ನಾವು. ಆದ್ರೆ ಕೆಲವೊಮ್ಮೆ ಜನರು ನೀವು ಈ ರೀತಿ ಅಲ್ಲ, ಏನೋ ಚಿಕ್ಕದಿದ್ದಕ್ಕೆ ನೀವು ಹುಟ್ಟುತ್ತೀರಾ, ಈ ತರ ಒಂದು ಒಳ್ಳೇದು ಸಿಗುತ್ತೆ ಅಂತ. ಸೊ ಈ ರೀತಿಯಲ್ಲಿ ಆಚಾರ್ಯ ಹೇಳ್ತೀನಿ. ಸೊ ಕೃಷ್ಣ ಭಕ್ತಿ ಮಾಡ್ಕೊಂಡಿದ್ರೆ ನಾವು ಸ್ಥಿರವಾಗಿ ಭಗವಂತನಿಗೆ ನಾವು ಅವನ ಪದ್ಮ ಕಮಲಗಳನ್ನ ಆಶ್ರಯಿಸಿದ್ರೆ ನಾವು ಆ ಪರಮಗತಿಯನ್ನು ಸಾಧಿಸ್ಬೋದು ನಾವು. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತವೈವಂ ಆತ್ಮಾನಂ ಮತ್ ಪರಾಯಣಃ. ಸೊ ಹೇಗೆ ಭಗವಂತನು ತನ್ನ ಭಕ್ತಿ ಮಾಡೋದು ಅಂತ ಸಾರಾಂಶವಾಗಿ ಇಲ್ಲಿ ಕೊನೆಯಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ. 4 ಕೆಲಸಗಳು ಮಾಡ್ಬೇಕು ನಾವು. ಏನ್ ಮಾಡ್ಬೇಕು ನಾವು? ಮನ್ಮನ, ಸದಾ ಕೃಷ್ಣನ ಚಿಂತಿಸ್ಬೇಕು. ಸೊ ಈ ಕಲಿಯುಗದಲ್ಲಿ ಕೃಷ್ಣ ಚಿಂತಿಸೋದು ಅಂದ್ರೆ ಅವನ ನಾಮವನ್ನು ಜಪಿಸ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದರಿಂದ ನಮಗೆ ಕೃಷ್ಣನ ಸದಾ ಸ್ಮರಿಸಬೇಕಾಗುತ್ತೆ ಮನ್ಮನ. ಇಲ್ಲಾಂದ್ರೆ ಕೃಷ್ಣನ ದಿವ್ಯ ಮೂರ್ತಿಯನ್ನು ನೋಡಿ ಅದನ್ನ ಸ್ಮರಣೆ ಮಾಡ್ಬೋದು. ಸೊ ಅದಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಇದು ಭಗವಂತ ನಾಮವನ್ನು ಜಪ ಮಾಡ್ಬೇಕು ಸದಾ. ಮದ್ಭಕ್ತ, ಕೃಷ್ಣನ ಭಕ್ತನಾಗ್ಬೇಕು ನಾವೀಗ ಇವರ ಎಷ್ಟೆಷ್ಟೋ ಭಕ್ತಿಗಳು, ದೇಶ ಭಕ್ತರು, ಈ ಒಂದು ಸಂಘ ಸಂಸ್ಥೆಗಳ ಭಕ್ತರು, ಏನೇನೋ ನಾವು ಕಲ್ಪಿಸ್ಕೊಂಡು ಭಕ್ತರಾಗಿದ್ದೇವೆ. ಇದೆಲ್ಲ ಬಿಟ್ಟು ಬಿಡ್ಬೇಕು ನಾವು. ಇದೆಲ್ಲ ಈ ತಾತ್ಕಾಲಿಕವಾದ ಭ್ರಾಂತಿ ಜೀವನ ಬಿಟ್ಟು ನಿಜವಾಗಿ ಕೃಷ್ಣನ ಭಕ್ತರಾಗ್ಬೇಕು ನಾವು. ಮನ್ಮನ ಮದ್ಭವ ಮದ್ಭಕ್ತೋ ಮದ್ಯಾಜಿ, ಕೃಷ್ಣನನ್ನು ಪೂಜಿಸ್ಬೇಕು. ಮಾಂ ನಮಸ್ಕರು, ಕೃಷ್ಣನಿಗೆ ನಾವು ನಮ್ಮ ವಂದನೆಯನ್ನು ಅರ್ಪಿಸ್ಬೇಕು. ಸೊ ಇದು ಈ ಒಂದು ಭಗವಂತನಿಗೆ ನಾವು ಅಡ್ಡ ಬಿದ್ದು ಸಾಕ್ಷಾತ್ ನಮಸ್ಕಾರ ಮಾಡ್ತೇವೆ. ಸೊ ಈ ರೀತಿಯ ಸರಳವಾದ ಅಭ್ಯಾಸ. ಸೊ ಯಾರು ಕೂಡ ಇದನ್ನು ಮಾಡಿದ್ರೆ ಕೃಷ್ಣ ಹೇಳ್ತಾರೆ, ಖಂಡಿತವಾಗಿ ನನ್ನನ್ನು ಸೇರ್ತೀರಾ ಅಂತ ಕೃಷ್ಣ ಹೇಳ್ತಾರೆ. ಸೊ ಇದೇ ಮಾತುಗಳನ್ನು ಮತ್ತೆ ಭಗವಂತ 18ನೇ ಅಧ್ಯಾಯದಲ್ಲೂ ಹೇಳ್ತಾನೆ. ಸೊ ಈ ರಾಜ್ಯವಿದ್ಯಾ ರಾಜಕೋಶೀಯ ಯೋಗ ಇದೇ ತುಂಬಾ ಗುಹ್ಯವಾದ ವಿಷಯ. ನಾವು ಕೃಷ್ಣ ಭಕ್ತಿ ಮಾಡಿದ್ರೆ ಅಷ್ಟೇ ಕೃಷ್ಣ ಧಾಮವನ್ನು ಸೇರ್ಬೋದು. ನಮಗೆ ಇರುವ ಭಗವಂತನ ಸಂಬಂಧವನ್ನು ಪಡೆದು ಕೃಷ್ಣನನ್ನು ಸಂತೋಷಿಸಿ ಜೀವನ ಪರಿಪೂರ್ಣತೆಯನ್ನು ಸಾಧಿಸ್ಬೋದು. ಸೊ ಈ ಅಧ್ಯಾಯದ ಸಾರಾಂಶ 1ರಿಂದ 10ನೇ ಶ್ಲೋಕ ಭಗವತ್ ಐಶ್ವರ್ಯ ಜ್ಞಾನ ಅಂತ ಭಗವಂತನ ಜ್ಞಾನ. ನಂತರ ಕೃಷ್ಣನು
ಸಮೀಪಿಸುವ ಮಾರ್ಗಗಳಾಗಿ ಹೇಳಿದ್ದಾರೆ 11ರಿಂದ 25. 26 34 ವಿಶೇಷ ಭಕ್ತಿಯ ಮಾಧುರ್ಯ, ಅದೇ ಕೃಷ್ಣನ ಭಕ್ತಿ ಎಷ್ಟು ಮಧುರತೆಯನ್ನು ಪಡೆದಿದೆ ಅದರ ಬಗ್ಗೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಸ್ವಲ್ಪ ಸಮಯ ಲೇಟ್ ಆಯ್ತು, 10 ಕಾಲು. ಸೊ ನಾನು ಚಿತ್ರ ತೋರಿಸಿದ್ದೆ, ಅದು ಯಾರಾದ್ರೂ ಹೇಳ್ಬೋದಾ ಅದೇನು ಏನು ಅಂತ? ಯಾರಾದ್ರೂ ಗೊತ್ತಿರೋರು? ಈ ಚಿತ್ರದಲ್ಲಿ ಯಾರಿವರು ವ್ಯಕ್ತಿಗಳು? ಇಲ್ಲಿ ಕಾಣ್ತಾ ಇದೆ ಅನ್ಕೊಳ್ತೀನಿ ಎಲ್ಲರಿಗೂ. ಇಲ್ಲ ಅಂದ್ರೆ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಮತ್ತೆ ನೋಡೋಣ. ಓಕೆ, ಸುಬ್ಬುರಾವ್ ಮಣಿಯವರು ಅನ್ಮ್ಯೂಟ್ ಮಾಡಿ.